ಮಗ ಅಂಬುರುಹದೊಳ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಬುಜಗೆ ಹೊಡವಡುದ ವರ್ಣಿಪೆನಿ ಕಥಾಮೃತ
ಮೇಳವಿಸಿ 18 ದಿವಸದ ಮೇಳವಿಸಿ 18 ದಿವಸದ ಕಾಲಘರವು ಹೇಳಿರಯ್ಯ ಸಹೋದರರು ನಮ್ಮ ಉನ್ನತಿಗೆ ನಮ್ಮ ಸಹೋದರರಾದ ಕೌರವರೇ ತಡೆಯಾದಾಗ ಅದನ್ನು ನಿವಾರಿಸುವುದಕ್ಕಾಗಿಯೂ ದೇವರದೇ ನಮಗೆ ಒದಗಿ ಬಂತು. ಅರಗಿನ ಮನೆಯಲ್ಲಿ ನಮ್ಮನ್ನು ಕೊಲ್ಲುವ ಸಂಚು, ಕಪಟ ದ್ಯೂತದಿಂದ ನಮ್ಮನ್ನು ಕಾಡಿಗಟ್ಟಿದ ಕೃತ್ಯ, ಇವುಗಳೆಲ್ಲವನ್ನು ಎದುರಿಸಿ ಹಸ್ತಿನಾವತಿಯ ಈ ಸಿಂಹವಿಷ್ಟವನ್ನು ಏರುವುದಕ್ಕೆ ಕೌರವರೊಡನೆ ನಾವು 18 ದಿವಸದ ಯುದ್ಧ ಮಾಡಬೇಕಾಯಿತು. ಆದರೆ ನಾವು ಹೋರಾಡಿದ್ದು ಯಾರ ಜೊತೆ ಬಂದಿರಾ? ಕುರುನದಿ ಸೂತ ಕರ್ಣ ಸುತ ಕರ್ಣ ಮಾತ್ರ ಧರಣಿ ಬತ್ತಿದು ಯೋಧನನು ಸಂಗರಗದಿ ಶರಣಲಿಸಿ ಸಂಘರಗದಿ ಶರಣರಿಸಿದ ಗಾದಿ ಹರಿಬಲದೋಳು ಕೇಳಿರಯ್ಯ ಸಹೋದರಾಧ್ಯರು ನಮ್ಮ ಅಜ್ಜರಾದ ಭೀಷ್ಮಾಚಾರ್ಯರು, ಗುರುಗಳಾದ ದ್ರೋಣಾಚಾರ್ಯರು, ಮಾದ್ರಾಧೀಶನಾದ ಶಲ್ಯ, ಅಂಗಾಧಿಪತಿ ಕರ್ಣ, ಅಲ್ಲದೆ ಛಲದಂಕ ಮಲ್ಲನಾದ ದುರ್ಯೋಧನ, ಇವರೆಲ್ಲರೊಡನೆ ಛಲದಿಂದ ಬಲದಿಂದ ಹೋರಾಡಿ ಅವರೆಲ್ಲರೂ ವೀರ ಸ್ವರ್ಗವನ್ನೇ ಪಡೆದರು. ಆದ್ದರಿಂದಲೇ ಈ ಭೂಮಿ ನಮ್ಮದಾಯಿತು. ಆದರೆ ಇದೆಲ್ಲವನ್ನು ಯೋಚಿಸುತ್ತಾ ಇರುವಾಗ ನನ್ನ ಮನಸ್ಸು
ಮನಸ್ಸಿನಲ್ಲಿ ಜಿಜ್ಞಾಸೆಯನ್ನು ಮೂಡುತ್ತಿದೆ. ಅದೇನೆಂದರೆ ಉದ್ದದ ಸವಿಕಾರದಲ್ಲಿ ಬಲು ಸಮೃದ್ಧಿಯಿಂದಿಹ ಮಾರ್ಫಲವ ಛಲಬದ್ಧ ರೋಗದ ಸಂವರಿಸಿ ಹಲವಗೈದು ಸಹೋದರರೇ, 18 ದಿವಸದ ಈ ಮಹಾಭಾರತ ಯುದ್ಧದಲ್ಲಿ ನಾವು ಹೋರಾಡಿದ್ದು ಮಾತ್ರವಲ್ಲ, ಈ ರಾಜ್ಯವು ನಮ್ಮದಾಗಿದೆ. ಆದರೆ ಕೌರವರ ಕಡೆಯಿಂದ 11 ಅಕ್ಷೋಹಿಣಿ ಸೇನೆ, ನಮ್ಮ ಬಳಿಯಲ್ಲಿ 7 ಅಕ್ಷೋಹಿಣಿ. ಆದರೂ ನಾವು ಗೆದ್ದೆವು. ಪ್ರಶ್ನೆ ಮೂಡುವುದು ಇಲ್ಲಿ, ಹೇಗೆ ಗೆದ್ದೆವು? ಅರಿಗಳಿಂದ ಕೂಡಿದ ಮಹಾಭಾರತ ಯುದ್ಧದಲ್ಲಿ ಮುಂಚೂಣಿಯಲ್ಲಿ ಬಂದ ಸೇನಾಧಿಪರನ್ನು ಸದೆ ಬಡಿದು ಈ ರಾಜ್ಯವನ್ನು ಗೆದ್ದಿದ್ದೇವೆ. ಇದಕ್ಕೆಲ್ಲ ಕಾರಣ ಯಾರು? ಶ್ರೀಕೃಷ್ಣನು ಅಲ್ಲ. ಯಾಕೆಂದರೆ ಅವನು ನಮ್ಮ ಬಳಿ ಇದ್ದ, ಆದರೆ ಅವನ ಆಶೀರ್ವಾದ ಮಾತ್ರ ಇತ್ತು ನಮ್ಮ ಬಳಿ, ಯುದ್ಧಕ್ಕೆ ಬರಲಿಲ್ಲ. ಆದ್ದರಿಂದ ಈ ಯುದ್ಧವನ್ನು ಗೆದ್ದವರು ಯಾರು? ಆ ಶ್ರೀಕೃಷ್ಣನ ಮಹಿಮೆಯೋ ಅಥವಾ ಚಂಡಿಯ ರೌದ್ರಾವತಾರವೋ ಅಥವಾ ನಿಮ್ಮೆಲ್ಲರ ಸಾಹಸ ಶೌರ್ಯವೋ ಎಂಬುದನ್ನು ಯುದ್ಧ ವೀರರಾದ ನೀವೆಲ್ಲರೂ ತಿಳಿಸಿ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ನಾನು ಕೊಡಬಲ್ಲೆ. ಬಿಸಿದೊಳ್ಳೆಯ ಗಣಪತಿ ಗೊಳುಗೊಂಡೆನು ಶೌರ್ಯಧೀ ರಣಾಂಗಣದಲ್ಲಿ ಜಯಲಲನೆಯನ್ನು ನಮ್ಮದಾಗಿಸಿಕೊಂಡಿದ್ದೇವೆ ಎನ್ನುವಂತಹ ಸಂತೋಷದ ಸಂದರ್ಭದಲ್ಲಿ ಇದಕ್ಕೆ ಕಾರಣೀಭೂತರಾದವರು ಯಾರು ಎನ್ನುವಂತಹ ಜಿಜ್ಞಾಸೆಯನ್ನು ತುಂಬಿದಂತಹ ಈ ಸಭೆಯಲ್ಲಿ 5 ಜನರು ನಾವು 4 ನಿನ್ನ ಮುಂದಿರಬೇಕಾದ್ರೆ ಈ ಪ್ರಶ್ನೆಯನ್ನು ಎತ್ತಿದ್ದೀಯೇ. ಯಾಕಾಗಿ ಈ ಪ್ರಶ್ನೆ ನಿನ್ನನ್ನು ಕಾಡಿತೋ ನನಗೆ ಸಂದೇಹ ಬರುತ್ತಾ ಇದೆ. ಯಾಕೆಂದರೆ ನೀವೆಲ್ಲರೂ ಬಿಟ್ಟ ಕಣ್ಣುಗಳಿಂದಲೇ ರಣಾಂಗಣವನ್ನು ನೋಡುತ್ತಿದ್ದವರು. ಹಾಗಿರುವಾಗ ಇದಕ್ಕೆ ಸರಿಯಾದ ಉತ್ತರ ಈಗಾಗಲೇ ಸಿಕ್ಕಿರಬೇಕು ಅಂತ ಭಾವಿಸಿದ್ದೇನೆ. ಆದರೂ ಇಲ್ಲ ಎಂದಾದರೆ ಸ್ಪಷ್ಟಪಡಿಸುವುದಕ್ಕೆ ಇದು ನಾನಿದ್ದೇನೆ. ರಣಾಂಗಣದಲ್ಲಿ ಜಯಿಸಿದ್ದು ನಾನಲ್ಲವೇ? ಪ್ರತಿಯೊಂದು ಕಾರ್ಯಕ್ಕೂ ಒಂದು ಆಧಾರವೆಂಬುದು ಇರುತ್ತದೆ. ಆದರೆ ನೀನು ಮಾಡಿದಂತ ಕಾರ್ಯಕ್ಕೆ ಆಧಾರವೇನು ಹೇಳುವೆಯಾ? ಆಧಾರವಿಲ್ಲದೆ ಹೇಳ್ತಾ ಇಲ್ಲ ಹೇಳಯ್ಯ. ರಣಾಂಗಣದಲ್ಲಿ ಇದಿರಾದಂತಹ ಕಳರು ಯಾರು? ನಮಗೆ ಕಳಮುಖರಾಗಿ ಕಾಣಿಸಿಕೊಂಡವರು ಯಾರು? ಇದೆಲ್ಲವನ್ನು ನೀನೇ ನಿನ್ನ ಬಾಯಿಂದ ಹೇಳಿದ ಬಂದಿದ್ದೀಯೇ. ಸತ್ಯ. ಮೊದಲ ಬಾರಿಗೆ ಕೌರವನ ಪಾಳೆಯದಲ್ಲಿ ದಂಡನಾಯಕತ್ವವನ್ನು ವಹಿಸಿಕೊಂಡಂತಹ ಭೀಷ್ಮಾಚಾರ್ಯರನ್ನು ಶರಶಯ್ಯಗೆ ಒರಗಿಸಿದ್ದು ಯಾರು? ಈ ಅರ್ಜುನ. ನಂತರ ಸೇನಾಧಿಪತ್ಯವನ್ನು ವಹಿಸಿಕೊಂಡಂತಹ ದ್ರೋಣಾಚಾರ್ಯರನ್ನು ರಣಾಂಗಣದಿಂದ ಹಿಮ್ಮುಖರಾಗುವ ಹಾಗೆ ಮಾಡುವುದಕ್ಕೆ ಕಾರಣೀಭೂತರಾದವರಲ್ಲಿ ನಾನು ಇದ್ದೇನೆ. ಹಾಗಂದುಕೊಂಡಕ್ಕೆ ಕ್ಷಣಕ್ಕೂ ಕೂಡ ನನ್ನೊಡನೆ ಶತ್ರುತ್ವವನ್ನೇ ಕಾಯ್ದುಕೊಂಡು ಬಂದಂತಹ ಕರ್ಣಾರ್ಜುನನ ಕಾಳಗ ಎನ್ನುವ ಹಾಗೆ ಎಲ್ಲರ ಬಾಯಲ್ಲೂ ನೆಗಳ್ತಿಯನ್ನು ಪಡೆದುಕೊಂಡಿದ್ದು. ಕರ್ಣನನ್ನು ಹೂತು ಹೋದ ಕೆಸರಿನ ರಥದ ಜೊತೆಗೆ ಧರೆಗೆಡಹಿದ್ದು ಯಾರು? ನಾನಲ್ವೇ. ಇದಿರಾದ ಸೈನ್ಯವನನ್ನು ಧರೆಗುರುಳಿಸಿದ್ದು ಯಾರು? ಈ ಪಾರ್ಥನಲ್ಲದೆ ಮತ್ಯಾರಿದ್ದಾರೆ? ಪಾರ್ಥನಿಂದಲೇ ಮಹಾಭಾರತದ 18 ದಿವಸದ ಯುದ್ಧ
ನಾನೇನು ಕಮ್ಮಿಯೇ, ನಾನೇನು ಕೈಕೊಟ್ಟು ಕುಳಿತುಕೊಂಡಿದ್ದೇನೆ. ನೀನೇ ನೀನೇ ನಾನೇ ನಾನೇ ಅಂತ ಎಂಬ ಕೊಂಜಿ ಗೊತ್ತಿದ್ದಲ್ಲ ಎಲ್ಲ ಮರುಳೇ. ಏನು ಎನಿಸ್ಕೊಂಡಿದ್ಯಾ? ಹುಚ್ಚನಾಗಿ ಮಾತಾಡ್ತಿದ್ಯಾ? ಅರ್ಜುನ ಅಂದು ದುಶ್ಯಾಸನನ್ನು ಸಲವರನ್ನು ಎಬ್ಬಿಸಿ ಅವನ ಉದರವನ್ನು ಹಗೆದು ಕರುಡನ್ನು ತೆಗೆದು ರಕ್ತವನ್ನು ಕುಡಿದು ಅವನನ್ನು ಕೊಂದವ ನಾನು. ಅದನ್ನು ಬರತೆಯ ಈ ಭೀಮಸೇನ ಪ್ರತಿಜ್ಞೆಯನ್ನು ತೋರಿಸುವ ನಾನು. ಅದನ್ನು ಬಿಟ್ಟು ನೀನೆ ಅಂತ ಹೇಳ್ಕೊಳ್ತಿದ್ಯಾ? ಅರ್ಜುನ, ನಾನೇ ಭೀಮಸೇನನೇ ಪರಾಕ್ರಮಿ. ಆದ್ದರಿಂದ ನೀವು ಸುಮ್ಮನೆ ಕೆಂಬಕೊಳ್ಳಬೇಡ. ನಾನೇ ಭೀಮಸೇನ. ಕರುಳಾದೆಗೆದು ಹುರವೀನಾಶಾನುವುದ ಮೆರೆದು ಅರ್ಜುನ, ಅಂದು ನೆನಪಿದೆ ನಿನಗೆ? ನಮ್ಮ ಜೊತೆಗೆ ತಾಯಿ ಕುಂತಿದೇವಿದ್ದು ಅಡಗಿನ ಮನೆಯಲ್ಲಿ ಕೌರವವನ್ನು ಬೆಂಕಿ ಕೊಟ್ಟಾಗ ನಿಮ್ಮನ್ನೆಲ್ಲ ರಕ್ಷಿಸುವ ನಾನು. ಇದೇ ಭೀಮಸೇನ ಸಮೇತ ಕುಂತಿದೇವಿ ನಕುಲ ಸಹದೇವ ನಿನ್ನನ್ನು ಹೊತ್ತುಕೊಂಡು ಅಡಗಿನ ಮನೆಯಿಂದ ಹೊರಗೆ ತೊಡಗಿಸಿ ರಕ್ಷಿಸಿದವ ನಾನು. ಅಂದರೂ ನೀನು ಮರೆತು ನಿನ್ನ ಪರಾಕ್ರಮಗಳು ಇಲ್ಲ ಅಂತ ನಾನು ಹೇಳುವುದಿಲ್ಲ. ಹಾಗಂದುಕೊಂಡು ನನ್ನ ಜೊತೆಗೆ ತುಲನೆ ಮಾಡಿ ನೋಡುವುದಕ್ಕೆ ಹೋದರೆ ಒಂದೊಮ್ಮೆಗೆ ಭಗದತ್ತನಿಂದ ನೀನು ಸೋತು ಬಿದ್ದಂತಹ ಸಂದರ್ಭದಲ್ಲಿ ಆತನಿಂದ ನಿನ್ನನ್ನು ರಕ್ಷಿಸಿದ್ದು ನಾನು ಎನ್ನುವುದು ನೆನಪಿರಲಿ. ಹೌದಾ? ಅರ್ಜುನ, 3 ಜನ ಕೌರವರನ್ನು ಕೊಂದಂತಹ ನಾನು ನೀನು ಯಾವ ಲೆಕ್ಕ? ಇವಾಗ ಹೇಳ್ತಾ ಇದ್ದೀನಿ, ತಮ್ಮನಾಗಿ ಒಂದು ದಿನಕ್ಕೆ ಸಲಹೆ ಕೊಟ್ಟಿದ್ದೀನಿ. ಅಣ್ಣನ ಯುದ್ಧ ಬೇಡ, ಹೋಗು. ನನ್ನ ಯುದ್ಧಕ್ಕೆ ಯುದ್ಧ ಬೇಕು ಅಂತಾದ್ರೆ ನನಗೆ ಬಲ ಬಲ ಕಳವಳ ಗುಳದಿರಿ, ನೀವು ಕಳವಳ ಗೊಳದಿರಿ. ತಿಳುಹಿರುವ ಎನ್ನೊಳೀಗ ನೀವು ಸಲೆ ಮೂರ್ಖಟಿಗೆ ಎಳ್ಳು ಮುನಿಸಿ ಕೊಳ್ಳುಗುಳ ಗೈಯುವ ಹರಿಗಳ ಕೊಳ್ಳುಗುಳ ಗೈಯುವ ಹರಿಗಳ ಬೇಗ ನೀವು ಬಲ 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 ಕಳವಳಗೊಳವಿರಿ. ದೇವ ಋಷಿಗಳೇ, ನಿನಗೊಂದು ನಮಸ್ಕಾರ ಮಾಡುವಂತಹ ಬುದ್ಧಿ ಬಂತಲ್ಲ? ಅದು ನನ್ನ ಅವನಿಗೆಲ್ಲ. ಅದೇ ನಾನು ಹೇಳುವುದು. ನನಗೆ ಕೋಪ. ಸಾತ್ವಿಕ ಗುಣವನ್ನು ಹೊಂದಿದಂತಹ ನೀವುಗಳಲ್ಲಿ ಒಮ್ಮಿಂದೊಮ್ಮಲೆ ಈ ತಾಮಸೆ ಪ್ರವೃತ್ತಿ ಹೇಗೆ ಪ್ರವರ್ಧಮಾನವಾಯಿತು ಎಂದು ನನಗೆ ಅರ್ಥವಾಗುತ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಭೀಮಾರ್ಜುನರು ಸದಾ ಮತದಿಂದಲೇ ಇರುವಂತಹವರು ಒಮ್ಮಿಂದೊಮ್ಮಲೆ ಅಣ್ಣ ತಮ್ಮಂದಿರು ಹೋರಾಡುತ್ತಾರೆ ಅಂತ ಆಗುವಾಗ ಲೋಕದಲ್ಲಿ ಏನು ಕಲಿಕಾಲ ಬಂತೋ ಏನೋ. ಯಾಕೆ ಅಂತ ಕೇಳಿದ್ರೆ, ಧರ್ಮರಾಯನ ಅಂತಹ ಧರ್ಮ ಬುದ್ಧಿ ನಿಮ್ಮ ಇರುವರಲ್ಲಿ ಒಡಗೂಡಿಕೊಂಡಿದೆ, ಅದು ಮೈಗೂಡಿಸಿಕೊಂಡಿದೆ ಅಂತ ನಾನು ಕೇಳಿದ್ದೇನೆ. ಹಾಗಿರುವಾಗ ನೀವು ಯಾಕೆ ಕಳವಳಗೊಳ್ಳುತ್ತೀರಿ? ಇದು ಮೂರ್ಖಾಟಿಕೆ ಅಲ್ವೇ? ಇದಕ್ಕೆ ಏನು ಹೇಳ್ತಾರೋ ಗೊತ್ತುಂಟಾ? ಮಕ್ಕಳಾಟಿಕೆ ಅಂತ ಹೇಳ್ತಾರೆ. ಮಕ್ಕಳಾಟಿಕೆ ಯಾಕೆ ನಿಮ್ಗೆ ಸಲ್ಲದು? ಮೊಮ್ಮಕ್ಕಳಾಗಿದ್ದಾರೆ ಪುಣ್ಯಾತ್ಮ ನಿಮಗೆ. ಲೋಕದಲ್ಲಿ ಅಣ್ಣ ತಮ್ಮಂದಿರು ಹೊಡೆದಾಡಿಕೊಳ್ಳಬೇಕಾದ್ರೆ 3 ಕಾರಣವನ್ನು ಗುರುತಿಸಿದ್ದುಂಟು ಜ್ಞಾನಿಗಳು.
ಇಲ್ಲದ್ರೆ ಮಣ್ಣು, ಇಲ್ಲ ಇದ್ರೆ ಏನು ಅಧಿಕಾರವೋ ರಾಜ್ಯವೋ ಏನು ಇದು ಮೂರು ಅಲ್ಲಲ್ಲ. ಹೆಣ್ಣಿನದ್ದಾದರೆ ಪಾಂಚಾಲಿಯನ್ನು ವಿವಾಹವಾದಂತಹ ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಮತಭೇದ ಇರಬೇಕಿತ್ತು, ಸಮಸ್ಯೆ ಇರಲಿಲ್ಲ. ವ್ಯಾಸರು ಹೇಳಿದ್ರು, ಮತ್ತೆ ಅದನ್ನು ದಾಂಪತ್ಯವನ್ನು ಹೇಗೆ ನೀವು ಅನುಭವಿಸಿಕೊಂಡು ಬರಬೇಕು ಅದನ್ನು ನಾನೇ ಸೂಚಿಸುವನಲ್ವೇ? ಅಲ್ಲ, ಭೀಮಸೇನ ಇರ್ಲಿ, ಇಬ್ಬರು ಹರಾನುಗ್ರಹಕ್ಕೆ ಪಾತ್ರರಾದವರು ನೀವು ಅಲ್ವಾ? ಕಾಡಾಕಾಡಿ ಹರಣೊಡೆಯ ಸಮರವನ್ನು ಕೊಟ್ಟು ಆ ಮೂಲಕವಾಗಿ ಹರಣೊಡೆಯ ಪಡೆದು ಅವನ ಪೂರ್ಣಾನುಗ್ರಹಕ್ಕೆ ಪಾತ್ರ ಅಂತ ನೀವು ರುದಿರಮುಖಿಯನ್ನು ಅಗಸೆತ್ತರಕ್ಕೆ ಹಾರಿಸಿ ಆ ಮೂಲಕವಾಗಿ ಆತನ ಅನುಗ್ರಹಕ್ಕೆ ಕ್ಷಣ ಮಾತ್ರದಲ್ಲಿ ಪಾತ್ರರಾದವನು ನೀನು. ಗೀತಾಮೃತದ ಸಾರವನ್ನು ಪಾನ ಮಾಡಿದಂತಹ ಅರ್ಜುನನಲ್ಲಿ ಈ ರೀತಿಯಾದಂತಹ ಹುಡುಗಾಟಿಕೆ ಯಾಕೆ ಬಂತು ಅಂತ ಅರ್ಥವಾಗುವುದಿಲ್ಲ. ಅರ್ಜುನ, ನೀನು ವಿವೇಕೆಯ ಏನು ಅದ್ರ ಇದ್ರೆ ಕಾರಣ ಇಷ್ಟೇ ಸ್ವಾಮಿ. ಏನು ನನ್ನ ಕೇಳಿದ ಪ್ರಶ್ನೆ ಏನು? ಇವತ್ತು 18 ದಿವಸಗಳ ಯುದ್ಧವನ್ನು ನಾವು ಜಯಿಸಿದ್ದೇವೆ. ಹೀಗೆ ಜಯಿಸಬೇಕಾದ್ರೆ ಪ್ರಮುಖ ಕಾರಣೀಭೂತರು ಯಾರು? ಓಹೋ, ಈ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ನಾನು ಕೊಟ್ಟ ಉತ್ತರ ಒಂದೇ. ಏನು? ಶತ್ರುಪಾಳಯದಲ್ಲಿ ಸೇನಾಧಿಪತ್ಯವನ್ನು ವಹಿಸಿಕೊಂಡು ಬಂದವರೆಲ್ಲರನ್ನೂ ಕೂಡ ಧರೆಕೆಡಹುವುದರಲ್ಲಿ ನಾನು ಕಾರಣನಿದ್ದೇನೆ. ಅಷ್ಟು ಮಾತ್ರವಲ್ಲ, ಸೈಂಧವರಂತಹ ಪರಾಕ್ರಮಿಗಳನ್ನು ಧರೆಗೊಳಿಸಿರುವ ನಾನಿರುವಾಗ ನನ್ನಿಂದಲೇ ಜಯಲನೆ ನಮಗೊಲಿದುದಲ್ಲದೆ ಬೇರೆ ಯಾರಿಂದಲೂ ಅಲ್ಲ. ಆಕ್ಷೇಪವನ್ನೆತ್ತಿದ್ದಾನೆ ನನ್ನಣ್ಣ. ಅವನ ಜೊತೆಗೆ ಯುದ್ಧಕ್ಕೆ ಮುಂದಾದವನಿದ್ದೇನೆ. ಅಯ್ಯ ಪಾರ್ಥ, ನಾನೊಂದು ಕೇಳಲೆ, ಜ್ಞಾನ ನನಗೂ ಸ್ವಲ್ಪ ತಿಳಿವಳಿಕೆ ಬಂತು. ಸರಸಿಜಾಕ್ಷನ ಮಹಿಮೆಯೋ ಅಂತ ಕೇಳಿಲ್ವೋ? ಆದರೆ ಸರಸಿಜಾಕ್ಷನ ಮಹಿಮೆ ಅಂತ ನೀವು ಅಲ್ಲಿ ಹೇಳಿದ್ರೆ ಪ್ರಕರಣವೇ ಇರಲಿಲ್ವಲ್ಲ. ಸರಸಿಜಾಕ್ಷನನ್ನು ನೀವು ಬಿಟ್ಟು ನಾವೇ ಬಲವಂತರು, ನಾವೇ ಹೋರಾಟವನ್ನು ಮಾಡಿದರೆ ಅಂತ ಹೇಳಿ ಆ ಮೂಲಕವಾಗಿ ವಿವಾದಕ್ಕೆ ಕಾರಣವಾಯಿತು. ಏನೇ ಇರಲಿ, ಇನ್ನದ್ದಾದಂತ ಆಯ್ತಲ್ಲ, ಇದೊಂದು ವಿಷಯ ನಮ್ಮನ್ನು ಅನುದಿನವೂ ಕಾಪಾಡುವಂತಹ ಅವ ಇದ್ದಾನಲ್ಲ ಯಾರು ಸ್ವಾಮಿ? ನಿರದ ಭರದ ಯುದ್ಧ ಧಿರವ ಕಾಘರದ ನಿರತ ಭಾರತ ಯುದ್ಧ ಧಿರವಗಾರಥ ನಿರುಗೆ ಸಿರ್ಪಾಮು ನಿರುಗಿ ಸಿರ್ಪನು ಸಕಲ ಪರಿಯ ನರಿವನು ನಿರುಗಿ ಸಿರ್ಪನು ಸಕಲ ಪರಿಯ ನರಿವನು ನಿರದ ಭಾರತ ಯುದ್ಧ ಧಿರವಗಾರಥ ಭೀಮಾರ್ಜುನರೇ, ಎಳವೆಯಿಂದ ಹಿಡಿದು ನೀವು ಮುದುಕರಾಗುವವರೆಗೆ ನಿಮ್ಮನ್ನು ಅನುದಿನವೂ ಅನುಕ್ಷಣವೂ ಕಾಪಾಡಿದಂತಹ ಒಂದು ಮಹಾಶಕ್ತಿ ಅಂತ ಇದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ. ಇದನ್ನು ನೀವು ಪ್ರಾಂಜಲವಾಗಿ ಪ್ರಾಮಾಣಿಕವಾಗಿ ಒಪ್ಪುತ್ತಿರುತ್ತಾನೆ. ಹಾಗಿರುವಾಗ ಈ ಒಂದು ಸಮಸ್ಯೆಗೆ ನಿಮ್ಮಲ್ಲೇ ನಾವು ಅದನ್ನು ವಿವಾದವನ್ನು ಬಗೆಹರಿಸಿಕೊಳ್ಳುತ್ತೇವೆ ಎಂಬಂತಹ ನಿಮ್ಮ ಉದ್ದಟತನ ಸಲ್ಲವು. ಅದಕ್ಕಾಗಿ ಆ ಭಾರತ ಯುದ್ಧವನ್ನು 18 ದಿನದ ಭಾರತ ಯುದ್ಧವನ್ನು ಯಾರ ಸಮಕ್ಷಮದಲ್ಲಿ ನಡೆಯಿತು ಎಂಬುದೇ ಒಂದು ಪ್ರಶ್ನೆ. ಯಾಕೆ ಶ್ರೀಕೃಷ್ಣ ಪರಮಾತ್ಮ ನಾನು ಆಯುಧ ಗ್ರಹಣವನ್ನು ಮಾಡುವುದಿಲ್ಲ ಎಂದಾದರೂ ಕೂಡ ರಥದ ಬಂಡಿಯ ಭವನಾಗಿ ಅದನ್ನು ಅನುಕ್ಷಣವೂ ವೀಕ್ಷಿಸಿದವನೇ ಅಲ್ವೇ? ಹಾಗಿರುವಾಗ ಅವನೇ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಟ್ಟಾನು ಅಂತ ನನ್ನ ತಿಳುವಳಿಕೆ. ನಿನ್ನ ಅಭಿಪ್ರಾಯ ಏನಯ್ಯ? ನೀನೇ ಹೇಳ್ತೀಯ. ಹಾಗಾದ್ರೆ ನಾವು ತಡ ಮಾಡುವುದು ಸರಿಯಲ್ಲ. ನೇರವಾಗಿ ದ್ವಾರಾವತಿಗೆ ನಡೆಯೋಣ, ಅಲ್ಲಿ ಅದನ್ನು ತೀರಿಸೋಣ. ದೇವಬಂಧ ಕೃಷ್ಣ ಸ್ವಾಮಿ ಬಂದ ನಮ್ಮ
ಸ್ವಾಮಿ ಬಂದ ನಮ್ಮ ನನ್ನನ್ನು ದೇವರ ದೇವ ಶಿಖಾವಾಣಿ ಬಂದನು. ಗರುಡ ಗವನ ಬಂದ ನಾನು ಉರಗಜಯನ ಬಂದ ಹೌದು ಗರುಡ ಗವನ ಬಂದ ಉರಗಜಯನ ಬಂದ ಎನ್ನುವ ಹಾಗೆ ನರಗೊಲಿದವ ಬಂದ ನಾರಾಯಣ ಬಂದನು. ಗರುಡ ಗವನ ಬಂದ ಉರಗಜಯನ ಬಂದ ಎಂಬಂತೆ ನರಗುಲಿದವ ಬಂದ ನಾರಾಯಣ ಬಂದನು. ದೇವ ಬಂದನಮ್ಮ ಕೃಷ್ಣ ಸ್ವಾಮಿ ಬಂದನು. ದೇವ ಬಂದನಮ್ಮ ಕೃಷ್ಣ ಸ್ವಾಮಿ ಬಂದನು. ಜೈನಮೋ ಜಗದ್ರಕ್ಷಕಿ ಮಹಾಮಾಯೆ ಕಾಪಾಡಬೇಕಮ್ಮ, ಕಾಪಾಡಬೇಕು. ಧರೆಯ ಧರ್ಮವನ್ನು ಉಳಿಸುವುದಕ್ಕಾಗಿ ವಸುದೇವ ದೇವಕಿಯರ 8ನೆಯ ಗರ್ಭದಲ್ಲಿ ಹುಟ್ಟಿಕೊಂಡವನು ನಾನು. ಶ್ರೀಕೃಷ್ಣ ಅಭಿದಾನದಿಂದ ಮೆರೆದಾಡಿದೆ. ಅಷ್ಟೇ ಮಾತ್ರವಲ್ಲ, ನನ್ನ ಮಾವ ಕಂಸ ದುಷ್ಟನಾಗಿದ್ದಾನೆ. ಅವನನ್ನು ತಡೆಯುವುದಕ್ಕಾಗಿ ಮಲ್ಲಯುದ್ಧದ ಮೂಲಕವಾಗಿ ಆತನನ್ನು ತಡೆದದ್ದು. ಅಷ್ಟೇ ಮಾತ್ರವಲ್ಲ, ರಾಯಾದಿಯ ಮತ್ಸರದಿಂದ ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆಯುತ್ತಾ ಇತ್ತು. ಅದರಲ್ಲಿ ಅಧರ್ಮಿಯಾದಂತಹ ಕೌರವರನ್ನು ಪಾಂಡವರ ಮೂಲಕವಾಗಿ ನಾನು ಒಂದು ಕೆಳಹಿದವನಿದ್ದೇನೆ. ಇಲ್ಲಿಗೆ ನನ್ನದಾದಂತಹ ಈ ಧರ್ಮ ಕಾರ್ಯವು ಮುಗಿಯಿತು ಎಂಬ ಹಾಗೆ ತಿಳಿಸುವುದಕ್ಕೆ ಆಗುವುದಿಲ್ಲ. ಯಾಕೆಂದರೆ ಹೇಳಿದರೆ ಆ ಧರ್ಮ ಯುದ್ಧದಲ್ಲಿಯೂ ಕೂಡ ಅದೆಷ್ಟೋ ಮಂದಿಗಳು ಇನ್ನೂ ಕೂಡ ವಧೆಗೆ ಅರ್ಹರಿದ್ದಾರೆ. ಅವರ ವಧೆಯಾಗಬೇಕಂತಾದರೆ ಅದಕ್ಕೆ ನಾನು ಸಂಕಲ್ಪದಲ್ಲಿಯೇ ವೇದಿಕೆಯನ್ನು ಸಿದ್ಧಪಡಿಸಿದ್ದೇನೆ. ಅದಾರದಿಂದ ಕಡೆ ಬರುತ್ತಾ ಇರುವುದು ನಾರಾಯಣ ನಾರಾಯಣ ನಾರದ ಮಹರ್ಷಿಗಳು. ಗೋವಿಂದ ಪ್ರಭು. ಎಷ್ಟು ಸ್ವಾಮಿ ನಿಮಗೆ ಕಾಯುವುದು? ಅದಕ್ಕಾಗಿ ಕಾಯ್ತಾ ಇದ್ದವರೇ ನೀವು. ಏನಿದು? ತಪಸ ಭುಜ ದಿನಪ ಸುಕಲಾಪ ಸಾಧು ಏನಿದು? ತಪಸ ಭುಜ ದಿನಪ ಸುಕಲಾಪ ಸಾಧು ಏನದು ಸ್ವಾಮಿ? ಬಾಪು ಭಯಂಕರ ಪಾಪ ವಿದೂರ ಬಾಪು ಭಯಂಕರ ಪಾಪ ವಿದೂರ ಪಾಲಿಸು ನಾ ಹೇಳುವ ನುಡಿಯ ತಪಸ ಭುಜ ದಿನಪ ಸುಕಲಾಪ ಸದ್ಗುಣ
ಋಷಿಗಳೇ, ಭೀಮಾರ್ಜುನರನ್ನು ಕೂಡಿಕೊಂಡು ನೀವು ಮೂವರು ಬಂದಿದ್ದೀರಿ. ಹೇಳಬೇಕಂತಾದರೆ ನಿಮಗೆ ಮೂವರಿಗೂ, ಅಂದರೆ ನನ್ನಲ್ಲಿಗೆ ಬರಬೇಕಂತಾದರೆ ನೀವು ಮೂವರು ಬರಬೇಕಾದಂತಹ ಅಗತ್ಯವಿಲ್ಲ. 3 ಮುಕ್ಕಾಲು ಗಳಿಗೆಯಲ್ಲಿ ತ್ರಿಲೋಕವನ್ನು ಸಂಚರಿಸುವಂತಹ ನೀವು ಇವರನ್ನು ಕೂಡಿಕೊಂಡು ನನ್ನ ಬಳಿಗೆ ಬರಬೇಕಂತಾದರೆ ಏನೋ ಒಂದು ಕಾರಣ ಇದೆ ಎಂಬುದು ಸ್ಪಷ್ಟ. ದೇವರ ದೇವ, ಅಘಟಿತ ಘಟನಾಪಟುವೆನಿಸಿಕೊಂಡಂತಹ ನಿನ್ನ ಚಿತ್ತಕ್ಕೆ ಹೊಳೆಯದಂತಹ ವಿಚಾರವಾದರೂ ಏನುಂಟು ಹೇಳು. ನನ್ನಲ್ಲಿ ತಿಳಿಸಬೇಕಾದಂತಹ ವಿಚಾರವೇ. ಯಾವಾಗಲೂ ಬರುತ್ತಿದ್ರು ಭೀಮಾರ್ಜುನ ನೇರವಾಗಿ ನಿನ್ನ ಬಳಿಗೆ ಬರುತ್ತಿದ್ರು. ಹೌದಪ್ಪ, ಆದರೆ ನಿಮ್ಮನ್ನು ಕೂಡಿಕೊಂಡು ಬಂದಿದ್ದಾರಲ್ಲ. ಕಾಲ ಬದಲಾಗಿದೆ ನೋಡು. ಭೀಮಾರ್ಜುನರನ್ನು ನಾನೇ ಕರೆಕೊಂಡು ಬರುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಅಂತಹ ಸ್ಥಿತಿ ನಿಮಗೆ ಒದಗಿ ಬಂದಿದೆ. ಹೌದು. ಏನಪ್ಪ ಅದು? ದೇವಾ, ಕೇಳಬೇಕು, ಲಾಲಿಸ್ಬೇಕು, ಲಾಲಿಸ್ಬೇಕು. ಲಾಲಿಸು ಸಜನ ಬಲವು ರಾರಿ ಓ ಮುರಾರಿ, ಏನು? ಲಾಲಿಸು ಸಜ್ಜನ ಬಲವು ರಾರಿ ತೇಳುವೆನಿವರ ಕಂಗಾಲನು ಶೌರಿಗೆ ಏನದು ಅರ್ಜುನನ ಕಥೆಯ? ಸರಸ ಸಗದು ಕುಮಾರಗವೆಂದು ಓ ಸಾರರಸಕ ಕುಮಾರನೆಂದು ಸರಗ ಸಗಜ ಕುಮಾರನೆಂದು ಭಾರತವ ಗೆಲ್ದ ವೀರರೆಂದು ಸರಿ ಸೋದರ ವಿಚಾರಿಸೆ ಮುದದಿ ಹೇಗೆ? ಈ ಸೋದರರನ್ನು ಸ್ವರಾಜ ಸುಧಾನೆಂದು ಹೋರ ನಿವಿದದಿ ಲಾಲಿಸು ಸಜ್ಜನ ಬಲವುರಾರಿ ತೆಳುವೆನಿವರ ಗಂಗಲನು ಶೌರಿ ಬಹಳ ಕಾಲದ ಹಿಂದೆ ಮುರ ಎಂಬ ರಕ್ಕಸನನ್ನು ಕೊಂದುರ ಕಾರಣಕ್ಕಾಗಿ ನಿನ್ನನ್ನು ಲೋಕದ ಜನತೆ ಮುರಾರಿ ಅಂತ ಕೊಂಡಾಡುತ್ತಾರೆ. ಸತ್ಯ. ನೀನು ಕೊಂದಂತಹ ರಕ್ಕಸರಿಗೆ ಲೆಕ್ಕವೇ ಇಲ್ಲ. ಅಸುರಾಂತಕ ಅಂತ ಹೆಸರೇ ಉಂಟಲ್ಲ ಸ್ವಾಮಿ. ಹೌದಲ್ಲ? ಹಾಗೆಂದುಕೊಂಡು ಸಜ್ಜನರು ಕೂಡ ಅಸುರಿ ಪ್ರವೃತ್ತಿಯನ್ನು ಮಾಡಿದರೆ ಏನ್ ಮಾಡೋದು ಹೇಳಿ? ಅಂತಹ ಘಟನೆ ನಡೆಯಿತು ಸ್ವಾಮಿ. ಏನದು? ಕೌರವರನ್ನೆಲ್ಲ ವಧಿಸಿ ಆದ ಮೇಲೆ ನಮ್ಮವನೇ ಆದಂತಹ ಧರ್ಮರಾಯ ಹಾ, ಅಲ್ಲಿ ಉಡ್ಡೋಲಗಸ್ಥನಾಗಿರುವಾಗಲೇ ಒಂದು ಪ್ರಶ್ನೆಯನ್ನು ಸಭಿಕರ ಮುಂದಿಟ್ಟನಂತೆ. ಹಸ್ತಿನಾವತಿ. ಹಸ್ತಿನಾವತಿಯಲ್ಲಿ ಏನು ಅಂತ ಕೇಳಿದ್ರೆ, ಏನದು? ಯಾವ ಅರ್ಥದಲ್ಲಿ ಅವನ ಪ್ರಶ್ನೆಯನ್ನು ಮುಂದಿಟ್ಟ ಅಂತ ನನ್ನ ತಿಳುವಳಿಕೆಗೆ ಬರೋದಿಲ್ಲ. ಅದನ್ನು ನೀನೇ ಆಲೋಚಿಸಬೇಕಾಗ್ತದೆ. ಕಳೆದಂತಹ 18 ದಿನದ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಹೌದು. ಸಕಲರನ್ನೂ ಗೆದ್ದ ಮುಂಚೂಣಿಯ ನಾಯಕ ನಮ್ಮಲ್ಲಿ ಯಾರು? ಆತನಲ್ಲಿ ಮೂಡಿದಂತಹ ಜಿಜ್ಞಾಸೆ. ಹೌದು. ಬಹುಶಃ ನಿನ್ನನ್ನು ಸೇರಿಸಿ ಅವ ಹೇಳಿದಿರ್ಬೇಕು. ಪರಿಹಾರ ಮಾಡುವುದಕ್ಕಾಗಿ ನೀವೇ ಬಂದಿದ್ದೀರಲ್ಲ. ಪರಿಹಾರ ಬೇಕಲ್ಲ ಅದಕ್ಕೆ ಒಂದು. ಆಗಾಗ ನಾನೇ ಗೆದ್ದವ ಅಂತ ಭೀಮಸೇನ ಒಂದೆಡೆ ಆದರೆ, ಸಕಲರನ್ನೂ ಗೆದ್ದು ದುರವನ್ನು ನಿನಗೆ ವಿಜಯವನ್ನು ತಂದಿದ್ದವ ನಾನು ಅಂತ ಈ ವಿಜಯ ಹೇಳಿದ. ಕಿರೀಟದಾರಿ. ಹೌದು, ಕಿರೀಟದಾರಿ ವಿಜಯ ಹೇಳಿದ. ಧರ್ಮರಾಯ ಅಗಲಿದ. ಇವರು ಪ್ರಾರಂಭ ಮಾಡಿದ್ವಿ ಯುದ್ಧ ಪ್ರಾರಂಭ. ಮತ್ತೊಂದು ಯುದ್ಧಕ್ಕೆ ಆಹಾ. ಒಂದು ನಾಂದಿಯನ್ನು ಲೋಕಕ್ಕೆ ಆದರ್ಶಪ್ರಾಯರಾಗಿ ಬಾಳಿ ಬದುಕಿ ಇವರ ನಡೆನುಡಿಯನ್ನು ಮತ್ತೊಬ್ಬರು ಅನುಕರಿಸುವಂತಾಗುವಂತಹ ಇವರೇ ಜಗಳಕ್ಕೆ ಮುಂದಾದ. ಹೌದಪ್ಪ. ನಮ್ಗೆ ಸುಮ್ಮನಿರ್ಲಿಕ್ಕೆ ಆಗುದಿಲ್ಲ. ಇಲ್ಲವಲ್ಲ? ನಿನ್ನ ಆಜ್ಞೆ ಅಲ್ವ, ನಾವು ಏನು ಮಾಡುವುದ್ರೆ ನಿನ್ನವೇ ಕೆಲಸ ಅಲ್ವ. ಅಲ್ಲಿಗೆ ಹೋಗಿ ನಿಮ್ಮದ್ದು ಜಗಳ ಯಾವುದು ಏನಾದ್ರೂ ಇದ್ದರೆ ಯಾರು ಅಂತ ನಿನ್ನಲ್ಲಿಯೇ ಒಂದು ಅದನ್ನು ಭಿನ್ನವಿಸಿ ಒಂದು ಪರಿಹಾರವನ್ನು ಕಂಡು ಹುಡುಕುವ ಸಲುವಾಗಿ ನಿನ್ನಡಿಗೆ ಧಾವಿಸಿ ಬಂದಿದ್ದೇವೆ ಇವರು ಕರ್ಕೊಂಡು. ಈಗ ನನ್ನಲ್ಲಿಗೆ ಬಂದದ್ದು? ಹೌದು. ಇವರ ಒಂದು ಸಮಸ್ಯೆಯನ್ನು ಬಿಡಿಸುವ ಸಲುವಾಗಿ ನೀನೇ ಒಂದು ಪರಿಹಾರ ಹೇಳಬೇಕು.
ಮುನಿವರ ನಿಲ್ತರುವೆ ಚಕ್ರ ಹೌದಲ್ಲ? ಕ್ಷೋಣೀಂದ್ರ ಕೇಳು ಮುನಿವರ ನಿಲ್ತರುವೆ ಚಕ್ರವ ಹೌದು. ತಾನಾಲೋಚಿಸಿದ ಭ್ರಮಬಾಹುವಿನ ಹೌದು. ಘೋಣಕಿ ಮರುತ ಸಂಜಾತ ಮರುತ ಸಂಜಾತ ನಿಂದಳಿವಲ್ಲ ಆಯರೇ ಭೃತಿಯಾಗದು ಇದಕ್ಕೊಂದು ಅನ್ಯರಿಂದ ಭೃತಿಯಾಗದು ಎನ್ನುತ್ತ ಚೂಡೀಂದ್ರ ಕೇಳು ಮುನಿವರ ನಿಂತರು ನಾರದರ ಮಾತನ್ನು ಕೇಳುವಾಗ ಸರಿ, ಇದಕ್ಕೆ ಈ ರೀತಿಯಾಗಿ ಉತ್ತರಿಸುವುದಲ್ಲ, ನಾನು ಆಲೋಚನೆ ಮಾಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಕುರುಕ್ಷೇತ್ರ ಧಾರುಣಿಯಲ್ಲಿ ಬಬ್ರುಬಾಹು ಯಾರು? ಈ ಭೀಮನ ಸೂನು ಆದಂತಹ ಬಬ್ರುಬಾಹುವಿನ ರುಂಡ ಜೀವಂತವಾಗಿದೆ. ಇದಕ್ಕೆ ಮೋಕ್ಷವನ್ನು ಕರುಣಿಸಬೇಕಂತಾದರೆ ಅದು ಈ ಭೀಮನಿಂದ ಮಾತ್ರ ಸಾಧ್ಯ. ಅದಕ್ಕೆ ಸರಿಯಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾರದ ಮಹರ್ಷಿಗಳು. ಅದಕ್ಕಾಗಿ ಓ ನಾರದ ಸ್ವಾಮಿ, ನಿಮಗೆ ನಾನು ಉತ್ತರಿಸುತ್ತೇನೆ. ಒಳ್ಳೆಯದು ಸ್ವಾಮಿ. ಹೌದು, ಹಾ, ನಾನು ಆಲೋಚನೆ ಮಾಡಿದ್ದೇನೆ. ಹಾ. ಆದರೆ ಇಲ್ಲಿ ಒಂದು ಸಮಸ್ಯೆ ಉದ್ಭವವಾಗಿದೆ. ಏನು ಸ್ವಾಮಿ, ನೀವು ನಿಮಗೆ ಉತ್ತರವನ್ನು ನಾನು ನೀಡಬಹುದೇ? ಆದರೆ ನಾನು ಉತ್ತರವನ್ನು ನೀಡಿದೆ ಅಂತಾದರೆ ನಾಳಿನ ದಿವಸಕ್ಕೆ ಲೋಕಕ್ಕೆ ಅಪವಾದ ಹೋಗುವುದಕ್ಕೆ ಸಾಧ್ಯತೆ ಉಂಟು. ಭಾವಂದಿನಲ್ಲಿ ಬೇಡ ಮಾಡಿದ. ಹೌದು. ಯಾಕಂತ ಹೇಳಿದ್ರೆ ಹಾ. ಈ ಧರ್ಮ ಯುದ್ಧದಲ್ಲಿ ಹಾ. 18 ದಿವಸಗಳ ಕಾಲ ನಾನು ಸಾರಥಿಯಾಗಿ ವಹಿಸಿಕೊಂಡದ್ದು, ಅರ್ಜುನನ ಸಾರಥಿಯಾಗಿ ಹೌದು. ವಹಿಸಿಕೊಂಡದ್ದು. ಹೌದು. ಆದುದರಿಂದಾಗಿ ಈ ಯುದ್ಧವನ್ನು ಕಣ್ಣಾರೆ ನಾನು ಕಂಡದ್ದಿಲ್ಲ. ಓಹೋ, ನೀನು ಇದರಲ್ಲಿ ವ್ಯಸ್ತನಾಗಿದ್ದೆ. ಹೌದು. ಹಾ, ಆದರೆ ಹಾ. ಇಲ್ಲಿ ಬಂದಂತಹ ಸಮಸ್ಯೆಗೆ ಉತ್ತರಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಹಾ. ಹಾ. ಏನು ಈ ಸಮಸ್ಯೆಗೆ ಒಂದು ಪರಿಹಾರ ಅಂತ ನೀನು ಕೊಟ್ಟರೆ ಪರಿಹಾರ ಉಂಟು. ಹಾ. ಆದರೆ ಇದಕ್ಕೆ ಪರಿಹಾರ ನಮ್ಮಲ್ಲಿ ಅಲ್ಲ. ಮತ್ತೆ ನಡೆದಂತಹ ಕುರುಕ್ಷೇತ್ರ ದಾರಿನಿಗೆ ನಾವು ಹೋಗ್ಬೇಕು. ನೀವು ಪುನಃ ಕರ್ಕೊಂಡು ಹೋಗುದು ಕುರುಕ್ಷೇತ್ರಕ್ಕೆ. ಕುರುಕ್ಷೇತ್ರಕ್ಕೆ ಹಾ. ಯಾಕೆ? ಹಾ. ಅಲ್ಲಿ ಹಾ. ಬಬ್ರುಬಾಹುವಿನ ರುಂಡ. ಹಾ, ಹಾ, ಹಾ. ಹಾ. ಬಲಿ ಕೊಟ್ಟದ್ದು. ಹೌದು. ಹಾ, ಹಾ. ಹಾ. ಅದು ಜೀವಂತಿಕೆಯಾಗಿತ್ತು. ಈ ಎಲ್ಲಾ ಮಹಾಭಾರತ ಯುದ್ಧಕ್ಕೆ ಸಾಕ್ಷಿಯಾಗಿರುವುದು ಆತ. ಮುಂದೆ ಕೊಳೆತು ಹೋಳಿದ್ರು ವೃಂದ ಜೀವಂತವಾಗಿ ಉಂಟು. ಹೌದು. ಹಾ. ಆತ ಸಕಲ ಯುದ್ಧವನ್ನು ಕಂಡುವುದರಿಂದಲಾಗಿ ಆತನೇ ಇದಕ್ಕೆ ಉತ್ತರಿಸಬೇಕು. ಜ್ವಲಂತ ಸಾಕ್ಷಿ. ಹೌದು. ಹಾಗಾದ್ರೆ ನಾವು ಈ ಸಮಸ್ಯೆಗೆ ಉತ್ತರ ಬೇಕಂತಾದರೆ ಕುರುಕ್ಷೇತ್ರದಾರರಿಗೆ ನಾವು ಹೋಗಬೇಕು. ಓ ನಾರದ ಮಹರ್ಷಿಗಳೇ, ದೇವಾ. ನಾವು ಬಂದು ಕುರುಕ್ಷೇತ್ರ ಧಾರಣಿಗೆ ಬಂದು ನಿಂತಿದ್ದೇವೆ. ಹೌದು. ಓ ಅಕ್ಕೋ, ಅಲ್ಲಿ ನೋಡಿದ್ದೀರಾ? ಹಾ, 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 ಹಾ. ರೂಪಸ್ಥಾನದ ಬಗ್ಗೆ ಒಂದು ರುಂಡ ಉಂಟು. ಹೌದು. ಹಾ. ಅದರಲ್ಲಿ ಈಗ ನಾವು ಪ್ರಶ್ನೆಯನ್ನು ಕೇಳಬೇಕಾಗಿ. ಹಾ, ನೀನೇ ಕೇಳು. ಅಯ್ಯ, ಚಕ್ರದೌರ್ಯ ಕೇಳು ಭಾರತಾವಧಿ ಕುರು ಚಕ್ರದಳು ನಿರ್ದಿಯ ಬಲದಿ ಕಾದಡಿರುವಾಗ ಹೌದು. ಚಕ್ರವರ್ತಿಗಳ ಗಾಣೆ ನಿನ್ನ ಮಹಿಮೆಯ
ಅರಿಯಲರಿಗಳವು ಚಕ್ರಧಾರಿಯೇ ಕೇಳು. ಅಯ್ಯ, ನಿನ್ನಲ್ಲಿ ನಾವೊಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇವೆ. ಈ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಹಾಗೂ ಭೀಮಸೇನ ಇರುವರು ಸಮಾನವಾಗಿ ಕಾದಾಟವನ್ನು ಮಾಡಿದ್ದಾರೆ. ಆದರೆ ಧರ್ಮರಾಯನಿಗೆ ಬಂದಂತಹ ಜಿಜ್ಞಾಸೆಗೆ ಪರಿಹಾರವನ್ನು ನೀಡಬೇಕಾದದ್ದು ನೀನು ಮಾತ್ರ. ಇವರಿರುವರಲ್ಲಿ ಯಾರು ಈ ಪಾಂಡವನ ಸೂನುವಾದಂತಹ ಧರ್ಮರಾಯನಿಗೆ ಹಸ್ತಿನಾವತಿಯ ಪಟ್ಟವನ್ನು ದೊರಕಿಸಿಕೊಟ್ಟದ್ದು ಎನ್ನುವಂತಹ ಜಿಜ್ಞಾಸೆಗೆ ನೀನೇ ಉತ್ತರವನ್ನು ನೀಡಬೇಕು. ಓ ಚಕ್ರಧಾರಿಯೇ, ಏನದು? ನಾನಾಡುವ ಮಾತನ್ನು ಆಲಿಸಬೇಕು. ಏನದು? 18 ದಿವಸ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಿದಂತಹ ವೀರರನ್ನು ಯಾರನ್ನೋ ನಾನು ಕಾಣೆ. ಆದರೆ ಚಕ್ರವೊಂದು ರಣರಂಗದಲ್ಲಿ ತಿರುಗುತ್ತಾ ಇತ್ತು. ಹೌದೇ? ಚಂಡಿಕೆಯು ನೀಳವಾದ ನಾಲಿಗೆಯನ್ನು ಚಾಚಿ ರಕ್ತಪಾತ ಮಾಡುತ್ತಿದ್ದಳು. ಓಹೋ, ಇಷ್ಟನ್ನು ಹೊರತು ಬೇರೆ ಯಾರನ್ನೂ ಕಾಣೆ ನಾನು. ನೋಡಿದ್ದೀರಲ್ಲ, ನಿಮಗೀರುವರಿಗೆ ಬಂದಂತಹ ಜಿಜ್ಞಾಸೆಯನ್ನು ಪರಿಹಾರವನ್ನು ಮಾಡಿಕೊಟ್ಟಿದ್ದಾನೆ. ಅವರಿಗೆ ಸಮಾಧಾನ ಕಾಣ್ತಾ ಇದೆ. ಕಡೆಗಲ್ಪದ ಸುಳ್ಳು ಆರ್ಭಟಿಸಿ ಪವನಜನು ಬಿಡಬಿಡುವುದು ದರವೋ. ಕೊಡು ಬೇಗ. ಇಡೀ ತಲೆ ಹೇಳ್ತಿದ್ರು, ನಾನು ಒಪ್ಪಿದ್ದೆ. ಅರ್ಧ ತಲೆ ಮಾತ್ರ ಕೆಳಗೆ ದೇವವಿಲ್ಲ. 18 ದಿನದ ಯುದ್ಧದಲ್ಲಿ ನೀನು ಕಂಡದ್ದೊಂದು ಚಕ್ರ ಚಂಡಿಕೆಯನ್ನು ಕಂಡಿದ್ಯಾ. ಚಕ್ರ ಕಡಿಯಿತು, ಚಂಡಿಕೆ ಕುಡಿಯಿತು. ಮತ್ತೆ ಏನು ಕಾರಣವಿಲ್ಲ, ನಾನೂ ಕಾರಣವಿಲ್ಲ. ನಿನ್ನಂತ ಈ ಅರ್ಧ ಸಮಯವ ನಿಮಗೆ ಬಂದಂತಹ ಜಿಜ್ಞಾಸೆಗೆ ಪರಿಹಾರ ಸಿಕ್ಕಿ ಸುಳ್ಳು ಹೇಳುವುದಲ್ಲ ಅಲ್ವಲ್ಲ? ಖಂಡಿತವಾಗಿ. ಹಾಗಂತಾದ್ರೆ ನನ್ನ ಕಾರ್ಯ ಇಲ್ಲಿ ಮುಗಿಯಿತು ಎಂಬುದು ಸ್ಪಷ್ಟ. ಇವರು ಕೂಡ ಒಂದು ಹೊಂದಾಣಿಕೆಯನ್ನು ಮಾಡಿ ಧರ್ಮರಾಯನಲ್ಲಿಗೆ ತೆರಳಬಹುದು. ನಾವು ನಿರ್ಗಮಿಸುವ ಬನ್ನಿ. ನೋಡಿದೆ, ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದೆ. ಹಾಗಂದುಕೊಂಡು ರಣಾಂಗಣವನ್ನು ನೋಡಿದಾಗ ಈ ಮೊದಲು ನಾವಿಲ್ಲಿ ಬಂದದ್ದೆಲ್ಲವೂ ನನಗೆ ನೆನಪಾಗುತ್ತಾ ಇದೆ. ಓ, ಅತ್ತ ಕಡೆ ನೋಡಿದೆಯಾ? ಭೀಷ್ಮಾಚಾರ್ಯರನ್ನು ಶರಶಯ್ಯಲ್ಲಿ ಮಲಗಿಸಿದ ಜಾಗ ಅಲ್ವೇನೋ? ಓಹೋ, ಇಲ್ಲಿಯೋ ದುಶ್ಶಾಸನ ಬಂದ ಜಾಗ. ಓ, ಅಲ್ಲಿ ನೋಡು. ಓ, ಆ ಕಡೆ ನೋಡು. ದ್ರೋಣಾಚಾರ್ಯರನ್ನು ಕೆಳಗಿಳಿಸಿದ್ದು, ಕರ್ಣನನ್ನು ತರೆಗೊಳಿಸಿದ್ದ ಜಾಗ ಅಲ್ವೇನೋ? ಓ, ಇಲ್ಲಿ ನೋಡು. ಕೌರವನನ್ನು ಅವ್ರು ನೋಡ್ತಾ ಇದ್ರು ಆಗಿದ್ದ. ಸೈನ್ಯವನನ್ನು ಕೆಳಗಿದ್ದ ಜಾಗದಲ್ಲ. ಛಲವಾಗಲಿದೆ ನೀರಾರುವುದು ಛಲವ ತೋರ್ಬೇನು. ಅರ್ಜುನ, ತರ್ಕಕ್ಕೆ ತರ್ಕ ಮಾಡಬೇಡ. ತಮ್ಮಂತೆ ಇನ್ನು ಸಲಹೆ ಕೊಟ್ಟ ಬೇಡ ಏರ್ತಾ ಇದ್ಯಾ? ಇಲ್ವ ಬೇಡ ಅರ್ಜುನ. ತಪ್ಪಾತ ಒಪ್ಪಿಕೊಂಡು ನನ್ನ ಕಾದನ್ನು ಸಮಯ
ಧರ್ಮರಾಜರು ಹೇಳಿದಂತಹ ಮಾತಿಗೆ ತಲೆ ತಗ್ಗಿಸಿದ್ದೇನೆ. ಹಾಗಂದುಕೊಂಡು ರಣಾಂಗಣವನ್ನು ಪ್ರವೇಶಿಸಿದಾಗ ನಾನಾಡಿದ ಮಾತುಗಳನ್ನೇ ಮಾತ್ಸರ್ಯದ ನೆಲೆಯಿಂದ ಗ್ರಹಿಸಿಕೊಂಡವನಿದ್ದೀಯೇ. ನಿನಗೆ ಯುದ್ಧವಲ್ಲದೆ ಬೇರೆ ಏನು ಉತ್ತರವಲ್ಲ. ಯುದ್ಧ ಯುದ್ಧ ಮಾಡಿ ಧುಲಿಗೆ ರಾಕ್ಷಸಕುಲೋದ್ಧಾರಕ ಸೂರ್ಯವರ್ಮ ಹೊರಟೊಂದಂತಹ ವಿಚಾರ
ದುರುಳದತ್ತಗಿರುವ ಸೂರ್ಯವನು ದುರುಳ ಮೆರೆಯುತ್ತಿರಲು ತಾಳಲು ಕದಲಿ ಇವು ಶಂಕರ ಕಾಪಾಡು ರಕ್ಷಿಸು. ಸ್ವರ್ಗ ಮಧ್ಯ ಪಾತಾಳ ಎಂಬ 3 ಲೋಕಗಳಲ್ಲಿಯೂ ಈ ಪಾತಾಳ ಲೋಕವೇ ಶ್ರೇಷ್ಠವಾದುದು. ವರ್ತಮಾನಗಾರರಲ್ಲಿ ಇಲ್ಲಿಯ ಅಧಿಪತಿ ಯಾರು ಎಂದು ಕೇಳಿದರೆ ಈ ಸೂರ್ಯವರ್ಮನೇ ಸರಿ. ನನ್ನ ತಮ್ಮನಾದ ಚಂದ್ರವರ್ಮನನ್ನು ಸೇರಿಕೊಂಡು ಇಲ್ಲಿ ರಾಜ್ಯಭಾರ ಮಾಡುತ್ತಾ ಇದ್ದೇನೆ. 3 ಲೋಕಗಳಲ್ಲಿಯೂ ನಮ್ಮ ಹೆಸರನ್ನು ಕೇಳಿದಾಕ್ಷಣ ಗಡಗಡಗಡ ಎಂದು ನಡುತ್ತಾ ಇದ್ದಾರೆ. ಆದರೆ ಏನು ಮಾಡುವುದು ಹೇಳಿ? ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ತಂದೆಯನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮದಾಯಿತು. ಆದರೂ ಧೈರ್ಯಗಳಿಲ್ಲ. ಗತಿಗಡದೆ ನಮ್ಮ ಸ್ವಂತ ಸಾಮರ್ಥ್ಯದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಈ ಸೂರ್ಯಾರ್ಮನೆದು ಏನೂ ಅಲ್ಲ, ಏನೂ ಅಲ್ಲ. ಹಾಗೆ ನನ್ನ ತಮ್ಮನಾದ ಚಂದ್ರವರ್ಮ, ಅವನ ಎದುರು ರಾತ್ರಿಯ ಆ ಚಂದ್ರನು ಏನೂ ಇಲ್ಲ, ಏನೂ ಇಲ್ಲ. ಏನಿರಲಿ, ಎಂದಿನಂತೆ ಎಲ್ಲಿ ಆದಾಗ ನಮ್ಮ ತಮ್ಮನಾದ ಚಂದ್ರವರ್ಮ ಸಭೆಗೆ ಬರಲಿ. ಎಲ್ಲಿಂದ ಬಂದಿರಿ? ಈ ಪಾತಾಳಕ್ಕೆ ನಿಮ್ಮ ಬರುವಂತಹ ಕಾರಣ ಏನು ತಿಳಿಸುವಿರಾ ಸ್ವಾಮಿ? ಓಹೋ
ಸಾರಿಯತ ಬೇಳು ಕೃಪಾಳು ಸಾರಿಯತ ಬೇಳು ಆ ಸಾರಿಯತ್ತ ಬೇಳು ಕೃಪಾಳು ಸಾರಿಯತ್ತ ಬೇಳು ಸಾರಿಯತ್ತ ಬೇಳಿ ರಸೆಯಳು ಸಾರಿಯತ್ತ ಬೇಳು ರಸೆಯಳು ಹೊರವಾಸೆಯೇ ಇರು ಸಾರಿ ಬೇಳು ಬಾಳು ಸಾರಿ ಬೇಳು ಸಾರಿಯತ್ತ ಬೇಳು ರಸೆಯಳು ಹೊಸ ವಾರದೇನದ ಬೋರನೆ ಒರೆಯೋಗು ಸಾರಿಯತ್ತ ಬೇಳು ರಾಕ್ಷಸೋತ್ತಮರೇ, ಯಾವುದೇ ಲೋಕಕ್ಕೆ ಬೇಕಾದರೂ ಬನ್ನಿ ಎಂದರೆ ಬರುವವರಲ್ಲ, ಹೋಗು ಎಂದರೆ ಹೋಗುವವರಲ್ಲ. ಯಾಕೆ? ನಿಮ್ಮ ಈ ಪಾದ ದರ್ಶನದಿಂದ ಈ ಪಾತಾಳ ಲೋಕವು ಪಾವನವಾಯ್ತಯ್ಯ. ಒಳ್ಳೆಯದ ಅಯ್ಯ, ಮುಕ್ಕಾಲು 3 ಗಲಿಗೆಯಲ್ಲಿ 3 ಲೋಕವನ್ನು ಸುತ್ತಾಡಬಲ್ಲಂತ ಮಹಿಮರ ನೀವು. ಹಾಗಾಗಿ ನಿಮ್ಮ ಪಯಣದ ಹಾದಿಯಲ್ಲಿ ಏನಾದರೂ ವಿಶೇಷ ಇದೆಯೇ? ಇಲ್ಲಿಗೆ ಬಂದಂತ ಕಾರಣವನ್ನಾದರೂ ತಿಳಿಸುವಿರಾರಯ್ಯ. ಅಯ್ಯ, ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗುತ್ತೇನೆ, ನಿರ್ದಿಷ್ಟವಾದಂತಹ ಒಂದು ಸ್ಥಾನ ಅಂತ ನನಗೆ ಇಲ್ಲ. ಹೆಂಡತಿ ಮಕ್ಕಳಂತೂ ಮೊದಲೇ ಇಲ್ಲ. ನಿನ್ನ ಮಹಿಮೆಯನ್ನು 3 ಲೋಕದಲ್ಲಿಯೂ ಕೂಡ ನಾನು ಕೇಳಿದವನೇ ಇದ್ದೇನೆ. ಸ್ವರ್ಗ, ಮರ್ತ್ಯ, ಪಾತಾಳ. ಪಾತಾಳದಲ್ಲಂತೂ ನಿನ್ನದ್ದಾದಂತಹ ಆಧಿಪತ್ಯ ಉಂಟು. ಸ್ವರ್ಗದವರೆಗೆ ನಿನ್ನ ಸುದ್ದಿ ಮುಟ್ಟಿದೆ, ಪ್ರಚಾರ. ಹಾಗಿರುವಾಗ ನಿನಗೆ ಈಗ ವಾರ್ತೆಯನ್ನು ಕೇಳುವಂತಹ ಹುಚ್ಚು ಒಳ್ಳೆಯದಾಯ್ತು. ವಾರ್ತೆಗಳ ಹುಚ್ಚು ಬೇಕು. ಯಾಕೆ? ಲೋಕದಲ್ಲಿ ಏನೇನು ನಡೆಯುತ್ತದೆ ಅದು ಒಳ್ಳೆ ಮಾಧ್ಯಮ ಸಿಕ್ಕಿದ್ರೆ ನನ್ನಿಂದ ಮಾತ್ರ ಅಲ್ವಾ? ಹಾಗಿರುವಾಗ ನಿನಗೇನಾದ್ರೂ ಹೊಸ ಸುದ್ದಿ ಬೇಕಲ್ಲ, ಕೇಳಬೇಕು. ವರ ಮಹಾಭಾರತ ದುರಗೆಲ್ದ ವ್ಯಾಘಾದಿ ನರಮೃಗದರರು ವರ ಮಹಾಭಾರತ ದುರಗಲ್ದ ವ್ಯಾಘಾದಿ ಮಸರದಿಂದ ಸೆಣಸುತ್ತಿರಲು ಮಸರದಿ ಸೆಣಸುತ್ತಿರುವರು ಕುರುಕ್ಷೇತ್ರದೊಳು ವಾತದ ಸೂತುವರಗಿಯಾದರಣಿಯೋಳು ಮಸರದಿ ಸೆಣಸಿರುವರು ಕುರುಕ್ಷೇತ್ರದೋಳು ವಾತದ ಸೂತುವರಗಿಯಾದರಣಿಯೋಳು ಕೇಳು ವರ ಮಹಾಭಾರತ ದುರಗೆಲ್ದ ವ್ಯಾಜಾದಿ ನರವೃಗಧರರು ಮಸರದಿ
ಗೊತ್ತಿರ್ಬೇಕು. ನಮ್ಮ ಹಿಂದಿನವರು ಯಾರು, ನಮ್ಮ ಮುಂದೆ ಏನು, ಭೂತವನ್ನು ಅರಿತವನು ಮಾತ್ರ ಭವಿಷ್ಯತ್ತನ್ನು, ಉತ್ತಮ ಭವಿಷ್ಯತ್ತನ್ನು ನಿರ್ಮಾಣ ಮಾಡಬಲ್ಲ ಎಂಬುದು ಲೋಕವಿದಿತ. ಅಯ್ಯ, ಎಳವೆಯೇ ತಂದೆಯನ್ನು ನೀವು ಕಳ್ಕೊಂಡವರು. ಸಾವಿರ ನೋವನ್ನು ಮರೆಯಲು ಸಾಧ್ಯವೇ ಸ್ವಾಮಿ. ಆಹಾ, ತಂದೆಯನ್ನು ಉಳಿಸಿಕೊಳ್ಳುವಂತಹ ಪುಣ್ಯ ನಿಮಗಿಲ್ಲ ಅಂತ ಹೇಳುವ ಯೋಗ್ಯತೆ ನಮಗಿಲ್ಲ. ಹಾಗೆಂದುಕೊಂಡು ನಿಮ್ಮದ್ದಾದಂತಹ ಸ್ವಂತ ಸಾಮರ್ಥ್ಯದಿಂದ ಪಾತಾಳದ ಅಧಿಪತ್ಯವನ್ನು ಪಡೆದು ಇಲ್ಲಿ ಸಾಮ್ರಾಜ್ಯವನ್ನು ಮಾಡುತ್ತಿದ್ದೀರೆಂಬುದೇ ವಿಶೇಷ. ನಿಮ್ಮದ್ದಾದಂತಹ ಎಲ್ಲಾ ವಾರ್ತೆಗಳನ್ನು ಮೂರು ಲೋಕವು ಅವಲೋಕನ ಮಾಡುತ್ತಾ ಉಂಟು. ನಿಮ್ಮಲ್ಲಿಗೆ ಈ ಪಾತಾಳಕ್ಕೆ ಬರಬೇಕು ಎಂಬಂತಹ ಒಂದು ಮನಸ್ಸು ಇತ್ತು, ಅವಕಾಶ ಸಿಗಲಿಲ್ಲ. ನಿಮಗೆ ಅನುಕೂಲವಾಗುವಂತಹ ಒಂದು ವಾರ್ತೆಯನ್ನು ನಾನು ತಂದೆ ಎಂದಾದರೆ ಅದರಿಂದ ನಿಮಗೂ ಕೂಡ ಒಂದು ರೀತಿಯಲ್ಲಿ ಲಾಭವೇ ಅಲ್ವೇ? ಅಯ್ಯ, ನಿಮ್ಮ ತಂದೆಯಾದಂತಹ ಸಮಸಪ್ತಕ ಮಹಾರಾಜರು ಒಂದು ಕಾಲದಲ್ಲಿ ಕುರುವಂಶಜನಾದಂತಹ ಆ ದುರ್ಯೋಧನಿಗೆ ಆಪ್ತ ಮೈತ್ರಿಯನ್ನು ಹೊಂದಿದವರು. ಅದು ತಿಳಿದಂತಹ ವಿಷಯ ಹೌದಲ್ಲ? ಒಂದು ಕಾಲದಲ್ಲಿ ಕೌರವ ಪಾಂಡವರವರೆಗೆ ನಡೆದಂತಹ ಯುದ್ಧದಲ್ಲಿ ನಿಮ್ಮಪ್ಪನಾದಂತಹ ಅಪ್ಪನು ಕೌರವನ ಪಕ್ಷವನ್ನು ವಹಿಸಿ ಪಾರ್ಥನೊಡನೆ ಕಾಡಾಕಾಡಿ ಸಮರವನ್ನು ಕೊಟ್ಟು ಹಸುರೀಗಿದ. ಆ ವೀರ ಪಾತ್ರನೊಡನೆ ಹೋರಾಟ ಮಾಡಿ ಹಸುರೀಗಿದರೆ. ಹೌದು, ಅಂತಹ ವಿಕ್ರಮೇ ವಿಜಯ್. ಹಾಗಿರುವಾಗ ಆ ಕಾಲದಲ್ಲಿ ಪಾರ್ಥನಿಂದ ಆತ ಹಸುನೀಗಿದ ಮೇಲೆ ಧರ್ಮರಾಯನಿಗೆ ಪಟ್ಟಾಭಿಷೇಕ ಆಗಿ ವರ್ತಮಾನದಲ್ಲಿ ಧರ್ಮರಾಯಲ್ಲಿ ಸಾಮ್ರಾಜ್ಯವನ್ನು ಆಳುತ್ತಾ ಇದ್ದಾನೆ. ಕುರುಕ್ಷೇತ್ರ ಯುದ್ಧವನ್ನು ಯಾರು ಗೆದ್ದವರು ಎಂಬಂತಹ ವ್ಯಾಜ್ಯದ ದಿಸೆಯಿಂದಲಾಗಿ ಭೀಮಾರ್ಜುನರಲ್ಲೇನೆ ಕಾದಾಕಾಡಿ ಸಮರವು ಏರ್ಪಟ್ಟಿದೆ. ಅವರಲ್ಲಿ ಸಮರವಾದ ನಮಗೇನು ಲಾಭ? ಅಯ್ಯ, ಈ ಸಂದರ್ಭದ ಲಾಭವನ್ನು ನಾವು ಪಡೆಯಬೇಕು. ನಮಗೆ ಲಾಭವೇ? ಹೌದು. ಏನಿದರ ಲಾಭ? ಭೀಮಾರ್ಜುನರು ಪರಸ್ಪರ ಹೋರಾಟವನ್ನು ಮಾಡಿದರು ಎಂದಾದರೆ ಅಲ್ಲಿ ಭೀಮನಿಗೆ ಸೋಲುಂಟಾಯಿತು. ಹೌದೇ? ಈಗ ನೀವು ಭೀಮನ ಪಕ್ಷವನ್ನು ವಹಿಸಿ ಪಾರ್ಥನೊಡನೆ ಹೋರಾಟವನ್ನು ಮಾಡಿದಿರಿ ಎಂದಾದರೆ ನಿಮಗೆ ನಿಮ್ಮಪ್ಪನ ಸೇಡನ್ನು ತೀರಿಸಿಕೊಳ್ಳುವ ಒಂದು ಸದವಕಾಶ ಒದಗಿ ಬಂದಿದೆ. ಅದನ್ನು ಬಳಸಿಕೊಳ್ಳುವುದು ಬಿಡುವುದು ನಿಮಗೆ ಬಿಟ್ಟಂತಹ ವಿಚಾರ. ನಿಮ್ಮ ಸೇನಾನಿಗೂ ಪಾರ್ಥನಿಗೂ ನಡೆದಂತಹ ಘೋರ ಯುದ್ಧದಲ್ಲಿ ಅವರವರ ನಡುವಲ್ಲಿ ನಡೆದ ಯುದ್ಧದಲ್ಲಿ ನಮಗೇನು ಲಾಭ? ನೀವು ಭೀಮನ ಪಕ್ಷವನ್ನು ವಹಿಸಿ ಅರ್ಜುನನೊಡನೆ ಹೋರಾಟವನ್ನು ಮಾಡಬೇಕು. ಆವಾಗ ಅರ್ಜುನಲ್ಲಿ ವರ್ತಮಾನದಲ್ಲಿ ಬಲ ಸ್ವಲ್ಪ ಕಡಿಮೆ ಉಂಟು. ನಿಮ್ಮಿರುವರ ಬಲ ಸೇರಿತು ಎಂದಾದರೆ ಪಾರ್ಥನನ್ನು ಸೋಲಿಸಬಹುದು. ಇದನ್ನು ನೀವು ಆಲೋಚಿಸಿ ಆಮೇಲೆ ಮುಂದುವರಿಯಿರಿ. ನನ್ನದ್ದಾದಂತಹ ಕಾರ್ಯ ಆಯ್ತು, ನಾನಿನ್ನು ತೆರಳಬಹುದು. ಪಾರ್ಥನನ್ನ ಕನಕನನ್ನು ಕೊಂದವನು ಅವನನ್ನು ಕೊಲ್ಲದೆ ಹೋದರೆ ನನ್ನ ಮುಖದಲ್ಲಿರುವುದು ಮೀಸೆಯಲ್ಲ. ಕೆದಕುವಾಗ ತ್ರಿಮೂರ್ತಿಗಳೇ ಬರಲಿ, ಲೆಕ್ಕಿಸಲಾರೆ ಲೆಕ್ಕಿಸಲಾರೆ. ಎಂದು ರೋಷದಿ ಬರುಡನಾದ ಸೇನ ಸಹೇದ ನಮ್ಮ ತಂದೆಯನ್ನು ಕೊಂದಂತ ಆ ಪಾರ್ಥನನ್ನು ನಾನು ಎಂದಿಗೂ ಬಿಡಲಾರೆ. ಅರ್ಜುನನೊಡನೆ ನಡೆಯುವ ಘೋರ ಕದನದಲ್ಲಿ ಅವನ ಎದೆಯನ್ನು ಸೇರಿ ಅವನ ಕರುಣನ್ನು ತೆಗೆದು
ಡಾಕಿಣಿಯರೆಂಬ ಭೂತ ಗಣಗಳಿಗೆ ಹೊಟ್ಟೆ ತುಂಬ ಉಣಬಡಿಸುತ್ತೇನೆ. ಅಯ್ಯ ಸೂರ್ಯವರ್ಮ ಚಂದ್ರವರ್ಮರೇ, ನಿಮ್ಮ ಸಾಹಸವನ್ನು ಕೊಂಡು ಸೂರ್ಯಚಂದ್ರರೇ ನಾಚಬೇಕು. ಆ ರೀತಿಯಾದಂತಹ ಸಾಹಸವನ್ನು ಭಾರತದಲ್ಲಿ ನೀವು ತೋರಿದಿರಿ ಎಂದಾದರೆ ನಿಮಗೆ ಶ್ರೇಯಸ್ಸುಂಟು, ಮಂಗಳವಾಗಲಿ. ನಿಮ್ಮ ಆಶೀರ್ವಾದ ನಮಗಿರಲಿ ತಂದೆ. ಆದೀತು ನಮ್ಮ ಚಂದ್ರವರ್ಮ ಯುದ್ಧಕ್ಕೆ ಹೊರಡುವಂತಹ ಮೊದಲು ನಮ್ಮ ತಂದೆಯವರೊಂದು ಶಪಥವನ್ನು ಮಾಡುತ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಇಂದು ಅರ್ಜುನನಿಗೆ ನಮ್ಮ ಬರುವಿಕೆಯನ್ನು ತಿಳಿಸಬೇಕಾಗಿದೆ. ಯಾರಲ್ಲಿ ದೂತ ಸಭೆಗೆ ಬರಲಿ. ಏನದು ನಾಥ? ನೀವು ನನಗೆ ನಾಥ ಹಾಗಲ್ಲ, ದೂತ ದೂತ ನಾಥ ನಾಥ. ನಿಮಗೆ ಉಚ್ಚಾರದ ಸ್ವಲ್ಪ ವ್ಯತ್ಯಾಸ ಇದೆ. ಅದು ನಾಥ ಅಲ್ಲ. ಇಬ್ಬರು ಹಾಗೆ ನನಗೆ ಬಹುವಚನ. ಬಹುವಚನ. ಈಗ ನಿನ್ನನ್ನು ಕರೆದದ್ದು ಹೇಗೆ ಗೊತ್ತುಂಟಾ? ಕಿರೆದದ್ದು ಯಾಕೆ? ಕೆರೆದದ್ದಲ್ಲ, ಕರೆದದ್ದು. ಕರೆದದ್ದು ಯಾಕೆ ನಾಥ? ನೀನು ಈಗಲೇ ಹೋಗಬೇಕು. ಅಷ್ಟೇ ಅಲ್ಲ, ಈಗಲೇ ಹೋಗಬೇಕು. ಅದನ್ನು ಹೇಳಲಿಕ್ಕೆ ಇಷ್ಟು. ಇಲ್ಲ, ಎಲ್ಲಿ ನಿನ್ನ ಅಪ್ಪನ ಮನೆ ಹೋಗಬೇಕು? ಇಲ್ಲಿವಾ? ಅಪ್ಪನ ಮನೆ ಆಚೆ ಅಲ್ಲ, ಆಚೆ ಇರುದು. ಹೌದಾ? ಇಲ್ಲಿವಾ? ಈಗ ನೀನು ಹೋಗಬೇಕಂದ್ರೆ ಸೀದಾ ಹೋಗುದೇ? ಈಗಲೇ ಹೋಗಬೇಕು ಅಂತ ಹೇಳಿದ. ಏನು ವಿಷಯ ಏನು ಅಂತ ಕೇಳಲಿಕ್ಕೆ? ಎಲ್ಲಿಗಂತ ಕೇಳಬಾರ್ದು, ಅಪ್ಪ ಸಪುನ ಆಗ್ತದೆ. ನೀನು ಬರುವಾಗ ಎಷ್ಟು ತಡ ಆಗಿದೆ ಗೊತ್ತುಂಟ ನಿನಗೆ? ಹೋಗುವಾಗ ಯಾಕೆ ನಿನಗೆ ಅವಸರ? ಒಮ್ಮೆ ಹೋಗುವ ಅಂತ. ಹಾಗೆಲ್ಲ. ಈಗ ನೀನು ನಿನ್ನನ್ನು ಕರೆದೆ ಯಾಕೆ ಗೊತ್ತುಂಟ? ಯಾಕೆ? ಹಸ್ತಿನಾವತಿ ಗೊತ್ತುಂಟ ನಿನಗೆ? ಏನು ಗೊತ್ತಿರದೆ ಅವನಿಗೆ ಸಹ ಗೊತ್ತುಂಟ. ಹಸ್ತಿನಾವತಿ ಗೊತ್ತುಂಟ? ಹೇಳು, ಕೇಳು. ಗೊತ್ತುಂಟು, ಕೇಳು. ಗೊತ್ತುಂಟು. ಅವನು ಏನು ಮಾತಾಡಲಿಲ್ಲ. ಗೊತ್ತುಂಟಲ್ಲ? ಗೊತ್ತುಂಟ ನಿನಗೆ? ಹಸ್ತಿನಾವತಿ ಗೊತ್ತುಂಟ ನಿನಗೆ? ಇಲ್ಲಿವಾ? ನೀನು ಅವನಿಗೆ ಎಂತ ಕೆಲಸ? ನಾವು ಎಲ್ಲ ಪರಿಚಾರಕರು. ಅವನು ಊರೆಲ್ಲ ಇಡೀ ಊರು ಸುತ್ತಾನೆ. ನೀನೆಂತ ಮಾಡ್ತೀಯ? ಮತ್ತೆ ಏನು ಗೊತ್ತಿಲ್ಲ ಅಂದ್ರೆ ಆಯ್ತು. ನೀನಿಗೆ ಹಸ್ತಿನಾವತಿ ಹೌದು. ಊನು ಬಂಗಾರು ಗೊತ್ತುಂಟು. ಗೊತ್ತುಂಟ? ಹಸ್ತಿನಾವತಿ ಅಲ್ಲ, ಹೋಗ್ಬೇಕಲ್ಲ, ಅಷ್ಟೇ ವಿಷಯ. ಅಲ್ಲಿ ಹಸ್ತಿನ ಅವನಿಗೆ ಸ್ವಲ್ಪ ನೀನೇ ಮಾತಾಡುವ. ನೀವು ನಿಲ್ಲಿ ಕೇಳ್ಬೇಕು, ಇಲ್ಲಾದ್ರೆ ಹೋಗ್ಲಿ ಕೇಳ್ಬೇಕು. ಯಾವುದು ಇಲ್ಲ ಅಂತಾದ್ರೆ ನಮಗೆ ಕಷ್ಟ ಆಗ್ತದೆ. ಓ, ಅಣ್ಣ ಕೇಳುವಂತ ಮಾತನ್ನ ಸರಿಯಾಗಿ ಕೇಳಿಕೋ. ಹಸ್ತಿನಾವತಿ ಗೊತ್ತುಂಟು. ಅಲ್ಲಿಗೆ ಹೋಗಿ ಹಸ್ತಿನಾವತಿ ನೋಡಿ ಬರುದು ಅಷ್ಟೇ ಅಲ್ಲ. ಹಾಗಾಗಿ ಹೇಳುತ್ತಾರೆ ಕೇಳಲ್ಲಿ. ಅಲ್ಲಿ ಹೋಗಿ ಅರ್ಜುನ ಅಂತ ಇದ್ದಾನೆ. 3 ಲೋಕದ ಗಂಡ ಅಂತೆ ಅವನು. ಗಾಂಡಿಯ ಕೆಲವೆಲ್ಲ ಹೆಸರಿದ್ದೆ ಅವನಿಗೆ. ಪಾರ್ಥ ಕೆಲವು ಹೆಸರಿದೆ. ಹೆಸರುಂಟು. ಅಲ್ಲಿ ಹೋಗಿ ಅವನನ್ನು ನೋಡಿ ನೋಡ್ಬೇಕು ಅಷ್ಟೇ ಅಲ್ಲ. ಸ್ವಲ್ಪ ಅವಸರ ಜಾಸ್ತಿ ಒಂದ ಹೋಗ್ಲಿ ಕೇಳಿ, ಒಂದ ನಿಲ್ಲಿ ಕೇಳ್ಬೇಕು. ಎಲ್ಲರಿಗೂ ನೀನೀಗ ನಾನು ಅಲ್ಲಿ ಬರೆಯಲಿಕ್ಕೆ ಹೇಳಿದ್ದೇನೆ ಓಲೆಯನ್ನು. ಓಲೆ? ಆ ಓಲೆಯಲ್ಲಿ ಎಲ್ಲಾ ವಿಷಯವನ್ನು ಬರೆದಿದ್ದೇನೆ. ಅರ್ಜುನ ಓಲೆ ಓಲೆ ಅಲ್ಲ, ಅರ್ಜುನನಿಗೆ ಕೊಡ್ಲಿಕ್ಕೆ ಬರ್ತಿದ್ದಿ. ನಮ್ಮ ತಂದೆ ತಂದೆಯನ್ನು ಕೊಂದಂತಹ ಸೇಡನ್ನು ತೀರಿಸಬೇಕಾಗಿದೆ. ಅದಕ್ಕಾಗಿ ನಾವು ಯುದ್ಧಕ್ಕೆ ಬರ್ತಾ ಇದ್ದೇವೆ. ನೀನು ಆದಷ್ಟು ಬೇಗ ನಿನ್ನ ಸೈನ್ಯವನ್ನು ತೆಗೆದುಕೊಂಡು ಯುದ್ಧಕ್ಕೆ ಸರಿಯಾಗಿ ಬಾ ಅಂತ ಹೇಳಬೇಕಲ್ಲ. ಅರ್ಜುನನಲ್ಲಿ ಹೋಗಿ ಹೇಳಬೇಕು, ನೀವು ಯುದ್ಧ ಸನ್ನದ್ಧರಾಗಿದ್ದೀರಿ, ಯುದ್ಧವನ್ನು ಮಾಡಬೇಕು. ಅರ್ಜುನ ಅವ ಬಾರದೆ ಓಡಿದ್ರಿ ಅವನ ಅರ್ಜುನ ಅಲ್ಲ, ಹೋಗಿ ಅಲ್ಲಿ ನನ್ನದು ಇದು ಹಸ್ತಿನಾವತಿ ಭಾವನ ಲಾರಿ ಬಂದದ್ದು ಮಕ್ಕಳನ್ನು ಎದುರಿಸಿಗೆ ಅಲ್ಲ. ಭಾವನೆ ಅಲ್ಲಿ ಹೋಗಿ ಅಂತ ಹೇಗೆ ಮಾತಾಡ್ತೇನೆ? ಇವನು ನೀನು ಅಲ್ಲಿ ಹೋಗಿ ಅರ್ಜುನ ಏನು ಮಾತಾಡ್ತಿ ಅಂತ ಹೇಳಿದ್ದು. ಮಗನೇ ಪಾಟಾಳಿ ಅವರು ಬರ್ಲಿಕ್ಕೆ ಹೇಳಿದ್ದಾರೆ. ಯಾರು ಮಗನೇ? ಯಾರು ಅಲ್ಲ, ಅಲ್ಲಿ ಹೋಗಿ ಅರ್ಜುನನನ್ನು ಪಾತಾಳದ ಅಧಿಪತಿ ಸೂರ್ಯವರ್ಮ ಚಂದ್ರವರ್ಮ ವರ್ಮ ಬರ್ಲಿಕ್ಕೆ ಹೇಳಿದ್ದಾರೆ. ವರ್ಮ ಅಲ್ಲ, ಸೂರ್ಯವರ್ಮ ಚಂದ್ರವರ್ಮ. ವರ್ಮ, ಸೂರ್ಯವರ್ಮ ಚಂದ್ರವರ್ಮ ಬರ್ಲಿಕ್ಕೆ ಹೇಳಿದ್ದಾರೆ. ಬಾ ಮಗನೇ, ಬಾ, ಯುದ್ಧ ಮಾಡು. ಇಲ್ಲ ಯುದ್ಧ ಮಾಡ್ಬೇಕು ಅಷ್ಟೇ. ಹೀಗೆ ಹೋಗಿ ಹಾಗೆ ಬರ್ತೇನೆ. ಅನುಮತಿಯನ್ನು ಕೊಟ್ಟು ಚಂದ್ರವರ್ಮ
ಆಡು ಬಂಗಾರ ಬಾ. ಓಲೆಯನ್ನು ಕಳಿಸಿ ಆಗಿದೆ. ಏನು ಉತ್ತರ ಬರ್ತಂತ ಕಾದು ನೋಡೋಣ. ಮತ್ತೆ ಹೇಳುವವರು ಕೇಳುವವರು ಯಾರಿಲ್ಲ. ಬಾಯಿ ತೆಗಿಬೇಡ, ಬಾಯಿ ಬಿಟ್ರೆ ಜಾಗ. ಒಳಗಿದ್ದಾರ ಒಳಗಿದ್ದಾರ ಬಾಯಿ ಬರುವುದಿಲ್ಲ. ಬಾಯಿ ಬಿಡಬೇಡ, ಬಾಯಿ ತೆಗಿದ್ರೆ ಜಾಗ್ರತೆ. ದುಡ್ಡು ಬೆಚ್ಚಿದ್ರೆ ಅದು ಮುದ್ದೆ. ಒಳಗಿದ್ದಾರ ಒಳಗಿದ್ದಾರಕ್ಕೆ ನಿನಗೆ ಮಾತಾಡುವಾಗ ನನ್ನ ಮನೆಗೆ ಬಂದು ನನ್ನ ಬಾಯಿ ತೆರಿಬೇಡಿ ಅಂತ ಹೇಳಿ ನನ್ನ ಅಲ್ಲ, ಒಳಗಿರುವವರನ್ನು ಕಾಣುವುದಕ್ಕೆ ಬಂದ. ಒಳಗಿರುವವರು ಒಳಗೆ ಇದ್ದಾರೆ. ಅವಸರದಲ್ಲಿ ಬಂದಿದ್ದೇನೆ ನಾನು, ವೇಗದೂತ ತಡೆ ರಹಿತ. ಹಾಗಾಗಿ ಮಾತಾಡುವಂತ ಕ್ರಮ ಇಲ್ಲ. ದ್ವಾರದಲ್ಲಿ ಎಲ್ಲ ಕೂತವರನ್ನು, ಹಾಗಾಗಿ ಒಳಗೆ ಇವರಿದ್ದಾರ. ಇದೆಯಾ? ಇದು ನನ್ನ ಭಾವಿ ಉತ್ತರಾಧಿಕಾರಿ. ನಿನ್ನ ಉತ್ತರಾಧಿಕಾರಿ ಅವರಿಗೂ ನಿನ್ನ ಹಾಗೆ ಕಲಿಸಿಕೊಟ್ಟಿದ್ಯಾ? ಯಾವುದೇ ಅನುಮತಿ ಇಲ್ಲದೆ ನೇರ ಬರುವುದೇ? ಮತ್ತೆ ನಮಗೆ ಅನುಮತಿ ಬೇಡ. ಮತ್ತೆ ನಾವು ಸಂದೇಶ, ಯಾವುದು ಸಂದೇಶ ಚರರು. ಹಾಗಾಗಿ ಸಂಚರಿಸುವಾಗ ಗೊತ್ತಾಗ್ತದೆ ಇದು ಚರಗಳೇ ಅಂತ. ಸಂದೇಶ ಚರರಿಗೆ ಅನುಮತಿ ಅವಶ್ಯಕತೆ ಇಲ್ಲ. ಹಾಗಾಗಿ ಬಂದಿದ್ದೇನೆ. ಯಾರನ್ನು ಹುಡುಕಿಕೊಂಡು ಬಂದದ್ದು? ಅಜೀರ್ಣವ. ಅಜೀರ್ಣ ಇಲ್ಲಿ ಸದ್ಯಕ್ಕೆ ಹಾಗೇನಿಲ್ಲ. ನಮ್ಮಲ್ಲಿ ಒಳ್ಳೆ ಅಡುಗೆ ಭಟ್ರಿದ್ದಾರೆ. ಹಾಗಾಗಿ ಅಂತ ಸಮಸ್ಯೆ ಯಾರಿಗೂ ಬರ್ಲಿಕ್ಕೆ ಆಗಲ್ವೋ? ಮತ್ತೆ ಅಜೀರ್ಣ ಇಲ್ಲಿ ಯಾರಿಗೂ ಇಲ್ಲ ಅಂತ ಸಮಸ್ಯೆ. ಹೆಸರಿನ ವ್ಯಕ್ತಿ. ಓಹೋ, ಇದ್ದಾರ? ಇದ್ದಾರೆ. ಯಾರು ಇದ್ದಾರೆ? ಇದ್ದಾರೆ. ಅಜೀರ್ಣ ಅಲ್ಲ, ಹೆಸರು ಅರ್ಜುನ ಪುಣ್ಯ. ಅರ್ಜುನ. ಸರಿ, ಇದು ಇವರು ಯಾರು? ಯಾರು? ಕಿರ್ಕಿಟಿ. ಹೇಗೆ ಹೇಗೆ? ಕಿರ್ಕಿಟಿ ಅದ್ಯಾರ ಮಕ್ಕಳ ಕೈಯಲ್ಲಿ ಇರ್ಬೇಕು ಆಟ ಆಡ. ಕಿರ್ಕಿಟಿಯ ಕಿರೀಟಿ. ಕಿರೀಟಿ ಇದ್ದಾರ? ಇದ್ದಾರೆ. ವಿಭತ್ಸನ ಪರಿಚಯ ಉಂಟ? ಯಾರು? ವಿಭತ್ಸ. ಯಾರು? ನಿನ್ನ ಮಾವನವ? ಬೀಭತ್ಸ. ಬೀಭತ್ಸು. 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 ಇಲ್ಲಿ ಯಾರ? ಯಾರು? ನನ್ನ ಅಮ್ಮನ ಗಂಡ. ಯಾರ ಅಮ್ಮನ ಗಂಡ? ನಿನ್ನ ಅಮ್ಮನ ಗಂಡ ಯಾರು ಅಂತ ನಿನ್ನ ಅಮ್ಮನಲ್ಲಿ ಕೇಳುದು ಬಿಟ್ಟು ಇಲ್ಲಿಗೆ ಹಾಗಲ್ಲ. ಮತ್ತೆ ಅವರಿಗೆ ಅಜೀರ್ಣನಿಗೆ ಇನ್ನೊಂದು ಹೆಸರಿಲ್ವ? ಅವ ಮೂರು ಲೋಕದ ಗಂಡ. ಮೂರು ಲೋಕದ ಗಂಡನೇ ನನ್ನ ಅಮ್ಮನ ಗಂಡ ಅಂತ. ಮೂರು ಲೋಕದ ಗಂಡ ನಿನ್ನ ತಾಯಿಗೆ ಹೇಗೋ ಗಂಡ ಆಗುತ್ತಾನೆ? ಎಂತ ಮಾತಾಡ್ತಿ ಪುಣ್ಯಾತ್ಮ. ಯಾಕೆ? ಈಗ ಮೂರು ಲೋಕದ ಗಂಡ ಅಂತ ಅರ್ಜುನನಿಗೆ ಹೆಸರಿರುವುದಲ್ಲ. ಹೌದು. ಈಗ ಮೂರು ಲೋಕದಲ್ಲಿ ನನ್ನ ಲೋಕ ಸುರ ಇಲ್ವಾ? ಈಗ ನನ್ನ ಲೋಕದಲ್ಲಿರುವ ಗಂಡ ಅಂತ ನನ್ನ ತಾಯಿಯ ಗಂಡ, ಮೂರು ಲೋಕದಲ್ಲಿ ನನ್ನ ತಾಯಿ ಕೂಡ ಇಲ್ವಾ? ಪುಣ್ಯಾತ್ಮ, ಮೂರು ಲೋಕದ ಗಂಡ ಅನ್ನುವ ಪದದ ಅರ್ಥ ಗೊತ್ತುಂಟೇನು? ಮೂರು ಲೋಕದ ವೀರ ಎನ್ನುವಂತಹ ಅರ್ಥ. ಗಂಡ ಅಂತ ಹೇಳಿದ್ರೆ ಹೆಣ್ಣಿಗೊಬ್ಬನಿಗೆ ಗಂಡ ಅಲ್ಲ. ಅದು ನನಗೆ ಪ್ರಶ್ನೆ ಇಲ್ಲ. ನಾನು ನನ್ನ ಮನಸ್ಸಿಗೆ ಹೇಗೆ ನಿನ್ನಂತವರನ್ನು ಪಡೆದ ತಾಯಿಯ ಜನ್ಮ ಸಾರ್ಥಕ. ಜೋರು ಮಾತಾಡ್ತೇನು? ಬರ್ತಾನ ಬರ್ತಾನ. ಯಾರು? ಬರ್ತಾನ. ಪಾರ್ಥ. ಪಾರ್ಥ. ಪಾರ್ಥವ. ಕಲಿಬರ್ತ. ಕಲಿಪಾರ್ಥ. ಕಲಿಬಾರ್ತ. ಅವ್ರು ಯಾರ ಮುಂದೆ ಇರ್ಬೇಕು ನಿನಗೆ ಹೇಳುವವರು? ನೀನೇಯ? ನೀನೇಯ? ಹೌದೇನು? ಇಷ್ಟೆಲ್ಲ ಹೆಸರುಂಟಲ್ಲ, ಒಳಗಿದ್ದಾರ ಅಲ್ಲ? ನೀನು ಯಾರನ್ನು ಕೇಳ್ತಾ ಇದ್ದೀವಿ ಅವನೇ ನಾನು. ನೀನು ಎಂತ ಅವಶ್ಯ ಪುಣ್ಯಾತ್ಮ. ಯಾಕೆ? ನೀನೊಂದು ಇಷ್ಟೆಲ್ಲ ಹೆಸರನ್ನು ಇರಿಸಿದ್ಯಾ. ಇನ್ನು ನಾವು ಏನು ನಮ್ಮ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ ಹೆಸರೇ ಇಡ್ಲಿಕ್ಕೆಲ್ವಾ? ಇದ್ದ ಹೆಸರನ್ನೆಲ್ಲ, ಲೋಕದಲ್ಲಿರುವಂತ ಹೆಸರನ್ನು ನೀನೊಬ್ಬನೇ ಇಟ್ಟುಕೊಂಡದಲ್ಲ. ನನ್ನ ಯೋಗ್ಯತೆಯಲ್ಲಿ ನಾನು ಸಂಪಾದಿಸಿದ್ದ. ಹೌದು. ಇರ್ಲಿ. ಈಗ ನಾವು ಬಂದದ್ದು ಯಾಕೆ ಅಂತ ನೀನು ಹುಡುಕಿಕೊಂಡು ಬಂದದ್ದು ಅರ್ಜುನನನ್ನು. ಅರ್ಜುನ ಮುಂದೆ ಇದ್ದಾನೆ. ಬಂದ ಉದ್ದೇಶ ಎಲ್ಲಿಂದ? ಯಾಕೆ? ದೇಶ ಉಂಟು. ಏನು? ಎಲ್ಲಿಂದ ಬಂದದಲ್ಲ. ಎಲ್ಲಿಂದ? ಪಾತಾಳ ತಿಂದು ಬಂದದ್ದು. ಯಾವುದು? ಪಾತಾಳ ತಿಂದು. ಪಾತಾಳದಿಂದ ಬಂದದ್ದು. ತಿಂದು ಬರ್ಲಿಕ್ಕೆ ಪಾತಾಳದಿಂದ ಬಂದದ್ದು. ಕಾರಣ ಉಂಟು. ಏನು ಕಾರಣ? ಸ್ವಲ್ಪ ಹಿಂದೆ ಹೋಗಂತೆ. ಅಲ್ಲಿ ಮೇಳ, ಅಲ್ಲಿ ಹೋಗ್ಬೇಡ. ಮತ್ತೆ ಅಲ್ಲಿಗೆ ಹಿಂದೆ ಕಲ್ಪನೆ, ನಿನ್ನ ಯೋಚನೆಯಲ್ಲಿ ಹಿಂದೆ ಹೋಗು. ಹಿಂದೆ ಹೋದ್ರೆ ಹಿಂದೆ ಪಾತಾಳದಲ್ಲಿರುವವರನ್ನು ನೀನು ಕೊಂದಿದ್ದೀವೋ ನೆನಪುಂಟ? ಸಂಸಪ್ತಕರು ಒಂದು ಸಲ ನನಗೆ. ಯಾವುದು? ಸಂಸಪ್ತಕರು ಪುಣ್ಯಾತ್ಮ. ಥಮ್ಸಪ್ಪರನ್ನು ನಿನ್ನಂತವನನ್ನು ಸರಿ
ಮಾಡ್ಲಿಕ್ಕೆ ಹೋಗಬಾರ್ದು. ಯಾವನ್ನ ಕೊಂದಿದ್ಯಲ್ಲ? ಹೌದು, ಕೊಂದಿದ್ದೇನೆ. ಈಗ ಅದೇ ಪ್ರಕರಣ ಈಗ ಜ್ವಾಲೆಯಾಗಿ ಉರಿತಾ ಉಂಟು. ಅದು ಮುಚ್ಚಿ ಹೋಗಲಿಲ್ಲ. ಯಾಕೆ? ಅದು ಬೂದಿ ಮುಚ್ಚಿದ ಕೆಂಡದಂತೆ. ಹಾಗಾದ್ರೆ ಈಗ ಎದ್ದು ನಿಂತವರು ಯಾರು? ಈಗ ಮುಚ್ಚಿದ ಬೂದಿಯಲ್ಲಿ ಕೆಂಡವಾಗಿ ಪರಿಣಮಿಸಿದಿಬ್ಬರು ಮಕ್ಕಳು. ಯಾರು? ವರ್ಮ ಆ? ವರ್ಮ ಅದು ಈ ಕಡೆಯಲ್ಲೆಲ್ಲ ಸ್ವಲ್ಪ ಆ ಕಡೆ ಪಶ್ಚಿಮದ ಸೂರ್ಯವರ್ಮ ಚಂದ್ರವರ್ಮರು. ಓಹ್, ನಮ್ಮ ನಾಥ ಸಂಸಪ್ತಕರ ಮಕ್ಕಳು. ಏನಂತೆ? ಈಗ ವಿಷಯ ಇಷ್ಟೇ. ಹೇಗೆ? ನೀನು 3 ಲೋಕದ ಗಂಡ, ಅಪ್ರತಿಮ ಸಾಹಸವಂತ, ಬಲಹು ಭಿನ್ನಾನ ನಿನ್ನಲ್ಲಿ ಉಂಟು ಅಂತಾದ್ರೆ, ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಉಂಟು ಅಂತಾದ್ರೆ, ಅದು ಉಂಟು. ಅದಕ್ಕೆ ಯಾವತ್ತೂ ಕೂಡ ಅದು ಅಳಿದು ಹೋಗುವುದಿಲ್ಲ. ಬಲ್ಪ್ ಉಂಟು ಅಂತಾದ್ರೆ, ಈಗಲೇ ಬರ್ಬೇಕಂತ. ಎಲ್ಲಿಗೆ? ಉದ್ದಲಂಗಕ್ಕೆ. ಯಾವುದಕ್ಕೆ? ಉದ್ದಲಂಗಕ್ಕೆ. ನಾನೇನು ಅದನ್ನು ಹೊಲಿದು ಕೊಡುವವನ? ಉದ್ದಲಂಗಕ್ಕೆ ಪುಣ್ಯ. ಯುದ್ಧರಂಗಕ್ಕೆ. ತಂದೆಯನ್ನು ಕೊಂದಂತ ಸೇಡನ್ನು ತೀರಿಸುವುದಕ್ಕಾಗಿ ಮಕ್ಕಳು ಅಲ್ಲಿ ಅಪಹರಿಸುತ್ತಾ ಇದ್ದಾರೆ. ನಿನ್ನ ಪರೋಣವನ್ನೇ ನಿರೀಕ್ಷಿಸುತ್ತಾ ಇದ್ದಾರೆ. ಬರದೇ ಇದ್ದರೆ ಅವರಾಗೆ ಬರ್ತಾರಂತೆ. ಬಿಲ್ ತರಬೇಕು. ಯಾವುದು? ಬಿಲ್ ಇಟ್ಟು ಮತ್ತೆ ಅದು ಕೈಯಲ್ಲೇ ನೀವು ಬಿಲ್ ಇಟ್ಕೊಂಡು ಬರಬೇಕು. ಯುದ್ಧ ಸನ್ನದ್ಧರಾಗಿದ್ದಾರೆ. ವಿಷಯವನ್ನು ಅರುವುದಕ್ಕೆ ಹೇಳಿದ್ದಾರೆ. ಅರ್ಹಿತೆ. ನಿನ್ನ ಕೆಲಸ ಆಯ್ತಲ್ಲ, ಮುಂದಿನದು ನಾನು ನೋಡಿ. ಸರಿ, ಹೋಗುವ. ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಸೂರ್ಯವರ್ಮ ಚಂದ್ರವರ್ಮರು. ರಣಾಂಗಣಗಳಿಗೆ ನಾನು
ಸೋತು ಹೋದೆ. ಭೀಮಸೇನ, ರಣಾಂಗಣಕ್ಕೆ ಬರಬೇಕಾದ್ರೆ ಪೌರುಷವನ್ನು ತೋರಿಸಿಕೊಂಡು ಬಂದವನು ನೀನು. ಈ ಹೊತ್ತಿಗೆ ಧರೆಗುರುಳಿದವನಿದ್ದೀಯು. ನಿನ್ನ ಮುಖದಲ್ಲಿ ಮೀಶ ಯಾಕೆ? ಪೌರುಷ ಎನ್ನುವಂತಹದ್ದು ನಿನಗೊಬ್ಬನಿಗೆ ಕಟ್ಟಿಟ್ಟ ಬುದ್ಧಿ ಅಂತ ಭಾವಿಸಿದ್ದೀಯನು. ನಾನಿಲ್ಲದ ಜಾಗದಲ್ಲಿ ನೀನು ಪರಾಕ್ರಮಿಯಾಗಿ ಮೆರೆದಿರಬಹುದು. ಆದ್ರೆ ಒಂದು ನೆನಪಿಟ್ಟುಕೋ, ಪಾರ್ಥ ಏನು ಎನ್ನುವುದು ನಿನಗೆ ನಿನ್ನ ಕಣ್ಣ ಮುಂದಕ್ಕೆ ಇದೆಲ್ಲವೂ ದರ್ಶನವಾಗಿದೆ ಅಂತ ಭಾವಿಸಿಕೊಳ್ತೇನೆ. ಇನ್ನು ಮುಂದಕ್ಕೆ ಪಾರ್ಥದ ವಿಚಾರಕ್ಕೆ ಏನಾದ್ರೂ ಬಂದಿಂತಾದ್ರೆ ಈಗ ನಿನಗೆ ಪ್ರಾಣದಯೆ ಸಿಕ್ಕಿದೆ, ಮುಂದಕ್ಕೆ ಅದು ಸಿಗದ ಹಾಗೆ ಮಾಡಿ. ಕೋಪಿಸಿದನ್ನ ಮೇಳದೊಳಗಿರುತ್ತ ಪಾಜಾಲಯ ಕರವನ್ನು ಉಳಿದು ಗರ್ಜಿಸುವುದು. ಏನು ಅಪಹಾಸ್ಯ, ಅವಮಾನ! ತಮ್ಮನಿಂದ ಬಿಟ್ಟು ತಿಂದ ನಾನು ಅಂದ ಭೀಮಸೇನ ಏನು ಅಪಹಾಸ್ಯ ಮಾಡಿದ, ಮೀಸೆಗೆ ಬೆಲೆ ಬಿಟ್ಟ. ಇವನಿಗೆ ತಕ್ಕದಾದ ಶಿಕ್ಷೆಯನ್ನು ಮಾಡಬೇಕಲ್ಲ, ಏನು ಮಾಡುವುದು? ಮೂರು ಲೋಕದ ಗಂಡ ಅಂತ ಅಹಂಕಾರದಲ್ಲಿ ಮೆರೀತಾ ಇದ್ದಾನೆ. ಮೂರು ಲೋಕದ ಗಂಡನಿಗೆ ನನ್ನಂತ ವೀರರಿಂದ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಇವನಿಗೆ ಹೆಂಗಸರಿಂದ ಪಟ್ಟುಕೊಡಿಸಿ ಇವನ ಮರ್ಯಾದೆ ತೆಗೆಯಬೇಕು. ಏನು ಮಾಡುವುದು? ನನ್ನ ಅಧೀನದಲ್ಲಿದ್ದಾಗ ಈಗ ದ್ರೌಪದಿ, ಪಾಂಚಾಲೆ ಬಾಮ ಬಾ. ಬಾರಲೆ ಕೀರವಾಣಿ, ಬಾರಲೆ ಕೀರವಾಣಿ, ವಿಸಜಮಿ ನಾರಿ ಮಣಿ ಭುಜಗವೇಣಿ, ವೀರ ಪಾರ್ಥನ ಸಮರದಿ ಸೋತೆ ನಾ ಸೋತೆ, ಸೋತೆ ನೀ ತೋರಿ ಬೆಲೆ ಬರದಿ. ನಿನ್ನನ್ನು ಕರೆದ ವಿಷಯವಿದೆ. ಈಗ ನಿನ್ನ ಹತ್ರ ಮಾತಾಡಲು ನಿನ್ನ ನೋಡುವಾಗ ಸ್ವಲ್ಪ ಆನಂದವಾಗ್ತದೆ. ನಿನ್ನನ್ನು ಕಂಡೊಡನೆ ಸರಸ ಸಲ್ಲಾಪ ಆಡೋಣ ಅಂತಾಗ್ತದೆ. ಆದರೆ ಸಮಯವಿಲ್ಲ, ಸ್ವಲ್ಪ ಯುದ್ಧ ಮಾಡಿ ಹೊರಡಿದ್ದೆ. ಇಲ್ಲವಾದರೆ ಇನ್ನು ಸ್ವಲ್ಪ ಹೊತ್ತು ಮಾತಾಡಿಕಿದ್ದೆ. ನಿನ್ನ ಕರೆದ ವಿಷಯವೇನೆಂದರೆ ನಿನ್ನ ಹತ್ರ ಒಂದು ಕೆಲಸವಿದೆ. ನನ್ನ ಅರ್ಜುನ ತಮ್ಮ ಅವನನ್ನು ಯುದ್ಧ ಮಾಡಿದೆ. ಯುದ್ಧದಲ್ಲಿ ನಾನು ಸೋತೆ, ಅವಮಾನ ಮಾಡಿದ, ವ್ಯಂಗ್ಯ ಮಾಡಿದ. ಹೋಗಾಗ ನಗಾಡಿಕೊಂಡು ಹೋಗ್ತಾದ. ನೀನೇ ಭೀಮಸೇನ ಹಾಗೆ ಹೀಗೆ ಅಂತ ಸಿಟ್ಟು ಬಂತು. ಏನು ಮಾಡುದು? ಈಗ ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಏನೆಂದರೆ ಅರ್ಜುನನಿಗೆ ಹೋಗಿ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಅವನ ಮರ್ಯಾದೆಯನ್ನು ತೆಗೆದು. ಏನಿದೇನೆಂದ ನೀರ, ಏನಿದೇನೆಂದ ನೀರ, ಕರ್ತನೋಳು ನಾನೆಂತು ಗೈವೆ ಸಮರ, ಕರ್ತನೋಳು ನಾನೆಂತು ಗೈವೆ ಸಮರ, ಮನಹಾನಿಗೆ ಮಾರ್ಗವೋ, ಮನಹಾನಿಗೆ ಮಾರ್ಗವೋ, ನಿಮಗೆ ಬಂತೇನು ನನ್ನಳತಿ ವೈರ, ಏನಿದೇನಿದು ನೀರ. ಏನು ಅತಿ ಅಗತ್ಯದ ಮಾತನಾಡು.
ಮಾಡುವುದಕ್ಕೆ ನನ್ನ ಕರೆದಿರಿ ಎಂದು ಆಲೋಚಿಸಿದರೆ ಇದೇನಿದು ವಿಪರೀತ ಸ್ವಾಮಿ. ಹೆಂಡತಿಯಾದ ನಾನು ಗಂಡನನ್ನು ನಿಜ ಮಾಡುದೆ, ಇದು ಹೇಗೆ ಸಾಧ್ಯ ಸ್ವಾಮಿ? ಲೋಕದ ಜನರು ನನ್ನ ಬಗ್ಗೆ ಚೀಕಾರದ ಮಾತನಾಡಲಿಕ್ಕಿಲ್ಲವೇ? ಮಾನಹಾನಿಗೊಳಗಾಗುತ್ತಿಲ್ಲವೇ? ಅಲ್ಲ, ನಿಮಗಾದರೂ ನಿಮ್ಮ ತಮ್ಮನೊಡನೆ ಇಂಥ ವೈರತ್ವ ಯಾಕೆ ಬಂತು ಸ್ವಾಮಿ? ಸ್ವಾಮಿ, ಕುರುಕ್ಷೇತ್ರ ಮಹಾಯುದ್ಧದಲ್ಲಿ 18 ದಿವಸ ಯುದ್ಧವಾಯಿತು. ಧರ್ಮ ಸಭೆಯಲ್ಲಿ ಧರ್ಮರಾಯನ ಆಜ್ಞೆಯಂತೆ ವಿಚಾರ ವಿಮರ್ಶೆಯನ್ನು ಮಾಡಿದರು. ಯಾರು ವೀರರು, ಯಾರನ್ನು ತಂದವರು, ಹೇಗೆ ಆಯ್ತು ಏನು ಅಂತ ಕೇಳ್ತಿರುವಾಗ ತಮ್ಮ ಅರ್ಜುನ ತನ್ನದೇ ಆದ ಅಹಂಕಾರದ ಮಾತನಾಡಿದ. ನಾನು ಸುಮ್ಮನಿದ್ದೆ, ಆದರೂ ಬೀಳಲಿಲ್ಲ. ಮಾತಿಗೆ ಮಾತು ಬೆಳೆಯಿತು. ಯುದ್ಧವಾಯಿತು. ಯುದ್ಧದಲ್ಲಿ ನನಗೆ ಸ್ವಲ್ಪ ಅಪಜಯವಾಯಿತು. ವೀರಗತಿಯನ್ನು ಪ್ರಾಪ್ತಿ ಮಾಡ್ಲಿಕ್ಕೆ ಹೋಗಿದ್ದ ತಮ್ಮ ಅನ್ನ ಅಂತ ಕ್ಷಮೆ ಯಾಚಿದ್ದ. ಇಲ್ಲವಾದ್ರೆ ನಾನು ಇರ್ತಿರ್ಲಿಲ್ಲ. ನನಗೆ ಕ್ಷಮೆ ಯಾಚಿಸ್ತಾನೆ ಹೊರತು ಮರ್ಯಾದೆ ತೆಗೆದಿದ್ದಾನೆ. ಆದ್ದರಿಂದ ಆ ವಿಷಯ ಬಗ್ಗೆ ನನಗೆ ಯುದ್ಧವಾಯಿತು. ಪಾಂಚಾಲಿ ಕೆಲಸ ಮಾಡಬೇಕು. ಪ್ರಾಣೇಶ್ವರ, ಐವರಿಗೆ ನಾನು ಹೆಂಡತಿ ಆದರೂ ಅಂದು ಮತ್ಸ್ಯ ಯಂತ್ರವನ್ನು ಭೇದಿಸಿ ನನ್ನನ್ನು ಗೆದ್ದು ತಂದವರು ಪಾರ್ಥ ಮಹಾಶಯ. ಆದ್ದರಿಂದ ಗಂಡನದ ಅವರೊಡನೆ ನಾನು ಹೇಗೆ ಅವರನ್ನು ನೀಡಲಿ ಸ್ವಾಮಿ? ನೀವೇ ಹೇಳಿ ಸ್ವಾಮಿ. ಮೀನಿನ ಕಣ್ಣಿಗೆ ನೀರಲ್ಲಿದ್ದು ಮೀನಿನ ಕಣ್ಣಿಗೆ ಬಿಲ್ಲಲು ಛೇದಿಸಿ ಮಾಡಿದವ ಅರ್ಜುನ ಮಾತ್ರವೇ ಅವನು ತಾನಿದ್ದನು. ಒಂದು ಅರಣ್ಯ ವಾಸದಲ್ಲಿ ನಿನ್ನ ಕೀಚಕೊಂಡು ನಿನ್ನ ಮಾನವನ್ನು ಭಂಗ ಮಾಡುವಾಗ ಈ ಭೀಮಸೇನ ಕೀಚಕ ಉದಯನ್ನು ಮಾಡಿದ ಪರಾಕ್ರಮಿ. ಆಗ ನಿನ್ನ ಮಾನ ಉಳಿಸಿದ್ದು ನಾನು. ಈಗ ನನ್ನ ಮಾನ ಹೋಗುವಾಗ ನನ್ನ ಗಂಡ ಪರಾಕ್ರಮ ಮೀನಿನ ಕಣ್ಣು ಛೇದಿಸಿದವನು ಮಾಡ್ತಾ ಇದ್ಯಾ? ಹಾಗಾದ್ರೆ ನಿನ್ನ ಗಂಡನ ಮೇಲೆ ಪ್ರೀತಿ ಇಲ್ಲವೇ ಈಗ ನನ್ನ ಮೇಲೆ? ಮತ್ತೆ ನಲ್ಲ ನಾನಿದನು ಅರಿತೆ ನೀದನು ಇದನರಿತೆ ನಿದನು ಗಾಂಧೀವಿ ಬಿಲ್ಲೆತ್ತಿ ತಂದಾತನು ನಲ್ಲನಾನಿದ ಅರಿದ ಪೆನನು ಗಾಂಧೀವಿ ಬಿಲ್ಲೆತ್ತಿ ತಂದವನು ವಲ್ಲಭನೊಳೆಂತು ಬವರ ವಲ್ಲಭನೊಳೆಂತು ಬವರ ಮಾಡ್ತೆನದ ಸೊಲ್ಲಿಸನಗೀಗ ವಿವರ ಅರಿತೆನು ನನ್ನ ಮಾನವನ್ನು ಕಾಪಾಡಿದ ನೀವು ಈಗ ನಿಮ್ಮ ಮಾನವನ್ನು ಉಳಿಸುವುದು ಮಾನಿನಿಯಾದ ನನ್ನ ಕರ್ತವ್ಯ. ಆದರೆ ನನ್ನ ಅನುಮಾನ ಅದಲ್ಲ. ಸಾಮಾನ್ಯನಾಗ ನಿಮ್ಮ ತಮ್ಮ 3 ಲೋಕಗಳಲ್ಲಿ ವಿಜಯಿ ಎನಿಸಿದವನು. ಅವನನ್ನು ಜಯಿಸುವುದು ಎನ್ನಾದ ನನ್ನಿಂದ ಸಾಧ್ಯವೇ ಸ್ವಾಮಿ? ಅಂದು ಮನ್ಮಥನ ಕಲ್ಯಾಣ ಉತ್ಸವದಲ್ಲಿ ಎದು ಸೇನವನ್ನು ಸದೆ ಬಡಿದು ಬಂದಂತಹ ಕೌಂಡಿಕನನ್ನು ಅರ್ಜುನನು ಸೋತಾಗ ನೀನು ವೀರ ರಾಣಿಯಾಗಿ ಗೆದ್ದದನ್ನು ನಾನು ಕಂಡಿದ್ದೇನೆ. ಅಂತ ವೀರ ರಾಣಿಯಾಗಿ ಈ ಭೀಮಸೇನಿಗೆ ನೀನು ಯುದ್ಧವನ್ನು ಮಾಡಬೇಕು. ಅನುಮಾನಗಳನ್ನು ಸಂತೋಷದಿಂದ ಅಪ್ಪನೆಯನ್ನು ಕೊಡಿ. ಕಡುಗಲ್ಲಿ ಎನಿಸಿದ ಪಾಲ್ಗುಣನನ್ನು ರಣಾಂಗಣದಲ್ಲಿ ಬಡಿದು ಎಳೆದು ಕಡುವನ್ನು ನಿಲ್ಲಿಸುತ್ತೇನೆ. ನಿಮ್ಮ ಕಾಲು ಹಿಡಿಯುವಾಗೆ ಮಾಡುತ್ತೇನೆ ಸ್ವಾಮಿ. ನಾನು ಯುದ್ಧಕ್ಕೆ ರಣರಂಗಕ್ಕೆ ಹೋಗುವಾಗ ನನ್ನ ರೀತಿ ಹೇಗಿದೆ ಎಂಬುದನ್ನು ನೀವೇ ಆ ಕ್ಷಣದಲ್ಲಿ ನೋಡಿ. ಅವರು ಹಾರುವಾಗ ಎಲ್ಲ ಯಾರೋ ನೋಡಿದರು. ಗಟ್ಟಿ ಗಟ್ಟಿಗೋ ಎದೆಗೆ ಕವಚ ಎದೆಗೆ ಕಟ್ಟುವುದು. ಹೌದು, ಬಹಳ ಭಾರ ಇದೆ. ಭಾರ ಅಂದ್ರೆ ಎಷ್ಟು ಕಟ್ಟಿಕೋ. ಸ್ವಾಮಿ, ಈ
ಚಂದ. ಯುದ್ಧಕ್ಕೆ ಹೋದಾಗಲೂ ಅದೇ ಅಲ್ಲ. ನಾನೀಗ ಈಗ ಚಂದ ಕಾಣೋದು ಆಗಲೇ ಚಂದ. ಆಗಲೇ ಈಗ ನೀನು ಯುದ್ಧಕ್ಕೆ ಹೋಗುವಾಗ ಎಂತಹ ಜೀವ ಎಂತಹ ಸೌಂದರ್ಯ ಅಲ್ವಾ? ಭೀಮಸೇನ ನನಗೆ ಈಗ ಮನಪೂರ್ವಕವಾಗಿ ಸಂತೋಷವಾಯಿತು. ಚಿಂತೆ ಮಾಡಬೇಡಿ ನೀವು. ಸರಿ, ಈಗ ಅರ್ಥವಾಯ್ತು. ಏನು? ನಮ್ಮ ಒಂದು ಈಗ ಎಲ್ಲರಿಗೂ ಒಂದು ಬೇಕು ಜೊತೆ ಅಲ್ಲ ತೆಗೆದು ಇದು ಯಾವತ್ತಿಗೂ ಶಾಶ್ವತ. ಎಲ್ಲ ತೆಗೆದ್ರಲ್ಲ ಇನ್ನು ಆಯ್ತಲ್ಲ, ಚಿಂತೆ ಬಿಡಿ. ಆ ಭರ್ತನನ್ನ ರಣರಂಗದಲ್ಲಿ ದಣಿಸಿ ಮಣಿಸಿ ನಿಮ್ಮ ಕಾಲಿಗೆ ಬೀಳೋ ಹಾಗೆ ನಾನು ಮಾಡ್ತೀನಿ. ಹೋಗಿ ನಿನಗೆ ನಮಸ್ಕಾರ ನಮಸ್ಕಾರ ಬಂದೆ ತೋರು ಕೈ ಜಲಕವನು ತೋರು ಕೈ ಜಲಕವನು ಮಾರುತ ಜಾತನಾದಾರು ಗೆಡಿಸಿದಂತ ಮಾರುತ ಜಾತನ ಗಾರು 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 ಗೆಡಿಸಿದಂತ ಪೌರುಷ 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 ನೋಡುವೆನು ನಿನಗೆ ನಮಸ್ಕಾರ ನನಗೆ ಬಂದ ತೋರು ಕೈಗಳಗವನು ನಿರಾ ನಮಸ್ಕಾರ ಆಶೀರ್ವಾದ ತೆಗೆದುಕೊಳ್ಳುವುದಕ್ಕೆ ನಮಸ್ಕಾರ ಮಾಡಿದ್ದಾಳಲ್ಲ. ಹೆಂಡತಿಗೆ ಗಂಡನಾದ ಅದೇ ಆಶೀರ್ವಾದವನ್ನು ಮಾಡಬೇಕು. ಎಲ್ಲಿ ಹೆಂಡತಿಗೆ ಗಂಡ? ಮನೆಯಲ್ಲಿ. ಹೌದು. ಆದ್ರೆ ಇದೇನು? ಇದು ರಣರಂಗ. ರಣರಂಗ. ಅದೇ ನನಗೆ ಆಶ್ಚರ್ಯ ಅದು. ಹೌದಾ? ಅಡುಗೆ ಕೋಣೆಯವಳು ಈಗ ಈ ಕಡೆಗೆ ಯಾಕೆ ಬಂದಳು? ಓಹೋ, ಊಟಕ್ಕಾಗಿಯೇ ಕರೆಯುವುದಕ್ಕೆ ಬಂದಳು. ಈಗೆಲ್ಲ ಸಂಶಯ ಕಾಡ್ತಾ ಉಂಟು. ಗಂಡಸರೇ ಹಾಗೆ. ಹೇಗೆ? ಹೆಂಗಸರೆಲ್ಲ ಅಡುಗೆ ಮಾಡುವುದಕ್ಕೆ ಸೀಮಿತ ಎನ್ನುವುದಾಗಿ ತಿಳಿದುಕೊಂಡಂತಹ ವರ್ಗ ನಿಮ್ಮದು. ಅದಕ್ಕಿಂತ ಹೆಚ್ಚು ಗೊತ್ತೇ ಇಲ್ಲ. ಹೆಂಗ ಯಾರು ಹೇಳಿದ್ದು? ಗೊತ್ತುಂಟು, ನೀವು ಅವಕಾಶ ಕೊಡಬೇಕಲ್ಲ. ಮನೆಯ ಹೊರಗಡೆ ಹೋಗ್ಲಿಕ್ಕೆ ಬಿಟ್ಟರಲ್ವಾ? ಮನೆಯ ಹೊರಗಡೆ ಹೆಂಗಸದ ಬಿಟ್ಟು ನೋಡಿ ಆಕೆಯಿಂದ ಏನೆಲ್ಲ ಆಗುತ್ತದೆ ಎಂಬುದನ್ನ ಚರಿತ್ರೆ ಹೇಳಿದೆ. ಆದ್ದರಿಂದ ನಿಮ್ಮಲ್ಲಿ ಬೇರೇನೂ ಅಲ್ಲ. ಈ ನಮಸ್ಕಾರ ಕೊಟ್ಟದ್ದು ಯಾಕೆ? ಚಮತ್ಕಾರದ ನಮಸ್ಕಾರ ಇದು. ಮಾರುತ ಸುತನಾದಂತಹ ಭೀಮಸೇನನನ್ನು ಯುದ್ಧದಲ್ಲಿ ಗೆದ್ದೆ ಎಂಬಂತಹ ಹಮ್ಮಿನಿಂದ ಬೀಗುತ್ತಿರುವಂತಹ ನಿಮ್ಮನ್ನ ಕೆಣಕುವುದಕ್ಕೆ ಬಂದವಳು ದ್ರೌಪದಿ. ಭೀಮಸೇನನನ್ನ ಸೋಲಿಸಿದಂತಹ ಶೌರ್ಯ ನಿಮ್ಮಲ್ಲಿದೆ. ಆ ಬಾಹುಬಲವನ್ನು ನನ್ನಲ್ಲಿ ತೋರಿಸಿ. ಯುದ್ಧಕ್ಕೆ
ಕರೆದವಳು ದ್ರೌಪದಿ. ರಮಣಿ ಏನಿದು ನಿನ್ನ ಗಮನ ವಿಚಿತ್ರ ಸಮರಗೈವೆಯ ರಮಣನಿಗಿದಿರಾಗಿ ಸಮರಗೈವೆಯ ಸಮರಗೈವೆಯ ಪರಾಕ್ರಮದಿ ನೀ ತೆರಳು ಹಿಂದೆ ನೀ ತೆರಳು 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 ಹಿಂದೆ ರಮಣೀಯೇರಿದು ನಿನ್ನ ಗಮನ ವಿಚಿತ್ರ ದ್ರೌಪದಿ ನಿರೀಕ್ಷಿಸದೇ ಇದ್ದಂತಹ ಭಂಗಿಯಲ್ಲಿ ನಿನ್ನ ಕಾಣಿಸಿಕೊಡುತ್ತಾ ಇದೆ. ವೀರ ಕಸೆ ಎದಕ್ಕೆ ಪದಕವನ್ನು ಭುಜಕೀರ್ತಿಗಳನ್ನು ಧರಿಸಿಕೊಂಡದ್ದು ಮಾತ್ರವಲ್ಲ, ಕೈಯಲ್ಲಿ ಧನುಷರ ಕಟಾರಗಳನ್ನ ಅಂತುಕೊಂಡು ಬಂದವಳಿದ್ದೆ. ಏನೇ ಇದು? ಏನು? ಬೀದಿ ಬದಿಯಲ್ಲಿರುವ ಪ್ರಾಣಿಗಳನ್ನು ಬೇಟೆಯಾಡುವುದಕ್ಕೆ ಹೊರಟವಳಾಗಿ ಕಾಣಿಸುತ್ತಾ ಇದೆ. ಯಾರು ಹಾಗೆ ಹೇಳಿದ್ದು ನಿಮಗೆ? ಬೀದಿ ಬದಿಯ ಪ್ರಾಣಿಗಳಿಗೆ ಮೊದಲೇ ವ್ಯಕ್ತಿಗಳ ಭಯ ಇರುತ್ತದೆ. ಒಂದು ಸುಮ್ಮನೆ ಹೀಗೆ ಕಲ್ಲು ಬೀಸಿದ್ರು ಓಡಿ ಹೋಗುತ್ತದೆ. ಹಾಗಾಗಿ ಇಂಥ ಕೈಂಕರ್ಯಕ್ಕೆ ಮುಂದಾದ ಹಾಗೆ ಕಾಣಿಸುತ್ತದೆ. ಚರಿತ್ರೆಯಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರಕಟಿಸಿರಬಹುದು, ಆದ್ರೆ ಇದುವರೆಗೆ ನೀನು ಏನು ಅಂತ ನಮ್ಮಲ್ಲಿ ಕಾಣಿಸಿಕೊಂಡದ್ದಿಲ್ಲ. ಅದರಲ್ಲಿಯೂ ನನ್ನಗೆ ಎದುರಾಗಿ ನೀನು ಯುದ್ಧಕ್ಕೆ ನಿಲ್ತಿ ಅಂತಾದ್ರೆ ನನ್ನ ಜೊತೆಗಿದ್ದವಳು ನೀನು ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲಬೇಕು. ಮೂರು ಲೋಕದ ಗಂಡ ಎನ್ನುವಂತಹ ನೆಗಲ್ಟೆಯನ್ನು ಪಡಿಬೇಕಾದ್ರೆ ನೀನು ಒಂದೊಮ್ಮೆಗೆ ಹೆಮ್ಮೆಯನ್ನು ಪಟ್ಟುಕೊಂಡದಿದೆ. ಮೂರು ಲೋಕದ ಗಂಡನೇ ನನ್ನ ಗಂಡ ಎನ್ನುವ ಹಾಗೆ ನಿನ್ನನ್ನು ಸ್ವಯಂವರದಲ್ಲಿ ಗೆದ್ದದ್ದಾದ್ರೂ ಅಸಾಮಾನ್ಯವಾದಂತಹ ಪ್ರತಿಭೆಯಿಂದಲೇ ನೆನಪಿರಲಿ. ಇದೆಲ್ಲವನ್ನು ಉಳ್ಳಂತಹ ನನಗೆದಿರಾಗಿ ನೀನು ಹೋರಾಟ ಮಾಡುತ್ತಿ ಆದ್ರೆ ಇದೆಲ್ಲ ರಣಾಂಗಣಕ್ಕೆ ಹೇಳಿದ್ದಲ್ಲ. ಗಂಡನಾದರೆ ಅದು ಮನೆಯಲ್ಲಿ ಅಂತಃಪುರದಲ್ಲಿ ಅಲ್ಲಿ ಆಡುವಂತಹ ಹಲ್ಲೆ ಮಾತುಗಳನ್ನು ಅಥವಾ ನನ್ನ ಮನಸ್ಸಿಗೆ ಮುದರೇ ಇರುವಂತಹ ಉಲ್ಲಾಸದ ಮಾತುಗಳನ್ನು ಆಡುತ್ತಿದ್ರೆ ಅಲ್ಲಿ ಕೇಳುತ್ತಾ ಇದ್ದೆ. ನೀನು ಅಂತಃಪುರದ ಆಟಕ್ಕಾದ್ರೆ ಮಾತ್ರ ಆದೀತೆ ಹೊರತು ರಣಾಂಗಣದ ಯುದ್ಧಕ್ಕಲ್ಲ. ನೀನು ಅದು ನೀವು ತಿಳಿದುಕೊಂಡದ್ದು ಅಲ್ಲ. ಹೆಂಗಸರಲ್ಲಿ ಯುದ್ಧ ನಿಮಗೆ ಇದು ಪ್ರಥಮ ಅಲ್ಲ. ಹಿಂದೆ ಅದೆಷ್ಟೋ ಹೆಂಗಸರಲ್ಲಿ ಯುದ್ಧ ಮಾಡಿದ್ದಿರಬಹುದು, ಬೇಕಷ್ಟು ಮಾಡಿದ್ದೆ. ಆದ್ರೆ ಕೈ ಹಿಡಿದ ಹೆಂಡತಿಯಲ್ಲಿ ಯುದ್ಧ ಮಾಡುವುದು ಪ್ರಥಮ. ಗಂಡಸು ಯಾರಂತ ಗೊತ್ತಾಗಬೇಕಾ? ಹೆಂಡತಿಯಿಂದ 2 ಪೆಟ್ಟು ತಿನ್ನಬೇಕು. ಹೆಂಡತಿಯ ಪೆಟ್ಟು ತಿನ್ನಂತಹ ಗಂಡನಿಗೆ ಬುದ್ಧಿ ಬರ್ತದೆ ಅಂತ ಲೋಕದಲ್ಲಿ ಹೇಳುತ್ತಾರೆ. ನಮ್ಮ ಮನೆಯದ್ದು ಎಷ್ಟು ಹೊಗಳ್ತದೆ ಅಂತ ನಮಗೆ ಗೊತ್ತಿರ್ತದೆ, ಹೌದಾ? ಹೊರಗಡೆಯಿಂದ ಕೇಳಬೇಕಾಗಿಲ್ಲ. ಅಷ್ಟೆಲ್ಲ ಮಾತನಾಡುವುದಿದ್ರೆ ಹೊಗಳುವುದು ಅಥವಾ ಕಚ್ಚುವುದು ಏನಂತ ರಣರಂಗವನ್ನು
ಯಾಕೆ ಈ ರೀತಿಯಾಗಿ ಅಹಂಕಾರದಿಂದ ಮುಂದುವರಿತಾ ಇದ್ದಾನೆ? ನೆಗಲ್ಟೆ ಅವನಿಗೆ ಬೇಕು ಅಂತಲ್ವ ಇಷ್ಟೆಲ್ಲ ಮಾಡ್ತಾ ಇರೋದು? ನಿನಗೂ ಆತನ ಸರಸವೇ ಹೆಚ್ಚಾಯ್ತಲ್ವೇ? ಆತನ ಪರಾಕ್ರಮ ಏನು ಅಂತ ತಿಳಿದಿಲ್ಲ ಅಲ್ವೇ? ಅಣ್ಣನಿಗೆ ಎದುರು ನಿಮಗೆ ಹೆಂಡತಿ ಆದಂತಹ ನಾನು ಎದುರು ನಿಂತರೆ ಹೆಂಡತಿಗೆ ಗಂಡ ಏನು ಅಂತ ತೋರಿಸಿ ಬಹಳ ಬಚ್ಚಿಕೊಳ್ಳುತ್ತೀರಿ ನೀವು. ಅಲ್ಲ, ನಿನ್ನ ಹತ್ರ ಬೆಳಿಗ್ಗೆ ಹೇಳಿದೆ ತುಪ್ಪ ಹಾಕಿದ ಊಟ ಬೇಡ ಅಂತ. ತುಪ್ಪ ಹಾಕಿದ ಊಟ ಅದು ಕೈಯಿಂದ ಜಾರಿದ್ದೆ ಹಾಗೆ ಯಾರಿದ್ದು? ಅವಸರದಲ್ಲಿ ತೊಳೆಯದೆ ಬಂದಿದ್ದೇನೆ. ಅಡಿಗೆ ಬಿದ್ರು ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳ್ತಾರಂತೆ ನಿಮ್ಮ ಜಾತಿಯವರೆಲ್ಲ. ಗಂಡಸರಿಗೆ ಹೇಳುದು ನಾನು. ಹಾಗೆ ಸೋತ್ರು ಕೂಡ ಎಂತ ತುಪ್ಪದಿಂದ ಊಟ ಮಾಡಿದ್ದ? ಹೌದು, ಅದರಿಂದ ಜಾರಿದ್ದದಿಲ್ಲ. ಇಷ್ಟರವರೆಗೆ ಭಾರತದ ಕೈ ಇನ್ನೊಂದು ಗಾಂಡಿವ ಜಾರಿದುಂಟು. ಮೂರು ಲೋಕದ ಗಂಡ ಅಲ್ಲ ಗಂಡ ಅಣ್ಣನನ್ನ ಎದುರಿಸಿ ನಿಂತ್ರೆ ತಮ್ಮನಿಗಾಗುವಂತಹ ಗತಿ ಏನಂತ ಗೊತ್ತಾಯ್ತು. ನನಗೆ ಬಹಳ ಸಂತೋಷ ಆಗುತ್ತೆ. ಹತ್ರ ಅಲ್ಲ, ನಿನ್ನಲ್ಲಿ ಇಷ್ಟು ಪರಾಕ್ರಮ ಉಂಟು ಅಂತ ಎಷ್ಟು ದಿವಸ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಮಹಾಭಾರತ ಯುದ್ಧದಲ್ಲಿ ಒಂದು ರಥ ನಿನಗೆ ಸಿದ್ಧಪಡಿಸುತ್ತಿದ್ದೆ. ಹೌದಾ? ನೀವಾಗ ಕೈಕಟ್ಟಿ ಕುಳಿಕೊಳ್ತಿದ್ರಿ, ನಾನು ಹೋದ್ರೆ ನನ್ನ ಸ್ವಲ್ಪ ಈ ಹೊಣೆಗಾರಿಕೆ ಕಡಿಮೆ ಆಗುತ್ತಿತ್ತು. ನನ್ನನ್ನ ದುಡಿಸಿ ತಿನ್ನುವರಂತ ಗೊತ್ತಾಗಿದೆ ನನಗೆ ಚೆನ್ನಾಗಿ. ಹೌದಾ? ಗೊತ್ತಾಯ್ತಲ್ಲ. ಇನ್ನಾದ್ರು ಅಣ್ಣನ ಕಾಲು ಹಿಡಿದು ಮಾಡಿದ್ದು ತಪ್ಪಾಯ್ತು ಅಂತ ಒಪ್ಪಿಕೊಂಡ್ರೆ ಸರಿ. ನೋಡು, ಅವ ಸಿಗುವಾಗ ಕಾಲು ಸಿಕ್ಕಿದ್ರೆ ಬಿಡುತ್ತೆ. ಸಾಕಾಯ್ತಾ? ನಮ್ಮ ಸ್ತ್ರೀ ಶಕ್ತಿ ಈ ಮಟ್ಟಕ್ಕೆ ಬೆಳೆಯುತ್ತದೆ ಅಂತ ನನಗೆ ಗೊತ್ತೇ ಇಲ್ಲ. ಮಹಿಳಾ ಮಂಡಲದ ಬಗ್ಗೆ ಕೇಳಿದ್ದೇನೆ. ಏಕ ವ್ಯಕ್ತಿ ಪ್ರದರ್ಶನ ಪ್ರಥಮ ಬಾರಿಗೆ ನೋಡ್ತಾ ಇರೋದು. ಹೆಣ್ಣೊಬ್ಬಳು ಇಷ್ಟು ಕಾದಾಟ ಮಾಡ್ತಾಳಂತಾದ್ರೆ ಇವಳ ಹಿಂದೆ ಪ್ರೇರಣೆ ಕೊಟ್ಟದ್ದು ಯಾರಿದ್ದಾರೋ ಯಾರಿಗೆ ಗೊತ್ತು. ಇರ್ಲಿ, ಪೌರುಷ ಏನು ಕಡಿಮೆ ಆದದ್ದಲ್ಲ. ಹಾಗಂದುಕೊಂಡು ನಾನು ಇದಕ್ಕೊಬ್ಬ ಸಮರ್ಥನನ್ನೇ ಕಳುಹಿಸಿಕೊಡ್ಬೇಕು. ಇದ್ದಾನಲ್ಲ ಮೇಲಿನ ಧ್ವಜದಲ್ಲಿ ಪಾವಮಾನಿ, ಅಯ್ಯ ಹನುಮಂತ ಹೀಗೆ ಮಾಡಯ್ಯ. ಮೇರುಗಿರಿಯ ವಾರಿ
ಇಲ್ಲವಾದ್ರೆ ರುಂಡವನ್ನು ಚೆಂಡಾಡಿ ಬಂದದ್ದು ಯಾರು? ನಾನೇ ಮಾನವರಿಗೆ ಮೀಸಲಾದಂತಹ ಈ ರಣಕ್ಷೇತ್ರ ಯಾರಾದ್ರೂ ಪಾರ್ಥನ ಪಕ್ಷಪಾತಿಯಾಗಿ ನರರೇ ಬರಬಹುದು ಎಂಬುದಾಗಿ ಆಲೋಚಿಸಿದ್ರೆ ಬಂದವನು ನೀನು ಮಂಗ. ಏ ಮಂಗ, ಏ ಕೋಡಗ, ಏ ಕೋತಿ, ಎಲ 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 ನಿನಗೆ ಬಂದಂತಹ ದರಿದ್ರವೇ ಏನು? ಈ ಹೆಣ್ಣಿನಲ್ಲಿ ಯುದ್ಧ ಮಾಡುವುದಕ್ಕೆ ಮರದಿಂದ ಮರಕ್ಕೆ ಹಾರುವಂತಹ ವನಚರ ನೀನು ಬಂದಿದ್ದೀಯೋ? ನೋಡು ಪಾರ್ಥ ಏನೋ ನಿನಗೆ ಬೆಣ್ಣೆ ಹಚ್ಚಿ ಹೋಗು ಹೆಣ್ಣಿನಲ್ಲಿ ಪೆಟ್ಟು ತಿಂದು ಬಾ ಅಂತ ಕಳಿಸಿರಬೇಕು. ಆತ ಹೇಳಿದ ಮಾತಿಗೆ ಒಪ್ಪಿಕೊಂಡು ಬಂದಿದ್ದೀಯಲ್ಲ. ನಿನ್ನ ಜಾತಿಯವರು ಅಂದ್ರೆ ಮಂಗಗಳು ನಿನಗೆ ಬಹಿಷ್ಕಾರ ಹಾಕುವುದಕ್ಕಿಂತ ಮುಂಚೆ ನನ್ನ ಕಾಲು ಹಿಡಿದು ಹೋದೇನೆ. ಇಲ್ಲದ್ರೆ ಅತ್ತ ನಿನ್ನ ಜಾತಿಗೂ ಇಲ್ಲ, ಇತ್ತ ಭೂಮಿಗೂ ಇಲ್ಲ. ಕೊಂದು ಬಿಡ್ತೇನೆ ಪಾಪಿ. ಸುಂದರ ಅಂಗಿ ಕೇಳು ನೀನು ಸುಂದರಾಂಗಿ ಕೇಳು ನೀನು ಮಂದ ಗರ್ವದೊಳಗೆ ಕಾಂತನುಡರೆ ಕರಣ ಹೊಂದಿ ಕರಣ ನೀವೇ ಅಧಿಕ ಸೋಲು ಪರಾಕ್ರಮವನ್ನು ಪಾಂಚಾಲಿ ಏನು? ಒಳ್ಳೆಯ ಮಾತ್ರ ಹೇಳ್ತಾ ಇದ್ದೇನೆ. ನನ್ನ ಪಾದಗಳಿಗೆ ಸಮಯ ಎದುರಲೇತು. ಇಲ್ಲವಾದ್ರೆ ನನ್ನ ಗದೆಯಲ್ಲಿ ಕೊಂದು ಬಿಟ್ಟರು. ಎಲ್ಲಿ ಹೋಗುತ್ತಾ ಇದ್ದೀನಿ? ಎಲ್ಲಿಂಟು ನಿನ್ನ ಬಾಲ? ಒಮ್ಮೆ ಬೆಂಕಿ ಕೊಟ್ಟದ್ದು ಸಾಕಾಗ್ಲಿಲ್ಲ ಇದಕ್ಕೆ. ಬೆಂಕಿ ಕೊಟ್ಟಾಗ ಇಡೀ ಲಂಕೆಗೆ ಓಡಿ ಹೋಗಿದ್ದಂತೆ ನೀನು. ಪಾಪಿ, ಇವತ್ತು ನನ್ನ ಕೈಯಲ್ಲಿ ಪೆಟ್ಟು ತಿಂತಿ. ಹೋಗು ಹೋಗು, ನಿನಗೆ ರಾಮೇಶ್ವರದಲ್ಲಿ ರಾಮನ ಧ್ಯಾನ ಮಾಡುವುದು ಹೊರತು ಬೇರೆ ಯುದ್ಧ ಯುದ್ಧ ಅಲ್ಲ ನಿನಗೆ. ಯುದ್ಧ ಅಲ್ಲ ಇದು, ಯುದ್ಧ ಅಲ್ಲ. ಪಾಪಿ. ಇನ್ನು ಇದು ಸ್ವಲ್ಪ ಕಷ್ಟ ಉಂಟು. ಯಾವಾಗ ಹನುಮಂತನಿಗೆ ಆಕೆಯನ್ನು ಜಯಿಸುವುದಕ್ಕೆ ಸಾಧ್ಯವಾಗಲಿಲ್ಲ, ಇನ್ನು ಸ್ವಲ್ಪ ಮುಂದೆ ನಾವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ಇದಕ್ಕೆ ದಾರಿ ಅಂತ ಇದ್ರೆ ಅದು ಭಗವಂತ ಕೃಷ್ಣನಲ್ಲಿ ಮಾತ್ರ. ಹಾಗಂದುಕೊಂಡು ಒಮ್ಮಿಂದೊಮ್ಮೆಲೆ ಆತನ ಕಡೆಗೆ ನಾನು ಹೋದೆ ಅಂತ ಆದ್ರೆ ಇಷ್ಟೆಲ್ಲ ಭೀಮನ ಮುಂದೆ ಕೊಚ್ಚಿಕೊಂಡ ಪರಾಕ್ರಮ ಒಮ್ಮಿಂದೊಮ್ಮೆಗೆ ಕೆಳಗೆ ಬಿದ್ದ ಹಾಗಾಗುವುದಿಲ್ವೇ? ಹಾಗಲ್ಲ, ನಮ್ಮಲ್ಲಿ ಮೊದಲು ಮೀಸೆಗೆ ಕೈ ಹಾಕಿ ಎಳಿಬೇಕು, ಆಗ ಮುಖ ಬರ್ತದೆ. ಹಾಗಾದ್ರೆ ಕೃಷ್ಣನನ್ನು ಭರಿಸುವುದು ಹೇಗೆ? ಅವನ ತಂಗಿ ಸಂಬಂಧದಲ್ಲಿ ನನಗೆ ಹೆಂಡತಿ ಸುಭದ್ರೆ ಇದ್ದಾಳೆ, ಅವಳನ್ನು ಕಳುಹಿಸಿ ಕೊಟ್ರೆ ಅವಳು ಖಂಡಿತವಾಗಿ ಸೋಲ್ತಾಳಂತ ನನಗೆ ಗೊತ್ತು. ದ್ರೌಪದಿಯ ಪರಾಕ್ರಮ ಏನು ಅಂತ ನನಗೆ ಅರ್ಥ ಆದ್ಮೇಲೆ ಅದರ ಸುಭದ್ರೆ ಏನು ಅಂತ ಗೊತ್ತಾಗುವುದಿಲ್ಲ. ಹಾಗಿರುವಾಗ ಸುಭದ್ರೆಯನ್ನು ಕಳುಹಿಸಿಕೊಟ್ಟು ಆಕೆ ಕೃಷ್ಣನಿಗೆ ದೂರಿರ್ತಾಳೆ ಅಂತ ಆದಾಗ ಆಗ ಕೃಷ್ಣ ಬರ್ತಾನೆ. ಇದೇ ಸರಿಯಾದ ದಾರಿ. ಸುಭದ್ರಾ ದಣಿಯುವುದಕ್ಕೆ ಇದು ಈಗಿಂದಲ್ಲ, ಇದು ಆರಂಭ ಆಗಿ ಬಹಳಷ್ಟು ಹೊತ್ತಾಗಿದೆ.
ಹಾಗಂತ ಈ ಹೊತ್ತಿಗೆ ನಿನ್ನನ್ನು ಕರೆದದ್ದು ಯಾಕೆ? ದ್ರೌಪದಿ ಭೀಮನ ಪಕ್ಷಪಾತಿಯಾಗಿ ರಣಾಂಗಣದಲ್ಲಿ ಯುದ್ಧಕ್ಕೆ ಸನ್ನದ್ಧಳಾಗಿ ನಿಂತವಳಿದ್ದಾಳೆ. ಅವಳ ಜೊತೆ ಒಂದೊಮ್ಮೆಗೆ ಕಾದಾಟಕ್ಕೆ ಇಳಿದವನು ನಾನು. ಜಯಿಸುವುದಕ್ಕಾಗದೆ ಹಿಂದೆ ಸರಿದಿದ್ದೇನೆ. ಪಾವಮಾನಿಯನ್ನು ಕಳುಹಿಸಿಕೊಟ್ಟರೂ ಕೂಡ ಆತನೂ ಕೂಡ ಜಯಶೀಲನಾಗಲಿಲ್ಲ. ಇದಕ್ಕಿನ್ನು ಸರಿಯಾದವಳು ನೀನೇ ಅಂತ ಭಾವಿಸಿ ನಿನ್ನನ್ನು ಕರೆಸಿದ್ದೇನೆ. ಹೇಗೆ ಹೋಗಿ ಯುದ್ಧ ಮಾಡುತ್ತೀಯೋ? ಸ್ವಾಮಿ, ನಿಮಗೆ ಇಂತಹ ಪರಿಸ್ಥಿತಿಯನ್ನು ತಂದಿದ್ದಾಳೆ ಎಂದರೆ ಅವಳನ್ನು ನಾನು ಸುಮ್ಮನೆ ಬಿಡಲಾರೆ. ಇದೋ ಅಪ್ಪಣೆ ಕೊಡಿ, ಈ ಕ್ಷಣದಲ್ಲೇ ಹರಡಿಸ್ತೇನೆ. ಹೋಗಿ ಬಾ, ನೀನೇ ವಿಜಯಶಾಲಿ. ಯಾರು ಕಳುಹಿದವರು? ಯಾರಿಗಾಗಿ ಬಂದುದಿ ಸವಾರಿ ಮೆಣಿನ್ನೋ ಯಾರಿಗಾಗಿ ಬಂದುದಿ ಸವಾರಿ ಯಾರು ಧೀರೆ ನೀನು ಹೆಣ್ಣೊಬ್ಬಳು ವೀರಗಸೆಯನ್ನು ಕಟ್ಟಿ ಎದೆಬಲಗವನ್ನು ಧರಿಸಿ ಅದು ಬೆನ್ನಲ್ಲಿ ಬತ್ತಳಿಕೆ ಕೈಯಲ್ಲಿ ಧನುಸರಗಳನ್ನ ಅಂತು ಈ ರಣಾಂಗಣಕ್ಕೆ ಬಂದಿದ್ದಾಳೆ ಎಂಬುದಾಗಿ ನೋಡಿದಾಗ ಆಶ್ಚರ್ಯವಾಯಿತು. ಗುರುತೇ ಹತ್ತಲಿಲ್ಲ ಮೊದಲಿಗೆ. ಸರಿಯಾಗಿ ನೋಡುತ್ತಾ ಇದ್ದೇನೆ. ಓಹೋ, ಇವಳು ನಮ್ಮವಳೇ. ತಂಗಿ ಮೋಹನಾಂಗಿ ಸೌಭದ್ರೆ. ಅಮ್ಮ ಸೌಭದ್ರೆ, ಏನು ಬಂದೆ? ಯಾರು ಕಳಿಸಿದ್ರು ನಿನ್ನಲ್ಲಿ? ಯಾಕೆ ಬಂದೆ? ಗೊತ್ತೇ ಆಗಲಿಲ್ಲ. ಯಾರು ಕಳಿಸಿದ್ರು? ಯಾಕೆ ಬಂದೆ ಹೇಳ್ತೀಯಾ? ಯಾರಿಗಾಗಿ ಯಾರು ಬರುವರು?
ಬಾಯಿಗೆ ಬಂದಂತೆ ಹೋದ್ರೆ ಬೇಡ. ನೀನು ಯಾರು ಏನು ಎಂಬುದನ್ನು ಚೆನ್ನಾಗಿ ಬಲ್ಲೆ ನಾನು. ನನ್ನವರನ್ನ ಕೈ ಹಿಡಿದು ನಮ್ಮ ಅರಮನೆಗೆಯನ್ನು ಹೋಗುವಾಗ 7 ಮಲ್ಲಿಗೆ ತೂಕದ ಹುಡುಗಿ, ಈಗ ಹಾಗಲ್ಲ, 7 ಮೆಲ್ಲಗೆ ತೂಕದ ಹುಡುಗಿ. ನೀನು ಬರುವಾಗ ಹಾಗಿರ್ಲಿಲ್ಲ, ಈಗ ಹಾಗೆ ಆಗಿದ್ದಿ. ಯಾಕೆ ಗೊತ್ತೇ? ನಮ್ಮ ಮನೆ ಅನ್ನ ತಿಂದಂತಹ ಕೊಬ್ಬು ನಿನಗೆ. ಹಬ್ಬಬ್ಬ ಬಂದಿದ್ದಾಳ ಯುದ್ಧಕ್ಕೆ. ನಿನ್ನ ಇತಿಹಾಸ ಏನಂತ ನನಗೆ ಗೊತ್ತಿಲ್ವಾ? ನನ್ನ ಗಂಡನಿಗೆ 2ನೇ ಹೆಂಡತಿಯಾಗಿ ಬಂದವಳು ಇವಳು. ಇವಳ ಅಣ್ಣ ಇವಳನ್ನ ಕೌರವೇಶ್ವರನಿಗೆ ಮದುವೆ ಮಾಡಿ ಕೊಡಬೇಕು ಎಂಬುದಾಗಿ ನಿಶ್ಚಯಿಸಿದ್ದಾನೆ. ಆದ್ರೆ ಸನ್ಯಾಸಿಯ ವೇಷದಲ್ಲಿ ಹೋದಂತಹ ನನ್ನವರ ಜೊತೆ ಓಡಿ ಬಂದವಳು ಇವಳು. ಅದೇ ಕೆಟ್ಟವಳು. ಯುದ್ಧ ಮಾಡಲಿಕ್ಕೆ ಬಂದಿದ್ಯಾ? ಸಕ್ಕು ಏನಂತ ಕೇಳಿಸ್ತೇನೆ ನೋಡು. ಇರುವಂತಹ ಸ್ಥಳ ಬಲಭದ್ರ ಮಹಾಪ್ರಭುಗಳು ಅಂತ ತಿಳಿದಿದ್ದೇವೆ. ಏನಂತ ವಿಚಾರಗಳು? ರಾಜಕೀಯದಿ
ಸಾಧಿಸುವ ಛಲ ಬೇಕು. ಛಲವಂದ ಸಾಧಿಸಿದವನು ಈ ಬಲರಾಮ. ಪ್ರಪಂಚ ಗುರುತಿಸಿರುವುದು ಮೂವರು ರಾಮರಮ್ಮನು. ಒಬ್ಬ ಪರಶುರಾಮ, ಇನ್ನೊಬ್ಬ ಶ್ರೀರಾಮ, ಮೂರನೆಯವನೇ ಈ ಬಲರಾಮ. ನನ್ನ ಹೆಸರೇ ಸೂಚಿಸುತ್ತದೆ ಈ ಮೂವರಲ್ಲಿ ನಾನೇ ಬಲವಂತನೆಂದು. ಶಾಪಗ್ರಸ್ತವಾದ ಯದುವಂಶಕ್ಕೆ ರಾಜತ್ವಕ್ಕೆ ಅನರ್ಹವೆನಿಸಿದರು. ಅದನ್ನು ಸಾಧಿಸಿ ಅರ್ಹವೆನಿಸಿದವನು ಈ ಬಲರಾಮ. ದುಷ್ಟ ಕಂಸನನ್ನು ಕೊಂದು ಅಜ್ಜನಾದ ಉಗ್ರಸೇನನನ್ನು ಬಂಧನದಿಂದ ಬಿಡಿಸಿ ಸಿಂಹಾಸನದಲ್ಲಿ ಕೂರಿಸುವುದು ಸಾಧಾರಣ ಕೆಲಸವೇ? ತಮ್ಮನಾದ ಕೃಷ್ಣನು ಲೋಕವೆಲ್ಲ ದೇವರೆಂದು ಪೂಜಿಸಿದರು. ಆತನಿಗೆ ನನಗೆ ಕೈ ಮುಗಿಯುವುದು ನನ್ನ ಯೋಗ್ಯತೆಯನ್ನು ತೋರಿಸುತ್ತದೆ. ತಮ್ಮನೊಂದಿಗೆ ಸೇರಿಕೊಂಡು ಸರದಿಯ ಮಧ್ಯದಲ್ಲಿ ನಗರವೊಂದನ್ನು ನಿರ್ಮಿಸಿ ದ್ವಾರಕಾ ನಗರವೆಂದು ಹೆಸರಿಟ್ಟು ಆಳುತ್ತಾ ಬಂದಿದ್ದೇನೆ. ಯಾವಾಗಲೂ ನಾನು ಸಿಂಹಾಸನರೂಢನಾದಾಗ ನನ್ನ ಬಲಿಯೇ ಇರುವಂತಹ ತಮ್ಮನಾದ ಕೃಷ್ಣ ಇಂದು ಕಾಣುತ್ತಿಲ್ಲವಲ್ಲ, ಎಲ್ಲಿ ಹೋದ? ಏನಯ್ಯ, ಏನು ಯಾವಾಗಲೂ ನಿನ್ನ ಮುಖದಲ್ಲಿ ನಗುವನ್ನೇ ಕಾಣುತ್ತಿರುವಂತ ನಾನು ಹಿಂದೇಕೆ ನಿನ್ನಲ್ಲಿ ಬಹಳ ಚಿಂತೆಯಿಂದ ಕೂಡಿದೆಯಲ್ಲ, ಏನಾಯ್ತಯ್ಯ? ಏನು ಅಣ್ಣ? ಅವಧರಿಸಯ್ಯ ಪೇಳುವೆನೊಂದು ಹೊಸ ಸುದ್ದಿ ಅಣ್ಣನೇವಾಗ ಅವಧರಿಸಯ್ಯ ಪೇಳುವೆನೊಂದು ಹೊಸ ಸುದ್ದಿ ಅಣ್ಣದೇವಾಗ ಅಣ್ಣದೇವ ಬಲು ತವ ತೊದುಳಿದ ನೀ ಕಿವಿಗೊಟ್ಟು ಲಾಲಿಸು ಅಣ್ಣದೇವ ಅಣ್ಣದೇವ ಭಾರತ ಹವ ಗೆಲ್ದ ಘೋರ ವ್ಯಾಜ್ಯದೊಳಿಂದು ಅಣ್ಣದೇವ ಜಂಬಾರಿ ಸಮೀರ ಕುಮಾರರು ಕಾದಿರದಂತೆಯೇ ಅಣ್ಣದೇವ ಅವಧರಿಸಯ್ಯ ಪೇಳುವೆನೊಂದು ಹೊಸ ಸುದ್ದಿ ಅಣ್ಣದೇವ ಓ ಅಣ್ಣದೇವ, ನನ್ನ ಅಂತಹ ಮುಖ ಈ ರೀತಿಯಾಗಿ ಬಾಡುವುದಕ್ಕೂ ಅದಕ್ಕೂ ಬಲವಂತಹ ಕಾರಣ ಉಂಟು. ಏನಯ್ಯ ಅದು? ಅಣ್ಣ, ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಯಾರು? ನಮ್ಮ ಭಾವಂದಿರಾಗಿದ್ದಾರೆ. ಹೌದಣ್ಣ. ಏನಾಯ್ತದ? ಅಣ್ಣ, ನಮ್ಮ ಮೊನ್ನೆಯ ದಿವಸದಲ್ಲಿ ಧರ್ಮರಾಯನಿಗೆ ಆತನಿಗೊಂದು ಜಿಜ್ಞಾಸೆ ಒಂದು ಹುಟ್ಟಿದಂತೆ. ಈ ಹಸ್ತಿನಾವತಿಯ ಪಟ್ಟವನ್ನು ನನಗೆ ನೀಡುವುದರಲ್ಲಿ ಅಧಿಕ ಪಾತ್ರ ಯಾರದು ಎನ್ನುವ ಹಾಗೆ. ಹೌದೇ? ಅದಕ್ಕಾಗಿ ಭೀಮಾರ್ಜುನರೊಳಗೆ ಯುದ್ಧವೇ ನಡೆದು ಹೋಯಿತು. ನಾನು ದೊರಕಿಸಿಕೊಟ್ಟದ್ದು ಎನ್ನುವ ಹಾಗೆ. ಆಗಿರುವಾಗ ಈ ಅರ್ಜುನನೆದುರು ಭೀಮ ಸೋತು ಹೋದ. ಹೌದೇ? ಅವ ಅಲ್ಲಿಗೆ ಇಲ್ಲಿಗೆ ಪ್ರಸಂಗ ಮುಗಿಲಿಲ್ಲ. ಮತ್ತೆ ಹೆಂಡತಿಯಾದಂತಹ ದ್ರೌಪದಿಯಲ್ಲಿ ದೂರ ನಿಂತಿದ್ದಾನೆ. ಪಾರ್ಥನೊಡನೆ ಯುದ್ಧಕ್ಕಾಗಿ ಆತನನ್ನು ಕಳುಹಿಸಿಕೊಟ್ಟಿ ಹಾಗೂ ಕೈ ಹಿಡಿದು ಯುದ್ಧಕ್ಕೂ ತಿಳಿಸಿದ. ಹೌದು. ಹೌದೇ? ಆದರೆ ಏನು ಮಾಡೋಣ ಹೇಳುತ್ತೆ. ಏನನ್ನ? ಪಾರ್ಥ ದ್ರೌಪದಿಯಲ್ಲಿ ಸೋತು ಹೋಗಿದ್ದ. ಹೌದಾ? ಹೌದು. ಹೆಣ್ಣನ್ನು ಹೆಣ್ಣಿನಿಂದ ಮುಳ್ಳಿನಿಂದಲೇ ತೆಗೆಯಬೇಕು ಎನ್ನುವಂತ ಉದ್ದೇಶವನ್ನು ಇರಿಸಿಕೊಂಡು ಹೆಂಡತಿಯಿಂದಲೇ ಬುದ್ಧಿ ಕಲಿಸಬೇಕು ಎನ್ನುವಂತ ಉದ್ದೇಶವನ್ನು ಇರಿಸಿಕೊಂಡಂತಹ ಪಾರ್ಥ ತಂಗಿಯಾದಂತಹ ಸುಭದ್ರೆಯನ್ನು ದ್ರೌಪದಿಯೊಂದಿಗೆ ಯುದ್ಧಕ್ಕೆ ಕಳಿಸಿದ. ಮತ್ತೆ ಆದರೆ ಏನು ಮಾಡೋಣ? ಏನಾಯ್ತು? ದ್ರೌಪದಿಯೂ ಸೋತಿದ್ದಾಳೆ. ಬಹಳ ಒಳ್ಳೆದಾಯ್ತಯ್ಯ, ಬಹಳ ಒಳ್ಳೆದಾಯ್ತು. ಯಾಕೆನ್ನ ಹಿಂದೆ ಕೌರವನಿಗೆ ಕೊಟ್ಟು ತಂಗಿಯನ್ನು ಸುಭದ್ರೆಯನ್ನು ನಿಶ್ಚಯಿಸಿರುವಾಗ ಅರ್ಜುನನ್ನು ಸನ್ಯಾಸಿ ವೇಷ ಹಾಕಿ ಕರೆತಂದವನು ನೀನೇ ತಾನೇ? ಹೌದಣ್ಣ. ಹಾಗೂ ತಂಗಿ ಸುಭದ್ರೆಯನ್ನು ಅಪಹರಿಸುವಂತೆ ಪ್ರೇರಣೆ ನೀಡಿದವನು ನೀನು ತಾನೇ? ಒಳ್ಳೆದಾಯ್ತಯ್ಯ. ಅಣ್ಣ, ಅಮ್ಮ
ಹೇಳಣ್ಣ. ತಂಗಿಯಾದಂತಹ ಸುಭದ್ರೆಯ ರಕ್ಷಣೆಗೆ ನಾವೀರುವರು ಇದ್ದೇವೆ ಎನ್ನುವಂತಹ ವಿಚಾರವನ್ನು ತಿಳಿದಾಗ ಅವಳು ನಿನ್ನ ಬಗ್ಗೆ ಹೇಳಿದಾಗ ಅವಳು ನಿನ್ನ ಬಗ್ಗೆ ಹೇಳಿದ್ದು ಎಂತ ಗೊತ್ತುಂಟು? ಏನು ಹೇಳಿದಳಯ್ಯ? ಬಲರಾಮ ಏನು ಅವರ ಬಗ್ಗೆ ನನಗೆ ಗೊತ್ತಿರುವ ಏನು ಗೊತ್ತು? ಮುದುಕಿಯ ಗಂಡ ಅಂತ. ಏನಂದೆ? ಮುದುಕಿಯ ಗಂಡ ಅಂತೇಳಿ. ಮುದುಕಿಯ ಗಂಡ ಅವಳಿಗೆ ವಿಚಾರ ತಿಳಿಯೋದು ಏನಂತ? ಹಳೆಯ ಪುಸ್ತಕದಲ್ಲಿ ವಿಚಾರಗಳು ಜಾಸ್ತಿ ಅಂತ ಅವಳಿಗೆ ಗೊತ್ತಿಲ್ಲ. ಓ ಅಷ್ಟೇ ಮಾತ್ರವಲ್ಲ ನಮ್ಮ ಹೌದೇ ಅಣ್ಣ. ಮತ್ತೆ ಮಧ್ಯಾಹ್ನ ನನ್ನನ್ನು ಭೇಟಿಯಾಗಬೇಕಾದ್ರೆ ಅದಕ್ಕೆ ಬೆಳಿಗ್ಗೆ ಮಾತ್ರ ಅಂತೆ. ಏನು ಮಧ್ಯಾಹ್ನ ನಂತರ ನಿನ್ನ ಹತ್ತಿರ ಸರಿಲಿಕ್ಕೆ ಆಗುದಿಲ್ಲ ಅಂತ. ಏನಂತೆ? ಹೆಂಡ ಹುಡುಗನಂತೆ. ಕೇಶವನೇ ವಾಹ ಪರಿಹಾಸ್ಯದ ವಾಕು ಜಾತೆ ಗೆದ್ದು ಬರದೆ ಬಾಳಾಟಿ ಸಾಕು ಮಾಡಯ್ಯ. ಹೆಣ್ಣೊಬ್ಬರು ತನ್ನ ಗಂಡನನ್ನೇ ಯುದ್ಧದಲ್ಲಿ ಸೋಲಿಸಿದರೆಂದಾದರೆ ಅದು ಆತನ ಪಾಲಿಗೆ ಪರಿಹಾಸ್ಯದ ಸಂಗತಿಯೇ ಸರಿ. ಅದು ಹೌದು. ಅಗ್ನಿ ಜಾತೆಯಾದ ಆಕೆ ನರನನ್ನು ಗೆದ್ದದ್ದು ವಿಚಿತ್ರವೇ ಸರಿ. ಹಾಗಂತ ಬಿಡಲು ಸಾಧ್ಯವಿಲ್ಲ. ನಮ್ಮನ್ನೆಲ್ಲ ಅವಳಿಗೆ ಸಣ್ಣದು ಮಾಡುವಂತಹ ಅಗತ್ಯ ಉಂಟು ಹೇಳುತ್ತೆ. ನಮ್ಮ ಅನುಜೆ ಸುಭದ್ರೆಯನ್ನು ದುರ್ಕಿತರಾಗಿ ಸೋಲಿಸಿದಂತ ಆತನನ್ನು ಬಿಟ್ಟರೆ ಲೋಕದಲ್ಲಿ ನಮಗೆ ಮರ್ಯಾದೆ ಇಲ್ಲದಾನಿತ್ತು. ಅದು ಹೌದು ಹೌದು ಹೌದು. ಅದಕ್ಕಾಗಿ ಬರಲಿ ನಮ್ಮ ನಾರಾಯಣಿ ಸೇನೆ.
ದಂಡಿಸಿದ್ದಾಳೆ. ಬಿಂಕದಿಂದ ಮೆರೆಯುವ ಆಕೆಯನ್ನು ಅಂಕೆಯಲ್ಲಿರಿಸುವುದಕ್ಕಾಗಿ ನಿಮ್ಮನ್ನು ಕರೆದಿದ್ದೇನೆ. ಹೊರಡಲಿ ನಮ್ಮ ನಾರಾಯಣ ಸೇನೆ ರಣಕಲ ಕಲಾಕ್ಕೆ. ಸಾಗೋಣ ಮುಂದೆ. ಕೌರವರ ಪಕ್ಷ ಸೇರಿಕೊಂಡು ಪಾಂಡವರ ವಿರುದ್ಧ ಯುದ್ಧ ಮಾಡಿದವ. ಕೌರವರು ಸೋತ ಮೇಲೆ ಪಾಂಡವರ ಪಕ್ಷವನ್ನು ಸೇರಿಕೊಂಡು ಈಗ ಕೃಷ್ಣ ಪಕ್ಷದಿಂದ ಬಂದಿದ್ದಾನೆ. ಪಕ್ಷದಿಂದ ಪಕ್ಷಕ್ಕೆ ಹಾರುವಂತಹ ಪಕ್ಷ ಅಂತೇಳಿ ನನಗೆ ನೀತಿ ಹೇಳಬೇಡ.
ಅಂತ ಏನು ಅಂತ ನಾನು ತೋರಿಸ್ತೇನೆ. ನೋಡು ನಿನ್ನ ಪೌರುಷವನ್ನು
ಮಾಡುವ ಕೆಲಸ ಎಲ್ಲ ಸಣ್ಣದು. ಮತ್ತೆ ಓ ದೊಡ್ಡಣ್ಣ, ಈ ಹಗಲ ಹೊತ್ತಿಗೆ ಯಾಕೆ ಬಂದದ್ದು ನೀನು? ನೀನು ನನ್ನ ತಂಗಿ ಸುಭದ್ರೆಯನ್ನು ಯುದ್ಧದಲ್ಲಿ ಸೋಲಿಸಿದೆ ಅಂತೆ. ಓಹೋ ಹೋ, ತಂಗಿಯ ಸೋಲಿಗೆ ಹಗೆಯನ್ನ ಕಟ್ಟಿಕೊಂಡು ಬಂದೆಯಾ? ತಂಗಿಯ ಸೋಲನ್ನು ಕೇಳುವುದು ಅಣ್ಣನ ಕರ್ತವ್ಯ ಅಲ್ಲವೇ? ಖಂಡಿತ ಖಂಡಿತ. ಹಾಗಂತ ನಾನು ನಿನ್ನ ತಂಗಿ ಎಂಬುದಾಗಿ ಹೌದು ನಿನಗೆ ಅಕ್ಷರ ಇರಬೇಕಿತ್ತು. ಅಣ್ಣದೇವ ಏನು ಹೇಳ್ತಾರೆ ಊರಲ್ಲಿ, ನಿನ್ನನ್ನ ಮಾತನಾಡಿಸುವುದಿದ್ರೆ ಮಧ್ಯಾಹ್ನಕ್ಕಿಂತ ಮೊದಲೇ ಮಾತನಾಡಿಸ್ಬೇಕಂತೆ. ಆಗಿರ್ಬಹುದು. ಮಧ್ಯಾಹ್ನದ ನಂತರ ಆದ್ರೆ ನಿನ್ನ ಕಣ್ಣೆಲ್ಲ ಕೆಂಪಗಾಗುತ್ತದಂತೆ. ಎಲ್ಲರೂ ಮಾಡುವ ಕೆಲಸ ಅದೇ ಅಲ್ವೇ? ಮಧ್ಯಾಹ್ನದ ತನಕ ಆಯಾಸವಾಗಿ ಮಧ್ಯಾಹ್ನ ಮೇಲೆ ಏನಾದರೂ ಮಧುಪಾನವಂತ ತಗೊಳ್ತಾರೆ ಅಷ್ಟೇ ಅಲ್ವೇ? ಅದು ಆಯಾಸ ನಿವಾರಣೆಗಾಗಿ. ಅದೇ ನೀನು ಹಾಗಲ್ಲ. ಮತ್ತೆ ಎಚ್ಚರ ಆಗುವುದು ಮರು ದಿವಸ ಬೆಳಿಗ್ಗೆ ಆಗಿರಬಹುದು. ನಿನ್ನಂತಹ ರಾಜನೊಬ್ಬ ಯದುಗಳಿಗೆ ಅಲ್ವಾ? ಅಣ್ಣದೇವ, ನನ್ನಲ್ಲಿ ನಿನ್ನ ಪರಾಕ್ರಮ ತೋರಿಸುವುದು ಬೇಡ. ಯಾಕೆ ಗೊತ್ತುಂಟ? ನೀನು ಯಾರಂತ ಗೊತ್ತಿಲ್ವಾ ನನಗೆ? ಏನು? ಹೆಂಡಗುಡುಕ, ಮುದುಕಿಯ ಗಂಡ. ನೋಡು, ಮುದುಕಿಯ ಗಂಡ ಅಂದರೆ ಹಳೆಯ ಪುಸ್ತಕವನ್ನು ತೆಗೆದು ಬಿಡಿಸಿ ನೋಡಿದರೆ ಅದರಲ್ಲಿ ವಿಚಾರಗಳು ಇರುವುದು ಜಾಸ್ತಿ ಅಲ್ಲವೇ? ಅದನ್ನು ತಿಳಿದುಕೋ ನೀನು. ಅದಕ್ಕೆ ಹಳೆಯದನ್ನ ಮದುವೆ ಆದದ್ದ ನೀನು? ಆಗಲಿ, ನಿನ್ನ ಅಭಿರುಚಿಗೆ ನನ್ನದೊಂದು ದೊಡ್ಡ ನಮಸ್ಕಾರ. ಸೊಕ್ಕಿದ ಎಣ್ಣೆ ಏನೋ ನನಗೆ ಬುದ್ಧಿಯ ಮಾತನ್ನು ಹೇಳಿದರೆ ಕೇಳುವ ಆಗಿಲ್ಲ. ಇದು ನನ್ನ ಮುಸಲದ ಪೆಟ್ಟು ಸಿಕ್ಕಿದ. ಒಳರುಹಾಕ್ಷಣೆ ನಿನ್ನ ತನಯ ಕಂದಪನಿಗೆ ಒಳರುಹಾಕ್ಷ ನಿನ್ನ ತನಯ ಕಂದಪನಿಗೆ ತನಯ ಕಂದರ್ಪನಿಗೆ ದಿನವೆಂತರಲಿ ಮದುವೆಯ ಮಾರ್ಪೆ ಎಂದು ದಿನವೆಂಟಲಿ ಮದುವೆಯ ಮಾತೆ ಎಂದೋ ಮನಿತೆಯರು ಒಳೆದೆಲ್ಲ ನೆನೆದೆಯಲ್ಲ ವನಿತೆಯರೋಳು ಒರೆದು ಎನ್ನ ನೆನೆದೆಯಲ್ಲ ಕಮಲನುಪ ತನುಜೆಯ ಒದಗಿಸಿದ ನೃಪನೇ ತರಳೆಯ ಒದಗಿಸಿ ವನರುಹಾಚ ನಿನ್ನ ಕೊಡ್ತಾ ಇದ್ದೇನೆ ಅಣ್ಣದೇವ. ನಿರೀಕ್ಷೆ ಇರಲಿಲ್ಲ ನಾನು ಬರುವುದು. ಈ ರೀತಿ ರಣಾಂಗಣದಲ್ಲಿ ನೀನು ಬರುತ್ತೆ ಎಂಬುದಾಗಿ ಆಲೋಚನೆ ಮಾಡಲಿಲ್ಲ. ಯಾಕೆಂದ್ರೆ ನಾನು ಇಲ್ಲಿಗೆ ಬಂದಾಗ ಕಂಡದ್ದೆಲ್ಲ ಬೇರೆ ಮುಖಗಳೇ. ಹೌದು, ನಿನ್ನ ನಿರೀಕ್ಷೆಯೂ ಕೂಡ ಇರಲಿಲ್ಲ. ಅದು ಇದ್ದಕ್ಕಿದ್ದ ಹಾಗೆ ಬಂದೇ ಅಲ್ಲ ನೀನು. ಅಂಚಿನಿಂದ ಮಿಂಚು ಚೆಲ್ಲಿದ ಹಾಗೆ ಬಂದೇನಾ ನೀನು? ನಾನು ಬಂದದ್ದಲ್ಲ. ನೀನು ಬಂದ? ನಾನು ಬಂದದ್ದಲ್ಲ. ಮತ್ತೆ ನೀನು ನನ್ನನ್ನು ಬರೆಸಿಕೊಂಡದ್ದು. ನಾನು ಆಮಂತ್ರಣ ಕಳಿಸಿಲ್ವ? ಅಲ್ಲ, ಬಂದು ನಿನ್ನನ್ನು ನೋಡಿದ್ದೇನಲ್ಲ, ಬಹಳಷ್ಟು ಬೇಸರವಾಗುತ್ತಾ ಉಂಟಮ್ಮ. ಬೇಸರವಾಯ್ತಾ ಅಣ್ಣ? ನನ್ನ ತಂಗಿ ಮರೆತು ಬಿಟ್ಟಳಲ್ಲ ಎನ್ನುವ ಹಾಗೆ. ಯಾರನ್ನು ಅಂತ ಗೊತ್ತಾಗಲಿಲ್ಲ. ಈ ಅಣ್ಣನನ್ನು ಮರೆತು ಬಿಟ್ಟಳಲ್ಲ. ಅಯ್ಯೋ, ಹಾಗೆ ಆಗೋದಕ್ಕುಂಟೆ? ಇಲ್ಲವಾದ್ರೆ ನೀನು ಬಂದ ತಕ್ಷಣ ನಿನ್ನ ಪಾದಕ್ಕೆ ಯಾಕೆ ನಾನು ಕೈ ಮುಗಿತಾ ಇದ್ದೆ. ಆ ರೀತಿಯಾಗಿ ಹೇಳಿದ್ದೆ. ಮತ್ತೆ ನಾನು
ಕಾರಣ ಬೇರೆ ಏನು ಅಲ್ಲ. ಯಾವುದಣ್ಣ? ನಾನು ಮಾಡಿದಂತಹ ಉಪಕಾರವನ್ನು ನೀನು ಮರೆತು ಬಿಟ್ಟಿದ್ದೀಯ ತಂಗಿ. ಉಪಕಾರ? ನಾನು ಖಂಡಿತ ಇಲ್ಲ. ತುಂಬಿದ ಸಭೆಯಲ್ಲಿ ನಿನ್ನ ಸೀರೆಯನ್ನು ಎಳೆಯುತ್ತಾ ಇರುವಂತಹ ದುಶ್ಯಾಸನ ಎಳೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ನಿನ್ನ ಸೀರೆ ಅಕ್ಷಯವಾಗಲಿ ಎನ್ನುವ ಹಾಗೆ ಸಹಾಯವನ್ನು ಮಾಡಿದ್ದೇನೆ. ಆದರೆ ಇಂದು ನೀನು ನನ್ನ ತಂಗಿಯಾದಂತಹ ಸುಭದ್ರೆಯನ್ನು ಯುದ್ಧರಂಗದಲ್ಲಿ ನೀನು ಸೋಲಿಸಿದ್ದೀಯ. ಈ ವಿಚಾರ ಕೇಳಿ ನನಗೆ ಬೇಸರವಾಯಿತು. ಅಣ್ಣದೇವ, ಓ ಖಂಡಿತ ಇಲ್ಲ. ಯಾಕೆ? ನೀನು ಮಾಡಿದಂತಹ ಉಪಕಾರ ನಾನು ಬಿಡು, ಯಾವುದೇ ಯಕಶ್ಚಿತ ಹೆಣ್ಣಾದ್ರೂ ಕೂಡ ಅದನ್ನು ತನ್ನ ಜೀವಮಾನ ಪರ್ಯಂತ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಹೆಣ್ಣಿಗೆ ಅಮೂಲ್ಯವಾದಂತಹ ಆಭರಣ ಮಾನ, ಆ ಮಾನವನ್ನು ಉಳಿಸಿಕೊಂಡವ ನೀನು. ಪತಿಗಳ ಇವರಿದ್ದರೇನು, ಸತಿಯ ಭಂಗ ಕೊದಗಲಿಲ್ಲ, ಕಥಿ ನೀನೇ ಮುಕುಂದ ಎಂಬುದಾಗಿ ಕೈಯೆರಡನ್ನ ಬಿಟ್ಟು ನನ್ನದಾದಂತಹ ಅಭಿಮಾನವನ್ನ ತೊರೆದು ಸೆರಗನ್ನು ಬಿಟ್ಟಂತಹ ನನಗೆ ಅಕ್ಷಯ ವಸನವನ್ನಿತ್ತು ಕಾಪಾಡಿದವ ನೀನು, ನನ್ನ ಕಾಯ್ದವ. ಆದರೆ ಈ ಆ ಸಹಾಯವನ್ನು ಇಂದು ಮರೆತೆಯಾ ಹೇಗೆ? ಅಲ್ಲ, ನಿನ್ನ ತಂಗಿಗೆ ಹೊಡೆದದ್ದು ನಾನು ಮರೆತೆ? ಹೌದು. ಖಂಡಿತ ಇಲ್ಲ ಅಣ್ಣ. ಆವಾಗ ನನಗೆ ಗೊತ್ತಿರಲಿಲ್ಲ ಈ ಅಣ್ಣನಿಗೆ ಬೇಸರವಾಗುವುದು ತಂಗಿಗೆ ಹೊಡೆದ್ರಂತ. ಓ, ಈಗ ಸುಭದ್ರೆಗೆ ಹೊಡೆದೆ ನಾನು. ತಂಗಿಯ ಬೆನ್ನು ಬಿಸಿ ಆಯ್ತು, ಅದನ್ನು ಕೇಳಿ ಅಣ್ಣನ ರಕ್ತ ಬಿಸಿ ಆಯ್ತು. ಮತ್ತೆ ನನ್ನ ಹತ್ತಿರ ಬಂದು ಬಿಸಿ ಬಿಸಿ ಮಾತಾಡು. ಈಗ ಸಾಲದ ವಿಷಯ ಹೇಳಿದ್ಯಲ್ಲ ನೀನು. ಹೌದು. ನನಗೆ ಉಪಕಾರ ಮಾಡಿದ್ದೇನೆ. ನಾನು ಯಾವತ್ತಾದ್ರೂ ಅದನ್ನು ಮರೆಯುವಳೇ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರವನ್ನ ಮಾಡುವಳು ನಾನು. ನಾನು ಉಪಕಾರವನ್ನ ಹಿಂದೆ ತಿರುಗಿಸಿದ್ದೇನೆ, ಗೊತ್ತುಂಟಾ ನಿನಗೆ? ನನಗೆ ಉಪಕಾರವನ್ನು ತಿರುಗಿಸಿದ್ಯಾ? ಇತ್ತೀಚೆಗೆ ಯಾವ ಪ್ರಸಂಗದಲ್ಲಿ ಆದಂತಹ ಘಟನೆ, ನಿನ್ನ ಮಗನಾದಂತಹ ಮನ್ಮಥನಿಗೆ ಮದುವೆ ಮಾಡಬೇಕು ಎಂಬುದಾಗಿ ನಿನ್ನ ಅಷ್ಟಮೈಶ್ಯರು ರುಕ್ಮಿಣಿ ಸಮೇತವಾಗಿ ಬಂದು ನಿನ್ನಲ್ಲಿ ಕೇಳಿದ್ರಂತೆ. ಇನ್ನು 8 ದಿವಸದ ಒಳಗೆ ನಾನು ಮದುವೆ ಮಾಡಿಸ್ತೇನೆ. ಆ 8ನ ನಂಟು ಎಲ್ಲಿಂದ ಗಂಟು ಬಿಟ್ಟಿತೋ ನನಗೆ ಗೊತ್ತಿಲ್ಲ. ಆದ್ದರಿಂದ ಆ 8 ದಿವಸದಲ್ಲಿ 7 ದಿವಸ ಹುಡುಕುವುದಕ್ಕೆ ವಧುವಿನ ಅನ್ವೇಷಣೆಗೆ ಸಾಕಾಯ್ತಂತೆ. ಆದ್ರೆ ವಧು ಸಿಗಲಿಲ್ಲ. ಒಂದು ವೇಳೆ 8ನೇ ದಿವಸ ಕಳೆಯಿತು, ಮರು ದಿವಸ ನಾವೆಲ್ಲರೂ ನಿನ್ನನ್ನು ಬಿಟ್ಟು ಹೋಗುತ್ತೇವೆ ಎಂಬುದಾಗಿ ಪ್ರತಿಜ್ಞೆ ಮಾಡಿದ್ರಂತೆ ಹೆಂಡತಿಯರು. ಹಾಗಾಗಿ ದ್ರೌಪದಿ ನನ್ನ ಮಾನ ಉಳಿಸುವಂತ ನೀನು ಕೇಳಿದಾಗ ಒಂದೇ ರಾತ್ರಿಯಲ್ಲಿ ನಾನು ಬಂದು ಕಮಲಭೂಪನ ಆ ಅರಮನೆಗೆ ಹೋಗಿ ಆತನ ಮಗಳಾದಂತಹ ರಥಿಯನ್ನು ನಿನ್ನ ಮಗನಾದಂತಹ ಮನ್ಮಥನಿಗೆ ಮದುವೆ ಮಾಡಿಸಿ ಆ ರಥಿ ಕಲ್ಯಾಣದಲ್ಲಿ ನಿನ್ನ ಮಾನ, ನಿನ್ನ ಹೆಂಡತಿಯರ ಪ್ರಾಣ ಎಲ್ಲವನ್ನ ಉಳಿಸ್ಲಿಲ್ವಾ? ಆ ಸಾಲ ಈ ಸಾಲಕ್ಕೆ ಚೊಕ್ಕ ಆಯ್ತು, ಲೆಕ್ಕ ಸುತ್ತಾಗಿದೆ. ನಾಗವೇಣಿ ವರನೋಳು ಮಾಡಲಾಗಲಿಂತು ಮುನಿಸು ಮಾಡಲಾಗದಿಂತ ಮುನಿಸೋ ಯಾಗ ಭೋಗ ಪತಿಯಿಂದಲ್ಲವೇ, ಯಾಗ ಭೋಗ ಪತಿಯಿಂದಲ್ಲವೇ. ವರನು ಮಾಡಲಾಗದಿನಿತು ಮುನಿಗೂ ನನ್ನ ತಂಗಿ ಬುದ್ಧಿವಂತಳು, ಮಾತಿಗೆ ಮಾತು ಬೆಳೆಸ್ತಾ ಇದ್ದಾಳೆ.
ಇದೇ ಈ ಅಣ್ಣನ ಬಾಯಿಯನ್ನು ಮುಚ್ಚಿಸುವಷ್ಟು ದೊಡ್ಡವಳಾಗಿ ಬೆಳೆದಿದ್ದೀಯಮ್ಮ. ಅಷ್ಟು ಬೆಳೆಯಲಿಲ್ಲ. ನಾನು ಎನಿಸಿದ್ದು ಏನು, ಈ ಅಣ್ಣ ಬಂದ ನಂತರ ಈ ತಂಗಿ ಯುದ್ಧವನ್ನು ನಿಲ್ಲಿಸುತ್ತಾಳೆ ಎನ್ನುವ ಹಾಗೆ. ಇದು ಹಾಗಲ್ಲ, ಮತ್ತೆ ಪ್ರಸಂಗವನ್ನು ಉದ್ದ ಎಳಿತಾ ಇದ್ದೀಯ. ಅಲ್ಲ, ನಾನು ಉದ್ದ ಎಳೆದಲ್ಲ, ನೀವೆಲ್ಲ ಬಂದದ್ರಿಂದ ಉದ್ದ ಆಯ್ತು. ನೋಡಮ್ಮ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀಯ. ಹೌದೇನು? ಏನು, ಹೆಣ್ಣು ಮಕ್ಕಳಿಗೆ ಅವಕಾಶ ಬೇಕು, ಹೌದು. ಆದರೆ ಅದಕ್ಕೆ ಅವಕಾಶ ಇದ್ದಲ್ಲ. ಸ್ವಾತಂತ್ರ್ಯ ಕೊಡಬೇಕು ಹೆಣ್ಣು ಮಕ್ಕಳಿಗೆ. ಅದು ಸ್ವೇಚ್ಛೆ ಇರಬಾರ್ದು, ಅದಕ್ಕೊಂದು ಮಿತಿ ಬೇಕು. ಸ್ವಇಚ್ಛೆಯಿಂದ ಎಲ್ಲವನ್ನು ಮುಂದುವರಿತಾ ಇದೆಯಾ? ಸ್ವಇಚ್ಛೆ ಅಲ್ಲ, ನನ್ನ ಗಂಡ ಭೀಮಸೇನ ದೇವರು ಹೇಳಿದ್ರು. ಅದು ಹೌದು. ಆ ಗಂಡನ ಮಾತನ್ನು ನೆರವೇರಿಸಬೇಕಾದದ್ದು ಹೆಂಡತಿಯಾದಂತಹ ಧರ್ಮ, ಹೌದು ಅಲ್ವಾ? ಆದರೆ ಈ ಧರ್ಮ ಪಾರ್ಥನು ನಿನ್ನ ಗಂಡನಲ್ಲವೇನಮ್ಮ? ಪಾರ್ಥ ನನ್ನ ಗಂಡ, ಹೌದು ಸ್ವಾಮಿ. ಆದ್ರೆ ಅಲ್ಲಿ ಅಂದು ನನ್ನ ಸ್ವಯಂವರದ ಸಂದರ್ಭದಲ್ಲಿ ನನ್ನ ಅತ್ತೆ ಕುಂತಿದೇವಿ ಹೇಳಿದಂತಹ ಒಂದು ಮಾತಿನಿಂದ ಒಬ್ಬ ಗೆದ್ದು ತಂದಂತಹ ಹೆಣ್ಣನ್ನ 5 ಮಂದಿ ಹಂಚಿಕೊಳ್ಳುವ ಹಾಗಾಯಿತು. ಹಾಗಂತ ಆ ಸಂದರ್ಭದಲ್ಲಿ ನಮ್ಮವರಲ್ಲಿ ಒಗ್ಗಟ್ಟನ್ನ ಮೂಡಿಸಬೇಕು ಎಂಬಂತಹ ಉದ್ದೇಶದಿಂದ, ಹೆಣ್ಣಿಗಾಗಿ ಯಾರು ಜಗಳಾಡಬಾರದು ಎಂಬಂತಹ ಉದ್ದೇಶದಿಂದ ನಾರದರು ಮಾಡಿದಂತಹ ಒಂದು ಕಟ್ಟಳೆ ಉಂಟು. ವರ್ಷಕ್ಕೆ ಒಬ್ಬರಂತೆ ಒಬ್ಬನಿಗೆ ಅಧೀನವಾಗಿದ್ದುಕೊಂಡು 1 ವರ್ಷ ಒಬ್ಬರಲ್ಲಿರುವುದು. ಹಾಗಂತ ಈ ವರ್ಷ ನನ್ನ ಸೇವೆ ಎಲ್ಲ ಭೀಮಸೇನ ದೇವರಿಗೆ. ಆದರೆ ಬರುವ ವರ್ಷ ನಿನಗೆ ಸೇವೆ ಆಗಬೇಕಂತಾದ್ರೆ ಅದು ಅರ್ಜುನನಲ್ಲಿ ಅಲ್ಲವೇ ಆಗಬೇಕು. ಅದನ್ನು ನೀನು ಅರಿತುಕೊಂಡು ವ್ಯವಹರಿಸಬೇಕಿತ್ತಲ್ಲ. ಅದು ಮುಂದಿನ ವರ್ಷ ಅಲ್ವಾ, ಭವಿಷ್ಯದ ಬಗ್ಗೆ. ಆದ್ರೆ ವರ್ತಮಾನ ಗಟ್ಟಿಯಾಗಿದ್ರೆ ಭವಿಷ್ಯ ಸುಸೂತ್ರವಾಗಿ ಹೋಗುತ್ತದೆ. ಇಲ್ಲಿ ವರ್ತಮಾನದಲ್ಲಿಯೇ ನೆಲೆ ಇಲ್ಲ ಆದ್ರೆ ಭವಿಷ್ಯದಲ್ಲಿ ಏನು ಬೆಲೆ ಹೇಳು ತಂಗಿ? ನಿನ್ನಲ್ಲಿ ವಾದಿಸುವುದಕ್ಕೆ ನಾನು ಬಂದದ್ದಲ್ಲ. ಇಷ್ಟರವರೆಗೆ ಏನಾಗಿದೆಯೋ ಅದನ್ನೆಲ್ಲ ಮರೆತು ಬಿಡೋಣ. ಅದಕ್ಕಾಗಿ ನೀನು ನನ್ನ ಪಾದಕ್ಕೆ ಎರಗಿ ಕ್ಷಮೆಯಾಚಿಸುವಂತಹ ಅಗತ್ಯವೂ ಇಲ್ಲ. ಏನು, ಇಲ್ಲಿಗೆ ಯುದ್ಧವನ್ನು ನಿಲ್ಲಿಸೋಣ. ಅದಕ್ಕೆ ಬಿಡು ಬಿಡು ಬಿಂಕದ ನುಡಿಯರು ಇದು ಗೋಪಿಕೆಯರ ಮನೆಯನ್ನು ಹೊಕ್ಕು ನೆಲವಿನಲ್ಲಿಟ್ಟಂತಹ ಬೆಣ್ಣೆ, ಮೊಸರು, ಹಾಲು ಅದನ್ನು ಮೆದ್ದ ಹಾಗೆ ಅಲ್ಲ. ಇದರಲ್ಲಿ ಸ್ವಲ್ಪ ಕಷ್ಟ ಉಂಟು. ಆ ಕಷ್ಟ ಏನು ಅಂತ ಗೊತ್ತಾಗಬೇಕಾದ್ರೆ ನನ್ನ ಬಾಣಗಳ ಹಸಿ ನಿನ್ನ ದೇಹಕ್ಕೆ ಬಿಡು
ಮಾತುಗಳನ್ನ ಆಡಿದ್ದೆ. ಬೆಣ್ಣೆಯಿಂದ ಹೇಗೆ ಕೂದಲು ಎಳಿತಾರ ಹಾಗೆ ಮುದ್ದಾದ ಮಾತುಗಳು. ಮುಟ್ಟಬೇಡ ಮುಟ್ಟಬೇಡ, ಹಂಗೆ 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 ಹಂಗೆ. ಈಗ ಏನು ಇದೆಲ್ಲ ನಾನು ನಿನಗೆ ಕೊಟ್ಟಂತ ಅವಕಾಶ. ಹೌದಾ? ಇದು ಚಕ್ರ ನನಗೆ ಬೇಡ. ಚಕ್ರ ಚಕ್ರ ಈ ಸಲ ನನಗೆ ಬೇಕು. ಯಾಕೆ ಗೊತ್ತಾ? ಯಾಕೆ? ನಿನ್ನ ಕೈಗೆ ಈ ಸಲ ಸೋಲಾಯ್ತು. ಈಗ ನಾವೊಂದು ಒಪ್ಪಂದ ಮಾಡೋಣ. ನನ್ನ ಕೈ ಮೇಲೆ ನಿನ್ನಲ್ಲಿರುವುದು ಚಕ್ರ, ನನ್ನ ಕೈ ಬರಿದಾಗಿದೆ. ಈಗ ನಾವಿಬ್ಬರು ಒಂದಾಗಿ ಸೇರಿಕೊಂಡು ಇಲ್ಲಿಗೆ ಒಂದು ಅಷ್ಟು ಬೇಗ ಮಂಗಳ ಮಾಡುವುದಕ್ಕೆ ಆಲೋಚನೆ ಮಾಡುವುದು ಬೇಡ ಅಣ್ಣ. ಏನು ಪೌರುಷ ಏನಂತ ಗೊತ್ತಾಯ್ತಲ್ಲ. ತಂಗಿ ದ್ರೌಪದಿ ಏನು ಮಾಡ್ತಾಳೆ ಎನ್ನುವುದನ್ನು ಮುಂದಕ್ಕೆ ನೋಡ್ಬೇಕು. ದ್ರೌಪದಿಯ ಪ್ರತಾಪ ಏನಂತ ಲೋಕಕ್ಕೆ ನಾನು ತೋರಿಸ್ತೇನೆ. ಏನಾಗಿ ಹೋಯಿತು ನನಗೆ ಗೊತ್ತಿತ್ತು. ಈ ಪ್ರಸಂಗದಲ್ಲಿ ನಾನು ಸೋಲುವುದಕ್ಕೆ ಬಂದದ್ದು ಎನ್ನುವ ಹಾಗಂತಾದರೆ ಹೀಗೆ ಸೊಕ್ಕನ್ನು ಇಳಿಸಬೇಕಂತಾದರೆ ನನಗೆ ಕಷ್ಟ ಬಂತು ಎಂದಾದಾಗ ನನ್ನನ್ನು ಕಾಪಾಡುವವನಾರು ನನ್ನ ಭಾವನಾದಂತಹ ಪರಮೇಶ್ವರನ ಮಾತ್ರ ಇದಕ್ಕೆ ಸಾಧ್ಯ. ಆದ್ದರಿಂದ ಆ ಮೃಡನನ್ನೇ ನಾನು ತಪಸ್ಸಿನಿಂದ ಪ್ರತ್ಯಕ್ಷೀಕರಿಸಿಕೊಳ್ಳುತ್ತೇನೆ. ಜಯ ಜಯ.
ಎದುರಿಸುವುದಕ್ಕೆ ಬಂದ್ರೆ ಹೆಚ್ಚು ಸಮಯ ಬೇಡ, ಇನ್ನು ಸ್ವಲ್ಪ ದಿವಸ ಉಂಟು. ನಿನಗೆ ಬೇಕಾದಂತಹ ಮೋದಕ, ಕಡುಬು, ಉಂಡೆ, ಚಕ್ಕುಲಿ ಎಲ್ಲ ಕೊಡುತ್ತೇನೆ. ಅದು ಬೇಡ, ಇಲ್ಲಿಯೇ ಬೇಕು ಅಂತ ಆದ್ರೆ ಬೆನ್ನಿಗೆ ಬಾರಿಸಿಕೊಡ್ತೇನೆ.
ಹೌದು ಭಯದಲ್ಲಿ ದುಃಖ ಕಾಣುತ್ತಾ ಇದೆ. ವೀರಾವೇಶದಿಂದ ಎತ್ತು ಎಲ್ಲೋ ಹೊರಟಾಗಿ ಕಾಣುತ್ತಾ ಇದೆ. ಮಾಡಿದರಂತ ಆದರೆ ಮೂರು ಲೋಕಗಳನ್ನ ತೊಟ್ಟು ಬಿಡಬಲ್ಲೆ, ಸಪ್ತ ಸಾಗರಗಳನ್ನ ಕುಡಿಯಬಲ್ಲೆ. ಕಳೆದಂತ ಕಾರಣ ಏನು ಏನು ನನ್ನಿಂದ ಏನಾಗಬೇಕು?
ಜೀವಿಗಳುಂಟು. ಹೆಣ್ಣು ಮಕ್ಕಳ ಕೂದಲಿನಲ್ಲಿ ಹೇನು ಎಂಬಂತಹ ಒಂದು ಜೀವಿ ಹುಟ್ಟಿಕೊಳ್ತದೆ. ಅದನ್ನು ಹೆಣ್ಣು ಮಕ್ಕಳು ನಾವು ಏನು ಮಾಡ್ತೇವೆ ಗೊತ್ತುಂಟಾ? ಕೈಗಳಿಂದ ಹಿಡಿದು ಎಳೆದು ಉಗುರಲ್ಲಿ ಹಾಕಿ ಅಲ್ಲಿಯ ಜಜ್ಜಿ ಅದನ್ನ ಕೊಂದು ಬಿಡುತ್ತೇವೆ. ಹೇನಿನ ಸಾಮಾನ್ಯನು ನನಗೆ ಒಳ್ಳೆಯ ಮಾತಿನಿಂದ ಹಿಂದೆ ಹೋದರೆ ಲೇಸು, ಇಲ್ಲವಾದ್ರೆ ಉಳಿದವರ ಗತೆ ನಿನ್ನದಾದೀತು. ವೀರಭದ್ರನು ಸೋಲಿಸಿದಲೆ, ಹಾಗಾದ್ರೆ ತಡ ಮಾಡುದಲ್ಲ, ನಾಳೆ ನಡೆಯುತ್ತೆ ನೋಡೋಣ. ಶರ್ವನೆಂಬವನೇ ನೀನು, ಶರ್ವ ಎಂಬವನೇ ಪುರುಷಾರ್ಥಕ್ಕಾಗಿ ಬಂದೆ, ಅವರ ಹಾಗೆ ಯುದ್ಧಕ್ಕೆ ಬಂದೆ ಅಂತ ಆದ್ರೆ ಈಕೆಯ ಪ್ರತಾಪ ಏನು ಎಂಬುದಾಗಿ ತಿಳಿದುಕೊಂಡು ಹಿಂದೆ ಹೋದರೆ ಲೋಕದಲ್ಲಿ ದೇವ ಎಂಬಂತಹ ಮಾನ ಉಳಿದಿತ್ತು. ಇಲ್ಲದೆ ಹೆಣ್ಣಿನ ಮುಂದೆ ಮಾನ ಕಳೆದು
ಸುಟ್ಟರೆ ಸರಿ, ಇಲ್ಲವಾದ್ರೆ ಸುಟ್ಟರೆ ಜಾಗ್ರತೆ. ದ್ರೌಪದಿ ಹೊರಬಲದಿಂದ ಮೆರೆಯುತ್ತಾ ಇದ್ದಾಳೆ. ಅದಕ್ಕಾಗಿ ನನ್ನ ರಮಣಿಯಾದ ಭಾರತಿಯನ್ನು ಬರಲ್ಲ. ಮೆರೆಯುತ್ತಿದ್ದಾಳೆ. ಅಷ್ಟು ಮಾತ್ರವಲ್ಲ, ನಮ್ಮ ಮಕ್ಕಳಾದ ಭೃಂಗು ಭೃಕುಟಿ ಗಣಪ ಇತ್ಯಾದಿಗಳನ್ನು ಸೋಲಿಸಿದ್ದಾಳೆ. ಅಷ್ಟು ಮಾತ್ರವಲ್ಲ, ವೀರಭದ್ರನು ಸೋತಿದ್ದಾನೆ, ನಾನು ಸೋತಿದ್ದೇನೆ. ರಮಣಿ, ಅದಕ್ಕೆ ನಿನ್ನ ಅಭಿಪ್ರಾಯವೇನು? ಚಿಂತಿಸಬೇಡಿ, ನಾನಿದ್ದೇನೆ, ಕೊಡಿ ಅಪ್ಪನೇ. ಆಗಲಿ ಕಿಶೋರ. Oh
ಶಿವ ಸೋತು ಹೋದಂತಹ ಸಂದರ್ಭದಲ್ಲಿ ಆತನ ಪರವಾಗಿ ಬಂದವರು ಯಾರು ಎಂಬುದು ನೋಡಿದ್ರೆ ಓಹೋ ಪಾರ್ವತಿ ದೇವಿ ಬೆಳ್ಳಿ ಬೆಟ್ಟಹೊಳೆನ ರಾಣಿ ಅಮ್ಮ ಮೊದಲಾಗಿ ನಿಮಗೊಂದು ನಮಸ್ಕಾರ. ಈ ಸಂದರ್ಭದಲ್ಲಿ ನೀವು ಆಡಿದಂತಹ ಮಾತುಗಳನ್ನ ನಿಮಗೆ ಸ್ವಲ್ಪ ಅರ್ಥ ಮಾಡಿಸಬೇಕಂತ ಆಲೋಚನೆ ಮಾಡಿದ್ದೇನೆ. ಪತಿಯಲ್ಲಿ ಕಾದಿದವಳು, ಪತಿಯಲ್ಲಿ ಯುದ್ಧ ಮಾಡಿದವಳು, ದುರ್ನಡತೆ ಒಡಲುವೆ. ಹಾಗಾದ್ರೆ ನಿಮ್ಮ ಹಿಂದಿನ ಒಂದು ಜನ್ಮವನ್ನು ನೆನಪಿಸಿಕೊಳ್ಬೇಕಮ್ಮ. ಹಿಂದೆ ಮೀನಾಕ್ಷಿ ಎಂಬಂತಹ ಅವತಾರವನ್ನು ನೀವೆತ್ತಿದಂತಹ ಸಂದರ್ಭದಲ್ಲಿ ಭೂಭುಜರನ್ನೆಲ್ಲ ಸೋಲಿಸುತ್ತಾ ಕೊನೆಗೆ ದಿಗ್ವಿಜಯಾಂಕಾಂಕ್ಷಿಯಾಗಿ ಹೋದದ್ದು ಕೈಲಾಸ ಪರ್ವತಕ್ಕೆ. ಅಲ್ಲಿರುವಂತಹ ನಂದಿಯ ನಾಲಿಗೆಯನ್ನು ಕತ್ತರಿಸಿ ಗಂದಿ ಬ್ರಿಗಿಟ್ ಪ್ರಕುಡಿಗಳನ್ನು ಬೈಯಿಸಿ ಬಂದಂತಹ ವೀರಭದ್ರನನ್ನು ದೆಸೆಗೆಡಿಸಿ ಆ ಶಿವನಲ್ಲಿ ನೀವೇ ಯುದ್ಧ ಮಾಡಿದ್ದೀರಂತೆ. ಆ ಯುದ್ಧದ ಪರಿಣಾಮ ಮತ್ತೇನೋ ಆಯಿತು, ಅದು ಬಿಡಿ. ಮೀನಾಕ್ಷಿ ಕಲ್ಯಾಣ ಆದರೆ ಕಲ್ಯಾಣ ಆಗುವುದಕ್ಕೆ ಮುಂಚಿತವಾಗಿ ಹೆಂಡತಿಯ ಸ್ವರೂಪವಾದಂತಹ ನೀವೇ ಗಂಡನಲ್ಲಿ ಕೈದುವನ್ನ ಹಿಡಿದು ಹೋರಾಡಲಿಲ್ವೇ? ಅವತ್ತು ನಿಮಗೆ ಹೋರಾಡುವುದಕ್ಕೆ ಆಗುತ್ತಾ ಇದೆಯಂತೆ, ಇವತ್ತು ನಾನು ಹೋರಾಡಿದ್ದು ಮಾತ್ರ ತಪ್ಪು. ಹೌದಪ್ಪ, ಎಲ್ಲ ನಮ್ಮಂತವರು ಮಾಡಿದ್ರೆ ತಪ್ಪು, ದೊಡ್ಡ ದೊಡ್ಡವರೆಲ್ಲ ಮಾಡಿದ್ರೆ ಅದು ಸರಿ. ಗಂಡನ ಮಾತು ಮೀರಿದವಳು ನಾನಲ್ವಾ? ಹಾಗಾದ್ರೆ ನೀವು ಮೀರಲೇ ಇಲ್ವಾ? ಹಿಂದೊಂದು ಜನ್ಮದಲ್ಲಿ ದಾಕ್ಷಾಯಣಿಯಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮಪ್ಪ ದಕ್ಷ ಯಾಗವನ್ನ ಮಾಡ್ತಾ ಇದ್ದನಂತೆ. ಆ ಯಾಗಕ್ಕೆ ಹೋಗಬೇಕು ನನಗೆ ಎಂಬುದಾಗಿ ಆಸೆಯಾಗಿ ಕೇಳಿದಾಗ ಹೋಗಬಾರದು, ಅಲ್ಲಿ ಹೋದ್ರೆ ನಮಗೆ ಅಪಮಾನವಾಗುತ್ತದೆ ಪಾರ್ವತಿ ದಾಕ್ಷಾಯಣಿ ಎಂಬುದಾಗಿ ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಶಿವನ ಮಾತನ್ನ ಧಿಕ್ಕರಿಸಿ ನಾನು ಹೋಗುತ್ತೇನೆ ಅಂತ ಹೇಳಿ ಆ ನಿರೀಶ್ವರ ಯಾಗದಲ್ಲಿ ಮುಖಭಂಗಿತಳಾಗಿ ಯೋಗಾಗ್ನಿಯಿಂದ ದೇಹವನ್ನು ಸುಡಿಸಿಕೊಂಡವಳು, ಪತಿಯ ಮಾತನ್ನು ಮೀರಿದವಳು ಇಂದು ನನಗೆ ಬುದ್ಧಿ ಹೇಳುವುದಕ್ಕೆ ಬಂದಿದ್ದಾಳೆ. ಬುದ್ಧಿಯ ಮಾತು ಲೋಕಕ್ಕೆ ಹೇಳುವುದಕ್ಕೆ ಒಳ್ಳೆಯದಮ್ಮ, ಆದರೆ ನಾವು ಸ್ವತಃ ಅದನ್ನು ಅನುಸರಿಸುವುದಕ್ಕೆ ಬಹಳ ಕಷ್ಟ. ಅದಕ್ಕಿಂತ ಕಷ್ಟ ಈ ರಣಾಂಗಣ. ನೀನು ಹೆಣ್ಣು, ನಾನು ಹೆಣ್ಣು, ಹೆಣ್ಣಿನ ನೋವು ಏನು ಎಂಬುದನ್ನು ಅರ್ಥ ಮಾಡಿಸ್ತೇನೆ ಬಾ ಮುಂದೆ. ಚಂಡಿ ರೂಪವ ಧರಿಸಿ ಗೋರ್ಗುಡಿಸುತ್ತ ಬಂದಿದ್ದೀರಾ ಕ್ಷಣದಿ ಭವಾನಿಯೊಡನೆ 10 ವರ್ಷಗಳ ಕಾಲ ಹೋರಾಡಿದ್ರು ಕೂಡ ಜಯವೆಂಬುದು ನನ್ನ ಪಾಲಿಗೆ ದೊರಕುತ್ತಾ ಇಲ್ಲ. ಗೊತ್ತಾಯ್ತು ಇವಳ ಶಕ್ತಿ ಏನು ಎಂಬುದಾಗಿ. ಹಾಗಾದ್ರೆ ಹೀಗೆ ಬಿಡಬೇಕೆ? ಇಲ್ಲ, ಚಂಡಿಯ ರೂಪವನ್ನ ಅನುಸರಿಸಿಕೊಂಡು ಬಂದು ಇವಳಿಗೆ ಎದುರ್ತಾಳೆ. ಚಂಡಿ ರೂಪದ ಹಳೆಯಂತ ಭವಾನಿ ಬಳಿಕ ಆಗುತ್ತಲೇ ಮಹಾಕಾಳಿನ ಕೃತಿ ಧರಿಸಿ ನಿಂದಳು ಬೇಡಲೇನು. ಏನಿದು? ನನ್ನ ಹೋರಾಡುತ್ತಿರುವ ದ್ರೌಪದಿ ಇದ್ದಕ್ಕಿದ್ದ ಹಾಗೆ ಚಂಡಿ ರೂಪವನ್ನು ಧರಿಸಿದಳು. ಈ ಹಿಂದೆ ನನ್ನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಪಡೆದ ಈ ನನ್ನ ರೂಪವನ್ನೇ ನನ್ನೆದುರಿಗೆ ತೋರಿಸುತ್ತಿದ್ದಾಳೆ. ಹಾಗಾದರೆ ಇವಳನ್ನು ಹೀಗೆ ಬಿಡಬಾರದು. ಇದು ನಾನು ಕರಾಳ ಮುಖಿಯಾಗಿ ಮಹಾಕಾಳಿ
ಎಷ್ಟು ಬುದ್ಧಿ ಮಾತನ್ನು ಹೇಳಿದ್ದೇನೆ, ಕೇಳಲಿಲ್ಲ. ಈಗ ಪಾದಕ್ಕೆ ಸಾಕು, ಎದ್ದೇಳು. ಇನ್ನಾದರೂ ಹೀಗೆ ಪ್ರಸಂಗ ಮುಗಿಸಬೇಕಂತ ಗೊತ್ತಾಯ್ತಲ್ಲ. ಇಬ್ಬರು ಪ್ರಬಲ ವ್ಯಕ್ತಿಗಳು ಅಥವಾ ಪ್ರಬಲ ಶಕ್ತಿಗಳು ಸಂಘರ್ಷಕ್ಕೆ ಇಳಿದರು ಎಂದಾದರೆ ಅಲ್ಲಿ ಉತ್ಪಾತವಲ್ಲದೆ ಮತ್ತೇನು ಅಲ್ವೇ? ಪರಮೇಶ್ವರ, ಪದ್ಮನಾಭ, ನೀನಿದ್ದು ಕೂಡ ಈಗೆಲ್ಲ ಆಗ್ತಾ ಉಂಟಲ್ಲ. ಉತ್ಪಾತ ಆಯ್ತಾ? ಹೌದು, ನನ್ನಿಂದ ಮತ್ತೆ ಅಲ್ಲ, ನನಗೆ ಹೇಗಾಯ್ತು ಏನಾಯ್ತು ಅಂತ ನನಗೆ ಒಂದು ಗೊತ್ತಿಲ್ವಾ? ಇಲ್ಲ. ನೀವು ಪರಸ್ಪರ ಹೋರಾಟವನ್ನು ಮಾಡಿದರು ಎಂದಾದರೆ ಸಹಸ್ರ ವರುಷ ಪರ್ಯಂತರವು ಒಂದು ತಾರ್ಕಿಕವಾದಂತಹ ಅಂತ್ಯ ಬಂದಿತ್ತು. ಒಂದೇ ಮೂಲ ಶಕ್ತಿಯ ವಿಭಿನ್ನಾಂಶಗಳಲ್ವೇ ಈಗ? ಅಣ್ಣದೇವ, ಯಾಕೆ ಹೀಗಾಯ್ತು ನನಗೆ? ಈ ರೀತಿ ಆಗುವುದಕ್ಕೆ ಕಾರಣ ಉಂಟು. ದೇವರೇ, ನಮ್ಮ ಧರ್ಮರಾಯನ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಂತಾದ್ರೆ ಇಷ್ಟೆಲ್ಲ ಆಗಬೇಕಾದಂತಹ ಅನಿವಾರ್ಯ ಸ್ಥಿತಿ ಒದಗಿ ಬಂದಿತ್ತು. ಹಾಗಂತಾದರೆ ಧರ್ಮರಾಯನ ಪ್ರಶ್ನೆಯಾದರೂ ಏನು? ನನಗೆ ಯಾರು ಯುದ್ಧದಲ್ಲಿ ಯಾರು ಶ್ರೇಷ್ಠರು? ನನಗೆ ಯುದ್ಧವನ್ನು ಗೆಲ್ಲಿಸಿಕೊಟ್ಟವರು ಯಾರು? ಗೆದ್ದು ಕೊಟ್ಟದ್ದು ಇವನೂ ಅಲ್ಲ, ಭೀಮನೂ ಅಲ್ಲ, ಅರ್ಜುನನೂ ಅಲ್ಲ. ಹಾಗಂತಾದ್ರೆ ಗೆದ್ದು ಕೊಟ್ಟದ್ದು ದ್ರೌಪದಿಯಾಗಿದ್ದಾಳೆ. ಈಕೆಯಲ್ಲಿರುವಂತಹ ಚಂಡಿಕ ಸ್ವರೂಪವೇ ಈ ಕುರುಕ್ಷೇತ್ರ ಎಂಬಂತಹ ಯುದ್ಧ ನಡೆಯುವುದಕ್ಕೆ ಕಾರಣವಾಗಿತ್ತು. ಚಂಡಿಕೆ ಶಕ್ತಿಗೆ ನಾನು ಚಂಡಿ ಆದದ್ದು ಹೇಗೆ? ಅದಕ್ಕೂ ಕಾರಣ ಅಲ್ಲ, ನನಗೆ ಗೊತ್ತಾಗ್ಲಿಲ್ಲ ನಾನು ಚಂಡಿ ಹೇಗೆ. ಮಳೆ ಬಂದು ಚಂಡಿ ಆದದ್ದಲ್ಲ. ಅಲ್ಲಲ್ಲ, ಚಂಡಿ ಈಕೆಯಲ್ಲಿ ಚಂಡಿ ಶಕ್ತಿಯು ಇರುವುದಕ್ಕೂ ಕಾರಣ ಉಂಟು. ಮಹರ್ಷಿಗಳೇ, ನನಗೆ ಒಂದು ಅರ್ಥ ಆಗಲಿಲ್ಲ. ಹಾಗಾದ್ರೆ ಎಲ್ಲ ನಿನ್ನ ಅರಿವಿಗೆ ಬಂದೇ ಮಾಡಿದಂತಹ ಇದುವೆ? ಅದು ಹೌದು. ಓಹೋ, ಹಾಗಂತಾದ್ರೆ ಈಕೆಯಲ್ಲಿರುವಂತಹ ಚಂಡಿ ಶಕ್ತಿ ಬರುವುದಕ್ಕೆ ಕಾರಣ ಏನು ಗೊತ್ತೇನು? ಇದಕ್ಕೆ ಕಾರಣ ಈಕೆ ಪಾರ್ವತಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ವರವನ್ನು ಪಡೆದಿದ್ದಾಳೆ. ಚಂಡಿಕೆಯ ಶಕ್ತಿಯನ್ನೇ ವರವನ್ನಾಗಿ ಪಡೆದುಕೊಂಡಿದ್ದಾಳೆ ಒಂದು ಮುಹೂರ್ತ ಕಾಲಕ್ಕೆ. ಆದ್ದರಿಂದಾಗಿ ಚಂಡಿಕೆಗೆ ಚಕ್ರವು ಸಹಕಾರಗೊಂಡು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವು ತರಿಯಿತು, ಚಂಡಿಕೆ ರಕ್ತವನ್ನು ಕುಡಿಯಿತು. ಹಾಗಂತಾದರೆ ಇಲ್ಲಿ ಚಕ್ರವ್ಯೂಹವನ್ನು ಗೆದ್ದುಕೊಟ್ಟದ್ದು ಯಾರು? ಧರ್ಮರಾಯ. ಯಾರು? ಅಲ್ಲ, ಭಾರತ ಗೆದ್ದುಕೊಟ್ಟದ್ದು ಬೇರೆ ಯಾರು ಅಲ್ಲ, ದ್ರೌಪದಿಯೇ ಆಗಿದ್ದಾಳೆ. ಓಹೋ, ಈಗ ನನಗಾಗಿ ಎಲ್ಲ ಯುದ್ಧ ಆದ ಎಲ್ಲ ನನಗಾಗಿ ಆದ. ಅದೇ ನಾನು ಹೋಗಲಿಲ್ಲ, ಹೋದವರು ನೀವು. ಹೊರಡುವುದು ಮಾತ್ರ ನನಗಾಗಿ ಆಗಿಲ್ಲ. ಎಲ್ಲ ಕೆಲಸಗಳಲ್ಲಿಯೂ ಹೆಣ್ಣೆಂಬಂತಹ ಒಂದು ಶಕ್ತಿ ಪ್ರಬಲವಾಗಿ ಹಿಂದೆ ನಿಂತಿದೆ. ಸರಿ, ಈ ಪ್ರಬಲ ಶಕ್ತಿ ಇರುವುದರಿಂದಲೇ ಧರ್ಮ ಯುದ್ಧ ನಡೆಯಿತು, ಕುರುಕ್ಷೇತ್ರ ಯುದ್ಧ ನಡೆಯಿತು. ಇನ್ನು ಆ ಶಕ್ತಿ ಈಕೆಯಲ್ಲಿ ಇದೆ ಅಂತಾದರೆ ಇನ್ನು ಯಾವುದೋ ಒಂದು ಕಂಟಕ ಆಗುವುದಕ್ಕೆ ಸಾಧ್ಯತೆ ಉಂಟು. ಅದಕ್ಕಾಗಿ ಈಕೆಯಲ್ಲಿರುವಂತಹ ಆ ಶಕ್ತಿಯನ್ನು ಹೊರಗೆಡುವುದಕ್ಕಾಗಿ ನಾನು ಇಷ್ಟು ಒಂದು ಸಣ್ಣ ಒಂದು ನಾಟಕವನ್ನು ಮಾಡಿದ್ದು, ಅದಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡಿ ಕೊಟ್ಟದ್ದು. ಈಗ ಧರ್ಮರಾಯನಿಗೆ ಆ ಪ್ರಶ್ನೆ ಹಾಗಾದರೆ ಕುರುಕ್ಷೇತ್ರದಲ್ಲಿ ನೀನು ಭಾಗಿಯಾಗಿದ್ದು ಭಾಗವಹಿಸಲಿಲ್ಲ, ಅವಳು ಭಾಗಿಯಾಗದೆಯೂ ಭಾಗವಹಿಸಿದ್ದಾಳೆ. ನನ್ನ ಚಿತ್ತಕ್ಕೆ ಒಳ್ಳೆಯುವಂತ ವಿಚಾರ. ಬಿಟ್ಟು ಹೋಯ್ತಾ? ಸಾಮಾನ್ಯ ಹೆಣ್ಣು ಅದು ಆವೇಶ, ಇದು ಈ ಎನ್ನುವಲ್ಲಿಗೆ ಚಕ್ರ ಚಂಡಿಕೆ ಎನ್ನುವಂತಹ ಪುಣ್ಯ ಕಥಾ ಭಾಗವನ್ನು ಆಡಿ ತೋರಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಆಡಿ ತೋರಿಸುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದರ ಆಡಳಿತ ವರ್ಗ ಹಾಗೂ ಲಕ್ಷ್ಮೀ ನರಸಿಂಹ ಸೇವಾ ಸಮಿತಿ ಹಾಗೂ ಮಹಿಳಾ ಸಮಿತಿ ಇವರೆಲ್ಲರಿಗೂ ಕೂಡ ನಮ್ಮ ಯಕ್ಷಗಾನ ಸಂಘದ ವತಿಯಿಂದ ನಾವು ಧನ್ಯವಾದವನ್ನು ಹೇಳುತ್ತಾ ಇದ್ದೇವೆ. ಹಾಗೆ ಆ ಲಕ್ಷ್ಮೀ ನರಸಿಂಹ ದೇವರು ಸಕಲರಿಗೂ ಕೂಡ ಆಯುಷ್ಯ ಆರೋಗ್ಯ ಸಂಪತ್ತು ನೀಡಲಿ ಎಂಬಂತಹ ಆ ಶುಭಾಶೀರ್ವಾದದೊಂದಿಗೆ ಈ ಕತೆಗೆ ಮಂಗಳ ಹಾಡುವುದಕ್ಕೆ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತೇವೆ. ಶ್ರೀ ಸರಸಿ ಜನೇತ್ರೆಯರು ದೋಷದಿ ನಡೆದರು ತವರು ಮಂತ್ರಾಕ್ಷತೆಯಿಂದ ತೆರೆಗೆ ತಳಿದು ಮುದದಿಂದ ಮಸದ ಕೀರ್ತಿಯ ಪಡೆಯಿರೆನುತ ಸರ್ವೇಶಗಾರೇ ಶೋಭಾನವೇ ಶೋಭಾ ನಮೋ ಧರ್ಮಸ್ಥಳ ಮಂಜುನಾಥನಿಗೆ
ಧರ್ಮಸ್ಥಳ ಮಂಜುನಾಥನಿಗೆ ನಿರ್ಮಲ ಚಿತ್ತನಿ ರಾಮಯ್ಯಗೆ ಧರ್ಮದುತಾರಕ ಪಾರ್ವತಿ ತನಯಗೆ ಭಕ್ಮೋದೋಡಿತ ವಿಗ್ರಹಗೆ ಮಂಗಲಂ ಜಯ ಜಯ ಮಂಗಲಂ ಶುಭ ಶುಭ ಮಂಗಲಂ ಜಯ ಜಯ ಮಂಗಲಂ ಮಂಗಲಂ ಮಂಜುನಾಥನಿಗೆ ಆದಿಮಾಯೆಗೆ ಮಾ ಗಣಪತಿಗೆ ಶ್ರೀ ಗುರು ನರಸಿಂಹನಿಗೆ ಲಕ್ಷ್ಮೀ ದೇವಿಗೆ ಮಹಾಗಣಪತಿಗೆ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ ಜಯ ಮಂಗಲಂ